ಬಿಜೆಪಿ ಗೆದ್ರೆ ಇಲ್ಲಿ ನಿಮ್ಮನ್ನ ಪಾಕಿಸ್ತಾನಕ್ಕೆ ಓಡಿಸ್ತಾರೆ, ನಮಗೆ ಇಲ್ಲಿ ಅಸ್ತಿತ್ವ ಇರುವುದಿಲ್ಲ, ಇದು ಹಿಂದೂ ರಾಷ್ಟ್ರ ಮಾಡ್ತಾರೆ, ನಮಗಿಲ್ಲಿ ಉಳಿವಿನ ಗಾಲ ಇಲ್ಲ. ಬಹಳಷ್ಟು ಕಷ್ಟ. ಏನೇ ಪಲ್ಟಿ ಹೊಡೆದು ಕೂಡ ಬಿಜೆಪಿ ವಿನ್ ಆಗಲ್ಲ. ಕೇಸರಿ ಶಾಲ್ ತಾವು ಹಾಕಿದಿರಿ, ಅದನ್ನ ನೋಡಿದ್ರೆ ಉಳಿದು ಬೀಳ್ತಾರೆ. ಅದೆಲ್ಲ ಲಾಜಿಕ್ ಇಲ್ಲ. ಕಷ್ಟ ಈ ಬಾರಿಯೂ ಕೂಡ. ಕಷ್ಟನೇ ಏನು ಅಂತ ಹೇಳಿದ್ರೆ ಮುಸ್ಲಿಂ ಡಾಮಿನೇಟೆಡ್ ಆಗ್ತಾ ಇದೆ, ಒಂದು ಕಡೆ ಹಿಂದೂ ಮೆಜಾರಿಟಿ ಕಡಿಮೆ ಆಗ್ತಾ ಇದೆ. ಇವರು ತಾಲೂಕು ಪಂಚಾಯತ್ ಜೊತೆಗೆ MP ಟಿಕೆಟ್ ಜೊತೆಗೆ ಈಗ MLA ಟಿಕೆಟ್ ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷೆ. ಬಹುಶಃ ಅಶ್ವಿನಿ ಟೀಚರ್ ಅವರಿಗೆ ಬಹಳಷ್ಟು ಬಿಜೆಪಿ ಮನ್ನಣೆ ಹಾಕ್ತಾ ಇದೆ ಅಂತ ಕಾಣುತ್ತೆ. ಏನ್ ಹೇಳ್ತೀರಿ? ಸಣ್ಣ ಏಜಲ್ಲೇ ಸಣ್ಣ ಪ್ರಾಯದಲ್ಲೇ ಎಷ್ಟು ವರ್ಷ ಆಗಿದೆ ಈಗ ನಿಮ್ಗೆ? 40 years ಆಯ್ತು. ಓಕೆ. ಲಾಸ್ಟ್ ಟೈಮ್ ನೀವು ಬಂದಾಗ ಬಹಳ ಹೊಸ ಕ್ಯಾಂಡಿಡೇಟ್, ನಾನು ಕೇಳಿದೆ ಎಲ್ ಬೋರ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ. ಎಲೆಕ್ಷನ್ ಡಿಕ್ಲೇರ್ ಆಗಿದ್ದು ಲೇಟ್ ನಮಗೆ, ಮತ್ತೆ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದ್ದು ಅದಕ್ಕಿಂತ ಲೇಟ್. ಸೊ ನಮಗೆ ಸಿಕ್ಕ ಸಮಯ ಬಹಳ ಕಮ್ಮಿ. ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಮಾಡಬೇಕು ಅಂತ ಹೇಳುವಂತ ಒಂದು ಪ್ಲಾನ್ ಇತ್ತು. ಬಟ್ ಈಗ ಪ್ರತಿ ಮನೆಗೆ ಬಿಟ್ಟು ನನಗೆ ಪ್ರತಿ ಬೂತಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಕೇರಳದಲ್ಲಿ ಕಮ್ಯುನಿಸ್ಟರು ಜೊತೆಗೆ ಬಲಪಂಥೀಯರು ಅಥವಾ RSS ಅನ್ನುವಂಥದ್ದು ಬಹಳಷ್ಟು ವಿಚಾರಗಳಿವೆ. ಸೊ ಹಾಗಿದ್ದಾಗ ಈ ಹಿಂದುತ್ವದ ಅಜೆಂಡದ ಮೇಲೆ ತಾವುಗಳು ಹೋಗ್ತೀರಾ ಎಲೆಕ್ಷನ್ಗೆ? ಒಂದು ತ್ರಿಕೋನ ಸ್ಪರ್ಧೆ, ಇನ್ನೊಂದು ನಾನು ಲೇಡಿ ಅನ್ನುವಂಥದ್ದು. ಬಿಕಾಸ್ ನಾನು ಒಂದು ಮಹಿಳೆಯರ ಧ್ವನಿಯಾಗಿ ನಿಲ್ತಿದ್ದೇನೆ. 3 ಜನ ಕೂಡ ಒಟ್ಟಿಗೆ ಫೈಟ್ ಮಾಡಿದ್ರೆ, ಒಂದೇ ರೀತಿ ಫೈಟ್ ಮಾಡಿದ್ರೆ ನಮಗೆ ನಾವು ನಮ್ಮ ಅಸ್ತಿತ್ವನ ನಾವು ಉಳಿಸ್ಕೊಳ್ಬಹುದು. ಆದ್ರೆ ಇದು 3 ಪಕ್ಷ ಅಲ್ಲ, ನಾವು ಒಬ್ರು ಅವರೆಲ್ಲ ಒಂದು. ಹಳ್ಳಿ ಅಂತ ಹೇಳಿದ್ರೆ ನನಗೆ ಈ ಸಗಣಿ ಸಮೇತ ನನಗೆ ಗೊತ್ತಿಲ್ಲ, ಒಲೆ ಉರಿ ಗೊತ್ತಿಲ್ಲ, ಅಂಡೆ ಒಲೆ ಗೊತ್ತಿಲ್ಲ, ಆ ಕರಿ ಪಾತ್ರೆಗಳು ಗೊತ್ತಿಲ್ಲ, ಮಲಯಾಳಂ ಭಾಷೆ ಗೊತ್ತಿಲ್ಲ, ಬಾಯ್ಲ್ಡ್ ರೈಸ್ ಗೊತ್ತಿಲ್ಲ. ಟೀಚರ್ ಆಗಿದ್ದಾಗ ನಾನು ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸೈಡು ಕಂಡ, ಒಂದು ಸೈಡ್ ತೋಡು, ಅದ್ ನಡುವಲ್ಲಿ ನಡ್ಕೊಂಡು ಹೋಗುವಂಥದ್ದು, ಮಳೆ ಬರುವಂಥ ಸ್ಥಿತಿ. ಮತ್ತೆ ನನ್ನ ಮಗ 2.5-3 ವರ್ಷ, ಅವನ ಅಂಗನವಾಡಿಗೆ ಹೋಗುವಂಥದ್ದು, ಎತ್ಕೊಂಡು ಹೋಗುವಂಥದ್ದು ಅವನನ್ನ. ಆ ಒಂದು ಕಷ್ಟ ಉಂಟಲ್ಲ, ನನ್ನನ್ನು ಇವತ್ತಿಷ್ಟು ಪವರ್ಫುಲ್ ಮಾಡೋದಕ್ಕೆ ಕಾರಣ ಅವತ್ತು ನಾನು ಪಟ್ಟ ಕಷ್ಟ. ಬಿಕಾಸ್ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರೆ ಊಟಕ್ಕೂ ಕೂಡ ನಮಗೆ ತುಂಬಾ ಗತಿ ಇರಲಿಲ್ಲ. ನಮಗೆ ಅಪ್ಪ ಒಬ್ಬರು ದುಡಿತಾ ಇದ್ರು. ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ತಿಂದ್ರೆ ರಾತ್ರಿಗಿಲ್ಲ. ಅಶ್ವಿನಿ ಟೀಚರ್ ಆರೆಗ್ ತುಳುಲ ಗೊತ್ತುಂಡು, ಕನ್ನಡಲ ಗೊತ್ತುಂಡು, ಅಂಡ್ ಆರ್ ಉರ್ದು ಪಾತಿರುವೆ, ತಮಿಳ್ ಪಾತಿರುವೆ, ತೆಲುಗು ಪಾತಿರುವೆ, ಪಾತ್ರ ಜರ ಬಡಾರೆ ಆಜಿ ಭಾಷೆ ಕಂಟಿನ್ಯೂಸ್ ಪಾತಿರು ಆತೆ ಮೇಡಮ್. ಮಾತೆರಗ್ಲ ಸೋಲ್ಮೇಲು ಯಾನ್ ಕಾಸರಗೋಡು ಅಸೆಂಬ್ಲಿದ NDA ಅಭ್ಯರ್ಥಿ. ಐ ರಿಕ್ವೆಸ್ಟ್ you to cast your valuable vote. तामरे अड़ियालത്തിൽ രേഖപ്പെടുത്തിക്കൊണ്ട് मेरे को जिता के विधानसभा को भेजना करके आप सबसे विनंती करते. ಬಿಜೆಪಿ ಅಂತ ಬಂದಾಗ ಒಂದು ಕಮ್ಯುನಿಟಿ ದೂರ ಓಡಿ ಹೋಗುತ್ತೆ, ಒಂದು ಅಲ್ಪಸಂಖ್ಯಾತರ ಕಮ್ಯುನಿಟಿ ಸ್ವಲ್ಪ ದೂರ ಓಡಿ ಹೋಗುತ್ತೆ, ಒಂದು ಕಮ್ಯುನಿಟಿ ಮಾತ್ರ ಇದರ ಹತ್ರ ಬರುತ್ತೆ, ಇದು ನಮ್ಮದು ಅಂತ ಹೇಳಿ. ನರೇಂದ್ರ ಮೋದಿಜಿ ಅವರು ಕಳೆದ 11 ವರ್ಷದಿಂದ ಆಡಳಿತ ಮಾಡ್ತಿರೋ ಸಂದರ್ಭದಲ್ಲಿ ಅದು ಹಿಂದೂಗೆ ಮಾತ್ರ ಮುಸ್ಲಿಮಿಗಿಲ್ಲ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಭೇದವ ಮಾಡಲಿಲ್ಲ. ತಾವು ಕೂಡ ಹಾಕಿರುವಂಥದ್ದು ಬಿಜೆಪಿಯ ಒಂದು ಶಾಲನ್ನು ಹಾಕಿದಿರಿ, ಬಿಜೆಪಿ ಅಂತ ಬರೆದಿದೆ, ಕಮಲ ಇದೆ. ಬಟ್ ತಾವು ಪ್ರತಿ ಬಾರಿ ಕೂಡ ಮೋದಿಜಿ ಅವರ ಬಗ್ಗೆನೇ ಹೇಳ್ತೀರಿ, ಬಿಜೆಪಿ ಬಗ್ಗೆ ಹೇಳಿರುವಂತ ಬಹಳಷ್ಟು ಕಡಿಮೆ ಅಂತ ಅನ್ಕೊಳ್ತೀನಿ ನಾನು. ನಮ್ಮ ಸ್ಲೋಗನ್ ಇದೆ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅಂತ ಹೇಳುತ್ತದೆ. ವ್ಯಕ್ತಿ ಯಾವಾಗ್ಲೂ ಕಡೆ. ಮೋದಿ ಅವರು ಬಂದ ಮೇಲೆ ಅದು ಉಲ್ಟಾ ಹೊಡೆದಿದೆ. ನೋ ಇಶ್ಯೂಸ್ ಎನಿವೆ. ಅದರಲ್ಲೂ ಕೂಡ ಕೆಲವರು ಹಾಸ್ಯ ಮಾಡಿದ್ದಾರೆ. ನಾನು ಸೋಲ್ತೇನೆ ಅಂತ ಹೇಳಿ ನಾನು ನಾಮಿನೇಷನ್ ಕೊಟ್ಟದ್ದು ನಾನು. ಬಟ್ ಅದು ಏನಂತ ಗೊತ್ತಿಲ್ಲ, ಒಂದು ದೊಡ್ಡ ಬಹುಮತದಿಂದ ನಾನು ಅಲ್ಲಿ ಗೆದ್ದೆ. ನಾನು ಎಲ್ಲಿ ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ, ನಾವು ಯಾವುದೇ ರೀತಿಯ ಅಪೇಕ್ಷೆ ಪಡದಿದ್ರೆ, ಎಕ್ಸ್ಪೆಕ್ಟ್ ಮಾಡದಿದ್ರೆ ಖಂಡಿತವಾಗ್ಲೂ ನಮಗೆ ಸಿಗ್ಬೇಕಾಗಿದ್ದು ಸಿಗುವ ಟೈಮಲ್ಲಿ ಸಿಗ್ತದೆ ಅಂತ ಹೇಳೋದಕ್ಕೆ ಅಶ್ವಿನಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಪವರ್ ಇದೆಯಾ ತಮಗೆ? ನನಗೆ ಪವರ್ ಇದೆ ಅಂತ ಹೇಳಿದ್ರೆ ನನಗೆ ನನ್ನ ಪಾರ್ಟಿ ಮೇಲೆ ನಂಬಿಕೆ ಇದೆ. ನನ್ನ ಎನರ್ಜಿ ಬೂಸ್ಟರ್ಸ್ ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತರು. ನಮ್ಗೆ ಒಂದೇ ಒಂದು ಬಿಜೆಪಿ MLA ಇಲ್ಲ ಕೇರಳದಲ್ಲಿ. ಎಷ್ಟು ದೊಡ್ಡ ವಿಶಾಲವಾದಂತ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ. ಮಂಗಳೂರಿಗಿದೆಯಾ? ನೋ, ಕೇರಳದಲ್ಲಿ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ. 2 ವಂದೇ ಭಾರತ್ ಟ್ರೈನ್ ಇದೆ. ಅಮೃತ್ ಭಾರತ್ ಬಂತು ನಮಗೆ. ಅದಾದ ನಂತರ ರೈಲ್ವೆ ಸ್ಟೇಷನ್ ನೋಡಿ ನೀವು, ಅದು ಏರ್ಪೋರ್ಟಾ ಅಥವಾ ರೈಲ್ವೆ ಸ್ಟೇಷನ್ ಅಂತ ಹೇಳುವಂಥದ್ದು ಒಮ್ಮೆಗೆ ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಬಟ್ ಸ್ಟಿಲ್ ಈ ಬಗ್ಗೆ ಜನರಲ್ಲಿ ಕೇಳಿದಾಗ ಏನ್ ಹೇಳ್ತಾರೆ ಗೊತ್ತಾ, ಇದು ಕೇರಳ ಸರ್ಕಾರ ಅನ್ನುವಂಥದ್ದು ಪಿಣರಾಯಿ ವಿಜಯನ್ ಅಂದಿದ್ದಾರೆ, ಅವರ ಮುತುವರ್ಜಿಯಿಂದ ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ಆಗ್ತಾ ಇದೆ. ಕೇರಳನ್ ತುಲೆ ನಿಕ್ಕುಲು, ಅಲ್ಪದ ರೋಡ್ ತುಲೆ, ಅಲ್ಪದ ರೈಲ್ವೆ ತುಲೆ, ಬಾರಿ ಶೋಕುಂಡು ಅಂತ ಹೇಳಿ ನಿಮ್ಮ ಸೆಂಟ್ರಲ್ ಮಾಡಿದಂತೆ ಯಾರು ಹೇಳಲ್ಲ. ಇಬ್ರು ಪ್ರಬಲ ಸ್ಪರ್ಧಿಗಳೇ. UDF ಭದ್ರಕೋಟೆ, ಮುಸ್ಲಿಂ ಭದ್ರಕೋಟೆ ಅದು. ಸೊ ಅವ್ರು ತುಂಬಾ ಸ್ಟ್ರಾಂಗ್. ಸೊ LDF ಇನ್ನದು ಶಾನವಾಸ್ ಫಾದೂರ್ ಅಂಡ್ ಈಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್. ಸೊ 2 ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್. ವಾಟ್ ಅಬೌಟ್ ಯು ಮೇಡಮ್? ಮೇಡಮ್ ಅವರಿಗೆ ಮಂಜೇಶ್ವರದ ನಿಲ್ಬೇಕು ಅನ್ನೋದು ಬಹಳಷ್ಟು ಆಸೆ ಇತ್ತು ತಮ್ಗಳಿಗೆ ಅಲ್ವಾ? ಆಗಿಲ್ಲ ಕೊನೆ ಪಕ್ಷದಲ್ಲಿ. ಏನ್ ಹೇಳ್ತೀರಿ, ಬೇಸರ ಇದೆಯಾ ಆ ಒಂದು ವಿಚಾರದಲ್ಲಿ?
ಒಂದು ಕಾಲಘಟ್ಟ ಇತ್ತು ಕೇರಳಡ್ ದಾಲ ಯೂಸ್ ಇಜ್ಜಪ್ಪ ಪಕ್ಕಡ ಮಕ್ಕಳು ಕೈಕಾರ ಹಾಕೋಣ ಅಂತ ಹೇಳುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗ ಒಂದು ಹಂತಕ್ಕೆ ಹೋರಾಟ ಮಾಡೋಣ ಅನ್ನುವಂತಹ ಒಂದು ಧೈರ್ಯ ಬಂದಿದೆ. 25 ವರ್ಷಗಳ ಕಾಲ ಮುಸ್ಲಿಂ ಕೈಯಲ್ಲಿದ್ದಂತಹ ಬದಿಯಡ್ಕ ಗ್ರಾಮ ಪಂಚಾಯತಿನ ನಾವು ತಗೊಂಡ್ವಿ. 15 ವರ್ಷಗಳ ಕಾಲ ಕುಂಬಳಾಜಿ ಗ್ರಾಮ ಪಂಚಾಯತ್ ಮುಸ್ಲಿಂ ಲೀಗಲ್ ಇದ್ದಂತ ಕೂಡ ನಾವು ತಗೊಂಡ್ವಿ. ಟೆನಿಕಾಸ್ಟ್ ನಮ್ಗೆ ಈ ಸಲ ಗೆಲ್ಲೇಬೇಕು. ಇಲ್ಲ ಅಧ್ಯಕ್ಷಕ್ಕಿಂತನೂ ಅಶ್ವಿನಿ ಅಕ್ಕ ಅಂತ ಹೇಳುವಂಥದ್ದು ಒಂದು ಪ್ರೀತಿ ಅವರಲ್ಲಿದೆ. ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಕ್ಕಾದರೂ ಆ ದೇವರೊಮ್ಮೆ ಕಣ್ಬಿಟ್ಟು ಅಲ್ಲೊಮ್ಮೆ ಕಮಲವನ್ನು ಅರಳಿಸ್ಬೇಕು ಅಂತ ಹೇಳುವಂಥದ್ದು ಪ್ರಾರ್ಥನೆ ನನಗಿರುವಂಥದ್ದು. ಯಾಕಂತಂದ್ರೆ ಅವರ ಆ ಕಷ್ಟಕ್ಕೆ ಒಂದು ಫಲ ಸಿಗಬೇಕು ಅಂತ. ಅಂತೂ ಇಂತೂ ಈ ಬಾರಿ ಗೆಲ್ತೀರಿ ಹಾಗಾದ್ರೆ. ವೀಕ್ಷಕರ ನಮಸ್ತೆ. ಇವತ್ತಿನ ವಿಶೇಷ ಕಾರ್ಯಕ್ರಮ, ವಿಶೇಷವಾಗಿರುವಂಥ ಕಾರ್ಯಕ್ರಮಕ್ಕೆ ಸ್ವಾಗತ. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಹೇಳ್ತಾ ಇದ್ರಿ ಈ ಒಂದು ಸಂದರ್ಶನ ಬೇಕಿತ್ತು ಅಂತ ಹೇಳಿ. ಯಾಕಂದ್ರೆ ಸದ್ಯ ಕೇರಳ ವಿಧಾನಸಭಾ ಚುನಾವಣೆ ದೇಶದ ಗಮನವನ್ನು ಸೆಳೀತಾ ಇದೆ. ಅದರಲ್ಲೂ ಕೂಡ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ಜೊತೆಗೆ ಕೇರಳ ಇದರ ಗಡಿನಾಡು ಮಧ್ಯಭಾಗದಲ್ಲಿರುವಂತಹ ಕಾಸರಗೋಡಿನಲ್ಲಿರುವಂತಹ MLA ಅಭ್ಯರ್ಥಿಯ ಬಗ್ಗೆ, ಅದರಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ NDA ಅಭ್ಯರ್ಥಿ ಬಗ್ಗೆ ಭಾಳಷ್ಟು ಜನರು ಕೇಳ್ತಾ ಇದ್ರು. ಅವರನ್ನು ಕರೆಸಿ ಅವರ ಜೊತೆ ಮಾತನಾಡಿ ಅವರ ವಿಚಾರಗಳನ್ನು ತಿಳಿದುಕೊಳ್ಳಿ. ಕಾರಣ ಅವರು ಈ ಹಿಂದೆ MP ಎಲೆಕ್ಷನ್ಗೂ ಕೂಡ ನಿಂತಿದ್ರು. ಸೊ ಹಾಗಿದ್ದಾಗ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡಬೇಕಾಗಿಲ್ಲ. ಕಳೆದ ಬಾರಿ ಬಂದಿದ್ರು, ಟೀಚರ್ ಅಂತೇಳಿ ಭಾಳಷ್ಟು ಫೇಮಸ್ ಆಗಿದ್ರು ಅವರು. ಈ ಬಾರಿಯೂ ಕೂಡ ಅದೇ ಟೀಚರ್ಗೆ ಭಾರತೀಯ ಜನತಾ ಪಾರ್ಟಿ ಮನ್ನಣೆ ಹಾಕಿದೆ. ಹೇಳಿ ಕೇಳಿ ಕೇರಳ ಕಾಸರಗೋಡು ಅಂತ ಬಂದಾಗ ಅದು ಎಡರಂಗದ ಭದ್ರಕೋಟೆ ಇರುವಂತಹ, ಕಮ್ಯುನಿಸ್ಟರ ಭದ್ರಕೋಟೆ ಇರುವಂತಹ ಒಂದು ಕ್ಷೇತ್ರ. ಅಲ್ಲಿ ಪಲ್ಟಿ ಹೊಡೆದ್ರು ಕೂಡ BJPಯವರು ಬಲಪಂಥೀಯರು ಜಯಗಳಿಸಲ್ಲ ಅನ್ನುವಂತಹ ವಿಚಾರ ಇದೆ. ಅದೇನೇ ಇರಲಿ, ಈ ಹೆಣ್ಮಗಳು ವೆರಿ ಡೇರಿಂಗ್ ಆ್ಯಂಡ್ ಡ್ಯಾಶಿಂಗ್ ಲೇಡಿ, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೇಡಿ, ತಾಲೂಕು ಪಂಚಾಯತ್ನಲ್ಲಿ ಗೆದ್ದು ತದನಂತರ ಡೈರೆಕ್ಟ್ MP ಎಲೆಕ್ಷನ್ಗೂ ಕೂಡ ಆಯ್ಕೆಯಾಗಿ ಅವರು BJPಯ ವೋಟ್ ಬ್ಯಾಂಕನ್ನು ಮತ ಹೆಚ್ಚಿಸುವಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸಿದ್ರು. ಹಾಗಾಗಿ ಅವರು ಈ ಬಾರಿ ಅವರಿಗೆ MLA ಟಿಕೆಟನ್ನು ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿ, ಅದು ಕಾಸರಗೋಡಿನಲ್ಲಿ. ಮಂಜೇಶ್ವರದಲ್ಲಿ ಆಕಾಂಕ್ಷಿಯಾಗಿದ್ರು, ಆದರೆ ಸಿಗ್ಲಿಲ್ಲ ಅನ್ನುವಂತಹ ವಿಚಾರ ಒಂದು ಕಡೆ. ಆದರೆ ಕಾಸರಗೋಡಿನಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ಫುಲ್ ಸ್ವಿಂಗಲ್ಲಿ ಬಹಳಷ್ಟು ಉತ್ಸಾಹದಿಂದ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಸೊ ಹಾಗಿದ್ದಾಗ ಆತ್ಮೀಯವಾಗಿರುವಂಥ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಅಶ್ವಿನಿ ಟೀಚರ್ ಅವರಿಗೆ. ಆತ್ಮೀಯವಾಗಿರುವಂಥ ಸ್ವಾಗತ ಮೇಡಮ್. ನಮಸ್ತೆ. ನಮಸ್ತೆ. ಏನ್ ಚೋಲಾರ ಮೇಡಮ್? ಯಾನ್ ಸೌಖ್ಯ ಆರಾಮಲ್ಲ? ಯಾ ನಾವು ಸೌಖ್ಯ ಮೇಡಮ್, ಆರಾಮ. ಅಶ್ವಿನಿ ಟೀಚರ್ ಆರೆಗ್ ತುಳುಲ ಗೊತ್ತುಂಡು, ಕನ್ನಡಲ ಗೊತ್ತುಂಡು, ಅಂಡ್ ಆರ್ ಉರ್ದು ಪಾತಿರುವರು, ತಮಿಳ್ ಪಾತಿರುವರು, ತೆಲುಗು ಪಾತಿರುವರು ಪಾತಿರು ಜರ ಬಡಾರ್ ಆಜಿ ಭಾಷೆ ಕಂಟಿನ್ಯೂಸ್ ಪಾತಿರು ಆತೆ ಮೇಡಮ್. ಓಕೆ, ಓ ಭಾಷೆ ಆಜ್ ಬಲ್ಲೆ ಕನ್ನಡ, ಹಿಂದಿ, ಇಂಗ್ಲಿಷ್, ತುಳು, ಮಲಯಾಳಂ, ಓಕೆ, ಅಂಡ್ ತಮಿಳ್. ಓಕೆ, ಆಜಿ ಭಾಷೆನ ಕಂಟಿನ್ಯೂಸ್ ಅದು ಪಾತಿರುವರು. ಈ ಸಲದ ನಮ್ಮ ಕಾಸರಗೋಡದ ಎಲೆಕ್ಷನ್ ಮಲ್ಲ ಮಟ್ಟದ ಸೌಂಡ್ ಮಂತೊಂದು ದಾಯಪನಾಗ ಅಲ್ಪ ತುಳು ಅಂಡ್ ಕನ್ನಡ ಬಾರಿ ಮಲ್ಲ ಮಟ್ಟದ ಪ್ರಚಾರದ ಒಂಜಿ ಅಸ್ತ್ರ ಅದು ವೆಪನ್ ಅದು ಪೋದುಂಡು. ಸೊ ಮಸ್ತ್ ಜನಕ್ಕೆ ಅವೇ ಖುಷಿ ದಾಯಪನಾಗ ಕರ್ನಾಟಕ ಅಂಡ್ ಕೇರಳ ನಡುಟುಪ್ಪನ ಕಾಸರಗೋಡು ಐತಾ MLA ಕ್ಯಾಂಡಿಡೇಟ್ ನಮ್ಮ ಅಶ್ವಿನಿ ಟೀಚರ್ ಅನಿತ ಪಾತ್ರೊಡಿರ್ ಪೊಸತತ್. ಲಾಸ್ಟ್ ಟೈಮ್ ನೀವು ಬಂದಾಗ ಬಹಳ ಹೊಸ ಕ್ಯಾಂಡಿಡೇಟ್ ನಾನು ಕೇಳಿದೆ, ಬೋರ್ಡ್ ಕ್ಯಾಂಡಿಡೇಟ್ ಅಂತ ಹೇಳಿ ಕಳೆದ ಬಾರಿ. ಆದ್ರೆ ಈ ಬಾರಿ ಆ ರೀತಿ ಇಲ್ಲ. ಯಾಕಂದ್ರೆ ತಾಲೂಕು ಪಂಚಾಯತ್ ಜಯಗಳಿಸಿದಿರಿ, ತದನಂತರ ಡೈರೆಕ್ಟ್ MP ಎಲೆಕ್ಷನ್ ತಾವು ಅಲ್ಲಿ ಹೋಗಿ ಬಹಳಷ್ಟು ಕೆಲಸವನ್ನ ಮಾಡಿದಿರಿ. 3rd ಪ್ಲೇಸ್ ಬಂದರೂ ಕೂಡ 19% ವೋಟ್ ಅಂತ ಬಂದಾಗ ಒಳ್ಳೆಯ ವೋಟ್ BJPಗೆ. ಸೊ ಆ ರೀತಿ ಇದ್ದಾಗ ತಾವೇನು ಹೊಸದಲ್ಲ, ಈಗ ಕ್ಷೇತ್ರ ಪರಿಚಿತರಾಗಿದ್ದೀರಿ. MLA ಅಂತ ಬಂದಾಗ MP ಟಿಕೆಟ್ಗೆ MP ಸಂದರ್ಭದಲ್ಲಿ ಓಡಿದವರು ತಾವೆಲ್ಲವೂ ಕೂಡ. ಸೊ ಆಗಿದ್ದಾಗ ಹೇಗಿದೆ ಮೇಡಮ್ ಈಗ ಒಂದು MLA ಎಲೆಕ್ಷನ್ನ ಒಂದು ಕಣ, ಏನ್ ಹೇಳ್ತೀರಿ? ಬಿಸಿ ಪ್ರಚಾರಣದಲ್ಲಿ ನಾವೆಲ್ಲರೂ ಕೂಡ ಇವಾಗ ಇದ್ದೇವೆ. ಬಿಕಾಸ್ ನಮಗೆ ಒಂದು ಎಲೆಕ್ಷನ್ ಡಿಕ್ಲೇರ್ ಆಗಿದ್ದು ಲೇಟ್ ನಮಗೆ, ಮತ್ತೆ ಕ್ಯಾಂಡಿಡೇಟ್ ಡಿಕ್ಲೇರ್ ಆಗಿದ್ದು ಅದಕ್ಕಿಂತ ಲೇಟ್. ಸೊ ನಮಗೆ ಸಿಕ್ಕ ಸಮಯ ಬಹಳ ಕಮ್ಮಿ. ಸೊ ಆ ಸಮಯ ಸಿಕ್ಕಿದ್ದಂತಾನೆ ಆಲೋಚನೆ ಮಾಡುವಾಗ ಯಾವ ರೀತಿ ಎಲ್ಲಾ ಕಡೆ ಹೋಗಿ ಮುಟ್ಟಬೇಕು ಅಂತ ಹೇಳಿ ಟೋಟಲ್ ಕನ್ಫ್ಯೂಷನ್. ಅದರಲ್ಲೂ ನನಗೆ ಯಾವ ರೀತಿ ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಮಾಡಬೇಕು ಅಂತ ಹೇಳುವಂತ ಒಂದು ಪ್ಲಾನ್ ಇತ್ತು. ಬಟ್ ಈಗ ಪ್ರತಿ ಮನೆಗೆ ಬಿಟ್ಟು ನನಗೆ ಪ್ರತಿ ಬೂತಿಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಮೀನ್ಸ್ ಆ ಟೈಮ್ ಏನಿದೆ ಅದು ತುಂಬಾ ಲಿಮಿಟ್ ಆಗಿದೆ ನನಗೆ. ಸೊ ಅದರಲ್ಲೂ ಕೂಡ ನನಗೆ ನಾಮಿನೇಷನ್ಗಿಂತ ಮುಂಚೆ 2 ದಿವಸ ನಾನು ಎಲ್ಲ ಪಂಚಾಯತ್ಗಳಲ್ಲಿ ಯಾತ್ರೆ ಮಾಡಿ ನನ್ನ ನಾಮಿನೇಷನ್ ಇದಕ್ಕೆ ನನ್ನ ಕಾರ್ಯಕರ್ತರು ಬರಬೇಕು ಅಂತ ಹೇಳಿ, ಸೊ ನಾನು ಆ 7 ಪಂಚಾಯತ್ ಒಂದು ಮುನ್ಸಿಪಾಲಿಟಿಗೆ ನಾನು ಸಂದರ್ಶನ ಮಾಡಿದ್ದೆ. ಸೊ ಅದೊಂದು ರೌಂಡ್ ನನ್ನ ಕಂಪ್ಲೀಟ್ ಪ್ರಚಾರಣದಲ್ಲಿ ಒಂದು ನನ್ನ ಕಾರ್ಯಕರ್ತನ ಭೇಟಿ ಆಗ್ಲಿಕ್ಕೆ ಆಯ್ತು. ಮತ್ತೆ ಕಳೆದ MP ಎಲೆಕ್ಷನ್ ನಂತರ ನಾನು ಫುಲ್ ಓಡಾಟ ಮಾಡಿದ್ದೇನೆ. ಅದಾದ ನಂತರ ನಾನು ಜಿಲ್ಲಾ ಅಧ್ಯಕ್ಷೆ
ಮೀನ್ಸ್ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಆದ ನಂತರ ನಿರಂತರವಾಗಿ ನಾನು ಕಾಸರಗೋಡನ್ನ ಕೇಂದ್ರೀಕರಣ ಮಾಡಿಕೊಂಡು ನಾನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಸೊ ಅದರಲ್ಲೂ ಕೂಡ ಲೋಕಲ್ ಬಾಡಿ ಎಲೆಕ್ಷನ್ ಸಮಯದಲ್ಲಿ ಆಗಿರಬಹುದು ಹೆಚ್ಚಿನ ಯಾತ್ರೆಗಳನ್ನ ಮಾಡಿಕೊಂಡು ಪ್ರತಿಯೊಂದು ಪಂಚಾಯತಲ್ಲೂ ಸಾಧಾರಣ ನಾನು ಎಲ್ಲ ಬೂತ್ಗಳಲ್ಲೂ ಕೂಡ ಒಂದು 80% ಬೂತ್ಗಳಲ್ಲೂ ಕೂಡ ನಾನು ಯಾತ್ರೆ ಮಾಡಿದ್ದೇನೆ. ಸೊ ಎಲ್ಲಿ ಒಂದು ಚಿಕ್ಕ ಕಾರ್ಯಕ್ರಮ ಕರೆದ್ರೂ ಕೂಡ ಅಶ್ವಿನಿ ML ಬರಬೇಕು ಅಂತ ಹೇಳಿದ್ರೆ ನನ್ನ ಟೈಮ್ ಅನ್ನ ಅದಕ್ಕೋಸ್ಕರ ಮೀಸಲಾಗಿಟ್ಟುಕೊಂಡು ನಾನು ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಹೋಗ್ತಾ ಇದ್ದೆ. ಅದರಲ್ಲೂ ಕೂಡ ಕೆಲವರು ಹಾಸ್ಯ ಮಾಡಿದ್ದಾರೆ, ಏನದು ಜಿಲ್ಲಾ ಅಧ್ಯಕ್ಷ ಒಂದು ಬೂತ್ ಮೀಟಿಂಗ್ ಜಿಲ್ಲಾ ಅಧ್ಯಕ್ಷ ಹೋಗ್ತಾರೆ, ಒಂದು ವಾರ್ಡ್ ಮೀಟಿಂಗ್ ಕೂಡ ಜಿಲ್ಲಾ ಅಧ್ಯಕ್ಷ ಹೋಗ್ತಾರೆ, ಜಿಲ್ಲಾ ಅಧ್ಯಕ್ಷ ಒಂದು ಲೆವೆಲ್ ಮೇಂಟೈನ್ ಮಾಡಬೇಕು, ಪಂಚಾಯತ್ ಲೆವೆಲ್ ಅಲ್ಲಿ ಮಂಡಲ್ ಲೆವೆಲ್ ಅಲ್ಲಿ ಆ ಲೆವೆಲ್ ಇರುವಂತಹ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡಬೇಕು. ಅದು ಬಿಟ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರು ಬೂತ್ ಮೀಟಿಂಗ್ ಹೋಗ್ತಾರೆ ಅಂತ ಹೇಳುವಂಥದ್ದು. ನನಗೆ ನನ್ನ ಪ್ರತಿಯೊಂದು ಬೂತ್ನಲ್ಲಿರುವಂತಹ ಕಾರ್ಯಕರ್ತರನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಹೇಳುವಂಥದ್ದು ನನ್ನ ಇಚ್ಛೆ ಆದ ಕಾರಣ ಒಂದು ಚಿಕ್ಕ ಕಾರ್ಯಕ್ರಮ ಕರೆದ್ರೂ ಕೂಡ ಅದರಲ್ಲಿ ನಾನು ಏನ್ ಕಾರ್ಯಕ್ರಮ ಕರೆದ್ರೆ ನಾನು ಹೋಗ್ತೇನೆ. ನನಗೆ ಎಲ್ಲಿ ಇನ್ವಿಟೇಷನ್ ಸಿಗುತ್ತೋ ಅಲ್ಲಿ ನಾನು ಖಂಡಿತವಾಗ್ಲೂ ಮ್ಯಾಕ್ಸಿಮಮ್ 99% ನಾನು ಹೋಗ್ಲಿಕ್ಕೆ ಟ್ರೈ ಮಾಡಿದ್ದೆ. ನಾನು ಎಲ್ಲೋ ಒಂದೋ ಎರಡೋ ಮಿಸ್ ಆಗ್ತದೆ, ಬಿಕಾಸ್ ಶೆಡ್ಯೂಲ್ ಆ ಥರ ಇರುತ್ತೆ. ಸೊ ನಾನು ಈ ರೀತಿಯಲ್ಲಿ ಈಗ ನನ್ನ ಪ್ರಚಾರಣ ಕೂಡ ಸಾಧ್ಯವಾದಷ್ಟು ರೀತಿಯಲ್ಲಿ ಎಲ್ಲ ಕಡೆ ಮುಟ್ಟಬೇಕು ಅಂತ ಹೇಳುವಂಥದ್ದು ನನ್ನ ಇಚ್ಛೆ ಆದ ಕಾರಣ ಮ್ಯಾಕ್ಸಿಮಮ್ ಟೈಮ್ ಅನ್ನ ನಾನು ಪ್ರಚಾರಣಕ್ಕೆ ಕೊಡ್ತಾ ಇದ್ದೇನೆ. ಓಕೆ, ಇದನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಅಶ್ವಿನಿ ಮೇಡಮ್ ಅಂತ ಬಂದಾಗ ಅವರ ಆ ಒಂದು ಚಾರ್ಮ್, ಆ ಒಂದು ಎನರ್ಜಿ ಸದಾ ಹಸನ್ಮುಖಿಯಾಗಿ ಬಹಳಷ್ಟು ಖುಷಿಯಿಂದ ಓಡಾಡ್ತಾ ಇರ್ತಾರೆ. ಯಾಕಂದ್ರೆ ಮೊನ್ನೆ ತಾನೇ ಎಲೆಕ್ಷನ್ ಅನೌನ್ಸ್ ಆಯಿತು, ತದನಂತರ ಏಪ್ರಿಲ್ 9ಕ್ಕೆ ಈಗ ಮತದಾನ ಆಗ್ಲಿಕ್ಕಿರುವಂಥದ್ದು. ಸೊ ಏಪ್ರಿಲ್ 9ಕ್ಕೆ ಮತದಾನ ಆಗ್ಲಿಕ್ಕಿದೆ ಅಂತ ಬಂದಾಗ ಟೈಮ್ ಬಹಳಷ್ಟು ಕಷ್ಟ ಇದೆ. ಆ ವಿಚಾರಗಳ ನಡುವೆ ಬಹಳಷ್ಟು ಹೆವಿ ಬಿಸಿ ಶೆಡ್ಯೂಲಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಎನರ್ಜಿ ಮೇಡಮ್ ಏನು ಹೇಳ್ತೀರಿ? ಬಹಳಷ್ಟು ಕಷ್ಟ. ನಾನು ನಿನ್ನೆ ಕೂಡ ನೋಡಿದೆ, ನಿಮ್ಮ ರೋಡ್ ಶೋ ಎಲ್ಲ ಆಗ್ತಾ ಇತ್ತು, ತೇಜಸ್ವಿ ಸೂರ್ಯ ಅವರು ಬಂದಿದ್ರು ಸಂಸದರು. ಸೊ ಆ ಸಂದರ್ಭ ಸುರಿಯುವಂತಹ ಮಳೆ, ಆ ಮಳೆಯಲ್ಲಿ ತಮ್ಗಳ ಒಂದು ರೋಡ್ ಶೋ ಅದ್ಭುತವಾಗಿತ್ತು. ಸೊ ಆ ಒಂದು ಎನರ್ಜಿ, ಆ ಒಂದು ವಿಚಾರ ಕಷ್ಟ ಆಗಲ್ವಾ? ಖಂಡಿತವಾಗ್ಲೂ ಕಷ್ಟ ಅಂತ ಹೇಳಿದ್ರೆ ನನಗೆ ಖಂಡಿತವಾಗ್ಲೂ ಕಷ್ಟ ಆಗೋದಿಲ್ಲ. ಬಿಕಾಸ್ ನನ್ನ ಎನರ್ಜಿ ನನ್ನ ಕಾರ್ಯಕರ್ತರು, ನನ್ನ ಎನರ್ಜಿ ಬೂಸ್ಟರ್ಸ್ ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತರು. ಅವ್ರು ಕೊಡುವಂತ ಎನರ್ಜಿ ಬೂಸ್ಟ್ ಇಂದಲ್ಲ ಇವತ್ತು ನಾನು ಈ ರೀತಿ ಓಡಾಟ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಯಾವಾಗ್ಲೂ ಹಸನ್ಮುಖಿಯಾಗಿ ಇರೋದು ಅದು ನನ್ನ ಅದೊಂದು ಸ್ವಭಾವ ಅಂತ ಹೇಳ್ಬೋದು. ಬಟ್ ಅದೇ ಆತರ ಇರ್ಲಿಕ್ಕೆ ಕ್ರಿಯೇಟ್ ಆಗೋದು ಅಂತ ಹೇಳಿದ್ರೆ ನನ್ನ ಕಾರ್ಯಕರ್ತರಿಂದ. ಸೊ ನಿನ್ನೆ ಕೂಡ ಹಾಗೆ ತೇಜಸ್ವಿ ಸೂರ್ಯ ಅವ್ರವ್ರು ಬಂದಿದ್ರು, ದೊಡ್ಡ ಒಂದು ರೋಡ್ ಶೋ ಅನ್ನ ಆರ್ಗನೈಸ್ ಮಾಡಿದ್ವಿ. ಬಟ್ ಅದೇ ಸಡನ್ ಆಗಿ ಅಂತ ಹೇಳಿದ್ರೆ ಸಡನ್ ಆಗಿ ಮಳೆ ಬಂತು. ಸೊ ನಾನು ಕಾರಲ್ಲಿ ಕುತ್ಕೊಂಡೆ. ಬಟ್ ಕಾರಲ್ಲಿ ಕುತ್ಕೊಂಡು ನಾನು ಅಲ್ಲಿ ನೋಡ್ತಾ ಇರ್ಬೇಕಾದ್ರೆ ನನ್ನ ಕಾರ್ಯಕರ್ತರು ಅಲ್ಲಿ ಅದೇ ಬ್ಯಾನರ್ ಹತ್ರ ನಿಂತು ಅಲ್ಗಾಡ್ಲಿಲ್ಲ. ಸೊ ನನಗೆ ಅವರನ್ನ ಬೇಜಾರು ಮಾಡ್ಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಇಳಿದು ಹೋದೆ. ನಾನು ಇಳಿದೋಗಿದ್ದ ಕೂಡಲೇ ನನ್ನ ಕಾರ್ಯಕರ್ತರು, ನನ್ನ ಒಟ್ಟಿಗೆ ಇದ್ದವರೆಲ್ಲರೂ ಬಂದ್ರು. ನಾವು ಮತ್ತೆ ಸ್ಟಾರ್ಟ್ ಮಾಡಿದ್ದೆ ಆ ಮಳೆಯಲ್ಲೇ, ಬಿಸಿ ಜೋರು ಮಳೆಯಲ್ಲೇ ನಾವು ನಮ್ಮ ಏನು ರ್ಯಾಲಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದ್ರಿಂದನೇ ಗೊತ್ತಾಗತ್ತೆ ನನ್ನ ಕಾರ್ಯಕರ್ತರು ಎಷ್ಟು ನನ್ನನ್ನ ಪುಷ್ ಮಾಡ್ತಾ ಇದ್ದಾರೆ, ಬೂಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲದಿದ್ರೆ ಅದು ನಿನ್ನೆ ಆ ಒಂದು ರ್ಯಾಲಿ ತುಂಬಾ ಫೇಲಿಯರ್ ಆಗ್ತಿತ್ತು. ಬಟ್ ನಿನ್ನೆ ಆ ರ್ಯಾಲಿ ಫಾರ್ ದ ಫಸ್ಟ್ ಟೈಮ್ ಅಂತ ಕಾಣ್ತದೆ. ಈ ತರ ಮಳೆ ಬರುವಾಗಲೂ ಕೂಡ ಒಂದು ಚುನಾವಣಾ ಪ್ರಚಾರಣ ಕಾರ್ಯಕ್ರಮ ನಡೆದದ್ದು ಫಾರ್ ದ ಫಸ್ಟ್ ಟೈಮ್ ಆಗಿರ್ಬೋದು. ಬಟ್ ಇಟ್ ವಾಸ್ ಅ ಗುಡ್ ಅಂಡ್ ಇಟ್ ವಾಸ್ ಅ ಗ್ರೇಟ್ ರ್ಯಾಲಿ. ನಿಜ, ಜನರು ಪ್ರೀತಿ ತೋರಿಸ್ತಾ ಇದ್ದಾರೆ ತಮಗೆ ಅಶ್ವಿನಿ ಟೀಚರ್ ಅಂತೇಳಿ. ಸೊ ಅಶ್ವಿನಿ ಟೀಚರ್ ಅಂತ ಬಂದಾಗ ಇವ್ರ ಬಗ್ಗೆ ಹೇಳಲೇಬೇಕು. ಯಾಕಂದ್ರೆ ಕಳೆದ ಬಾರಿ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ರು. ಆದ್ರೆ ಇವರು ತಾಲೂಕು ಪಂಚಾಯತ್ ಜೊತೆಗೆ MP ಟಿಕೆಟ್, ಜೊತೆಗೆ ಈಗ MLA ಟಿಕೆಟ್, ಜೊತೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷೆ. ಬಹುಶಃ ಅಶ್ವಿನಿ ಟೀಚರ್ ಅವರಿಗೆ ಬಹಳಷ್ಟು ಬಿಜೆಪಿ ಮನ್ನಣೆ ಹಾಕ್ತಾ ಇದೆ ಅಂತ ಕಾಣುತ್ತೆ. ಏನ್ ಹೇಳ್ತೀರಿ? ಸಣ್ಣ ಏಜಲ್ಲೇ, ಸಣ್ಣ ಪ್ರಾಯದಲ್ಲೇ, ಎಷ್ಟು ವರ್ಷ ಆಗಿದೆ ಈಗ ನಿಮ್ಗೆ? 40 years ಆಯ್ತು. ಓಕೆ, ಬಟ್ ಸ್ಟಿಲ್ ಸಣ್ಣ ಏಜ್ ಅಲ್ಲೇ ಜಿಲ್ಲಾಧ್ಯಕ್ಷೆಯಾಗಿ, ತದನಂತರ ಈ ರೀತಿ ಒಳ್ಳೆಯ ಹುದ್ದೆಗಳನ್ನ ಬಿಜೆಪಿ ನೀಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ. ಏನ್ ಹೇಳ್ತೀರಿ? ಎಲ್ಲಿ ಹಾರ್ಡ್ ವರ್ಕ್, ಸಿನ್ಸಿಯಾರಿಟಿ ಇರತ್ತೋ ಖಂಡಿತವಾಗ್ಲೂ ಅಲ್ಲಿ ನಮಗೆ ಒಂದು ಮನ್ನಣೆ ಸಿಗ್ತದೆ. ಮತ್ತೆ ನಾನು ಯಾವುದಕ್ಕೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ಎನಿಥಿಂಗ್ ಫ್ರಮ್ ದ ಪಾರ್ಟಿ. ಫಸ್ಟ್ ಟೈಮ್ ನನಗೆ ಪಾರ್ಟಿ ಕೂಡ ನನ್ನನ್ನು ಕರೆದು ಟಿಕೆಟ್ ಕೊಟ್ಟಿದ್ದು ತಾಲೂಕ್ ಪಂಚಾಯತಿಗೆ. ಸೊ ನಾನದವತ್ತು ನಾನು ಲಾಸ್ಟ್ ಇಂಟರ್ವ್ಯೂ ಕೂಡ ಹೇಳಿದ್ದೇನೆ, ನಾನು ಸೋಲ್ತೇನೆ ಅಂತ ಹೇಳಿ ನಾನು ನಾಮಿನೇಷನ್ ಕೊಟ್ಟದ್ದು ನಾನು. ಬಟ್ ಅದು ಏನಂತ ಗೊತ್ತಿಲ್ಲ, ನನ್ನ ರಾಜಕೀಯ ಜೀವನ ಅಲ್ಲಿಂದ ಸ್ಟಾರ್ಟ್ ಆಗಬೇಕಾಗಿತ್ತು ಅಂತ ಅನ್ಸುತ್ತೆ. ಸೊ ನಾನೊಂದು ದೊಡ್ಡ ಬಹುಮತದಿಂದ ನಾನು ಅಲ್ಲಿ ಗೆದ್ದೆ. ನಾನು ಅದಾದ ನಂತರ ನಾನು ಪಾರ್ಟಿಗೆ ಫುಲ್ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದೆ. ಐ ಗೇವ್ ಮೈ ಫುಲ್ ಟೈಮ್ ಟು ದ ಪಾರ್ಟಿ. ಅಸೆಂಬ್ಲಿ ಎಲೆಕ್ಷನ್ಸ್ ಬರುತ್ತೆ ಆ ಸಮಯದಲ್ಲಿ 2021 ನಲ್ಲಿ. ಅದರಲ್ಲೂ ನಾನು ನನ್ನಿಂದ ಆಗುವಂತ ಸಮಯ ಕೊಟ್ಟು ನಾನು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೆ. ಅದನ್ನ ಐಡೆಂಟಿಫೈ ಮಾಡಿ ಪಕ್ಷ ನನಗೆ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಮಹಿಳಾ ಮೋರ್ಚಾ ಭಾರತೀಯ ಜನತಾ ಪಾರ್ಟಿನಲ್ಲಿ ನನಗೆ ಒಂದು ನ್ಯಾಷನಲ್ ಎಕ್ಸಿಕ್ಯೂಟಿವ್ ಇದು ಕೊಡ್ತಾರೆ, ಪೋಸ್ಟ್ ಕೊಟ್ಟರು. ಅದಾದ ನಂತರ ನಾನು ಸತತವಾಗಿ ಅದನ್ನ ನಾನು ಒಳ್ಳೆ ರೀತಿನಲ್ಲಿ ಆಪರ್ಚುನಿಟಿ ಸಿಕ್ಕಿದಾಗ ಅದನ್ನ ಗ್ರಾಬ್
ಗ್ರ್ಯಾಬ್ ಮಾಡ್ಬೇಕು ಅಂತ ಹೇಳ್ತಾರಲ್ಲ. ಸೊ ಆ ರೀತಿನಲ್ಲಿ ನಾನು ಅದನ್ನ ನನ್ನ ಆಪರ್ಚುನಿಟಿ ನಾನು ಯೂಸ್ ಮಾಡ್ಕೊಂಡೆ. ಅದರಲ್ಲೂ ಕೂಡ ನಮ್ಮ ಮಹಿಳಾ ಮೋರ್ಚಾದ ನ್ಯಾಷನಲ್ ಪ್ರೆಸಿಡೆಂಟ್ ವಾನತಿ ಶ್ರೀನಿವಾಸನ್ ಜಿ ಅವರು ಕೂಡ ತುಂಬಾ ಆಪರ್ಚುನಿಟೀಸ್ ಕೊಟ್ಟಿದ್ರು ನಮಗೆ ಸಂಘಟನಾ ಯಾತ್ರೆಗಳು ಅಂತ ಹೇಳಿ. ಸೊ ಯಾವುದೂ ಕೂಡ ನಾನು ಮಿಸ್ ಮಾಡದೆ ಎಲ್ಲ ಕಾರ್ಯಕ್ರಮಗಳು ಕೂಡ 90% ನಾನು ಅಟೆಂಡ್ ಆಗ್ತಾ ಇದ್ದೆ. ಸೊ ನಾನು ಲಾಸ್ಟ್ ಟೈಮ್ ಹೇಳಿರುವ ಹಾಗೆ ನಾನೊಂದು 14 ರಾಜ್ಯಗಳಲ್ಲಿ ಯಾತ್ರೆ ಮಾಡಿದ್ದೇನೆ, ಸಂಘಟನಾ ಯಾತ್ರೆಗಳು. ಅದಾದ ನಂತರ ಎಲೆಕ್ಷನ್ಸ್ ವರ್ಕಲ್ಲಿ ನಾನು ಗುಜರಾತ್ನಲ್ಲಿ ಒನ್ ವೀಕ್ ಎಲೆಕ್ಷನ್ಸ್ ವರ್ಕಲ್ಲಿ ಇದ್ದೆ. ಅದಾದ ನಂತರ ಕರ್ನಾಟಕದಲ್ಲಿ 1.5 ತಿಂಗಳು ನಾನು ಎಲೆಕ್ಷನ್ ವರ್ಕ್ನಲ್ಲಿ ಇದ್ದೆ. MP ಟಿಕೆಟ್ ಅಂದ್ರೆ MP ಕಂಟೆಸ್ಟ್ ಮಾಡಿದ ನಂತರ ಮಹಾರಾಷ್ಟ್ರದಲ್ಲಿ ನಾನು 3 ತಿಂಗಳು ನನ್ನ ಫ್ಯಾಮಿಲಿಯನ್ನ ಬಿಟ್ಟು ನಾನು ಮಹಾರಾಷ್ಟ್ರದಲ್ಲಿ ಕ್ಯಾಂಪ್ ಮಾಡಿಕೊಂಡು ನಾನು ಎಲೆಕ್ಷನ್ ವರ್ಕಲ್ಲಿ ಅಲ್ಲಿದ್ದೆ. ಸೊ ಅಲ್ಲಿ ನನಗೆ ತುಂಬಾ ಹೆಚ್ಚಿನ ರೆಕಗ್ನೈಸಸ್ ಸಿಕ್ತು. ಯಾಕಂತ ಹೇಳಿದ್ರೆ ಅಲ್ಲಿ ಯೂನಿಯನ್ ಮಿನಿಸ್ಟರ್ಸ್ ಭೂಪೇಂದ್ರ ಯಾದವ್ ಜಿ ಇದ್ರು, ನಮ್ಮ ಸಂಘಟನಾ ಕಾರ್ಯದರ್ಶಿ ಆದಂತ ಶಿವಪ್ರಕಾಶ್ ಜಿ ಅವರಿದ್ರು, ಅದೇ ರೀತಿ ಅಶ್ವಿನ್ ವೈಷ್ಣವ್ ಜಿ ಆಗಿರ್ಬೋದು, ನಮ್ಮ ಕೇರಳದಿಂದ ಬಂದ ವಿ ಮುರಳೀಧರನ್ ಆಗಿರ್ಬೋದು, ಮತ್ತೆ ವಿನೋದ್ ತಾವಡೆ ಜಿ ಆಗಿರ್ಬೋದು, ಅಥವಾ ಇನ್ನೂ ಇದ್ದಂತ ಸೀನಿಯರ್ಸ್ ಲೀಡರ್ಸ್ಗಳು ತುಂಬಾ ಜನ ಇದ್ರು ಅಲ್ಲಿ. ಈಗ MLA ಎಲ್ಲರೂ ಕೂಡ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಬಿಕಾಸ್ ಅಷ್ಟು ಸೆಲ್ಫ್ಲೆಸ್ ಆಗಿ ನಾನು ಅಲ್ಲಿ ವರ್ಕ್ ಮಾಡಿದ್ದೇನೆ, ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದೇನೆ. ಅದನ್ನ ನನ್ನ ಒಂದು ಫೇಸ್ಬುಕ್ ಪೋಸ್ಟ್ಗಳನ್ನ ನೋಡಿ ಯಾರು ಅಶ್ವಿನಿ ಅಂತ ಹೇಳುವಂಥದ್ದು ಮಹಾರಾಷ್ಟ್ರದಲ್ಲಿ ಚರ್ಚೆ ಆದಂತ ವಿಷಯ. ನನ್ನನ್ನು ಮತ್ತೆ ಖುದ್ದಾಗಿ ಬಂದು ಭೇಟಿ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ದಾರೆ. ಬಿಕಾಸ್ ನಾನು ಒಂದು ವರ್ಕನ್ನು ನಾನು ಮಾಡಬೇಕು ಅಂತ ಹೊರಟ್ರೆ ಇಟ್ಟ ಹೆಜ್ಜೆಯನ್ನ ಹಿಂದೆ ತೆಗುದಿಲ್ಲ, ಆ ಇಟ್ಟ ಹೆಜ್ಜೆ ಕೂಡ ಕಂಪ್ಲೀಟ್ ಮಾಡಬೇಕು, ಸಕ್ಸಸ್ಫುಲ್ಗೆ ಹೋಗ್ಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಆಂಬಿಷನ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಮತ್ತಷ್ಟು ರೆಕಗ್ನೈಸೇಷನ್ ಮೋಸ್ಟ್ಲಿ ನನಗೆ ಸಿಗ್ತಾ ಇರೋದು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲದಿದ್ರೆ ಒಂದು ನಾವು ಯಾವುದೇ ರೀತಿಯ ಅಪೇಕ್ಷೆ ಪಡದಿದ್ರೆ, ಎಕ್ಸ್ಪೆಕ್ಟ್ ಮಾಡೋದಿದ್ರೆ ಖಂಡಿತವಾಗ್ಲೂ ನಮಗೆ ಸಿಗ್ಬೇಕಾಗಿದ್ದು ಸಿಗುವ ಟೈಮಲ್ಲಿ ಸಿಗ್ತದೆ ಅಂತ ಹೇಳೋದಕ್ಕೆ ಅಶ್ವಿನ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಓಕೆ. ಬಟ್ ಸ್ಟಿಲ್ ಮೇಡಮ್, ನಿಮ್ಮನ್ನು ನೋಡಿದಾಗ ಶಾಕ್ ಆಗುತ್ತೆ. ಯಾಕಂತ ಹೇಳಿದಾಗ ಎಲೆಕ್ಷನ್ ಅಂತ ಬಂದಾಗ ಹೆವಿ ಕಷ್ಟ, ಕೆಲಸ, ಬ್ಯುಸಿ ಶೆಡ್ಯೂಲ್, ಬಟ್ ಸ್ಟಿಲ್ ಅದೇ ಎನರ್ಜಿ ಹೇಗೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ನೀವು ಮಾತಾಡುವಾಗ ಕೂಡ ಒಂದು ಮಾತಾಡುವ ರೀತಿ ನೋಡಿದಾಗ ನಮಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ದ್ಯಾಟ್ಸ್ ವೈ. ಅಂದರೆ ಏನಾದರೂ ಒಂದು ಪವರ್ ಇದೆಯಾ, ಏನು ಕತೆ ಅಂತೇಳಿ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಅದು ಎಲ್ಲಿಂದ ಪವರ್ ಬಂದಿದೆ ಅಂತ ಹೇಳುವಂಥದ್ದು. ಚಿಕ್ಕ ವಯಸ್ಸಿನಲ್ಲಿ ನಾನು ಯಾರ ಹತ್ರ ಮಾತಾಡೋದಿಲ್ಲ, ತುಂಬಾ ಸೈಲೆಂಟ್, ಅಂದ್ರೆ ತುಂಬಾ ಸೈಲೆಂಟ್ ಹುಡುಗಿ ನಾನು. ಯಾರ್ದಾದ್ರೂ ಮನೆಗೆ ಹೋಗ್ಲಿ ಅಥವಾ ಮನೇಲಾದ್ರೂ ಕೂಡ ಪೆಟ್ಟು ತಿಂತಾ ಇದ್ದಿದ್ದು ಜಾಸ್ತಿ ನಾನೇ, ಸೈಲೆಂಟ್ ಆಗಿರ್ತಿದ್ದು ನಾನೇ. ತುಂಬಾ ಹೆದರಿಕೆ ನನಗೆ, ಯಾರ ಹತ್ರ ಕೂಡ ಮಾತಾಡ್ತಿರ್ಲಿಲ್ಲ. ಹೊರಗಡೆ ಯಾರಾದ್ರೂ ಏನಾದ್ರು ನನ್ನ ಕ್ಲಾಸ್ನಲ್ಲೇ ಗಲಾಟೆ ಆಯ್ತು ಅಂತ ಹೇಳಿದ್ರೆ ನಾನು ಬಂದು ಮನೇಲಿ ಅಳ್ತಾ ಇದ್ದೆ ಹೊರತು ತಿರುಗಿ ಯಾರಿಗೂ ನಾನು ಕೊಡ್ತಾ ಇರ್ಲಿಲ್ಲ. ಸೊ ಈ ಪವರ್ ಹೇಗ್ ಬಂತು ನನಗೆ ಅಂತ ಹೇಳಿ ನನಗೆ ಒಂಥರ ಶಾಕಿಂಗ್ ಅಂತ ಹೇಳಿದ್ರೆ, ಒಂದು ಮದುವೆ ಆದ ನಂತರ ನನ್ನ ಹಸ್ಬೆಂಡ್ ಯಾವುದಕ್ಕೂ ಕೂಡ ಡಿಪೆಂಡ್ ಆಗಬಾರ್ದು, ಸೆಲ್ಫ್ ಆಗಿ ನೀವೇ ಎಲ್ಲ ಕೆಲಸ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅವ್ರು ನನಗೆ ಕಲಿಸ್ಕೊಟ್ಟಿದ್ದಾರೆ. ಬಿಕಾಸ್ ಅವರು ಅವತ್ತು ಡಿಪೆಂಡೆಡ್ ಆಗಿ ಇದ್ದಿದ್ರೆ, ಅಂದ್ರೆ ಎಲ್ಲದಕ್ಕೂ ನಾನು ಕರೆದ ಕಡೆ ಎಲ್ಲ ಕಡೆ ಬರ್ತಾ ಇದ್ದಿದ್ರೆ ನಾನು ಅವ್ರನ್ನ ಡಿಪೆಂಡ್ ಆಗ್ತಾ ಇದ್ದೆ. ಅವರು ಗಲ್ಫ್ನಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ರು. ಸೊ ಅವ್ರಿಗೂ ಕೂಡ ನಮಗೆ ಸಾಕಷ್ಟು ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಎಲ್ಲವನ್ನು ಕೂಡ ನಿಭಾಯಿಸ್ಕೊಂಡು ಬೆಂಗಳೂರಿಂದ ನಾನು ಹಳ್ಳಿಗೆ ಬಂದು ಹಳ್ಳಿ ಜೀವನ ಮಾಡ್ಕೊಂಡು, ಏನೂ ಗೊತ್ತಿಲ್ಲ ಹಳ್ಳಿ ಅಂತ ಹೇಳಿದ್ರೆ. ನನಗೆ ಈ ಸಗಣಿ ಸಮೇತ ನನಗೆ ಗೊತ್ತಿಲ್ಲ, ಒಲೆ ಉರಿ ಗೊತ್ತಿಲ್ಲ, ಅಂಡೆ ಒಲೆ ಗೊತ್ತಿಲ್ಲ, ಕರಿ ಪಾತ್ರೆಗಳು ಗೊತ್ತಿಲ್ಲ, ಮಲಯಾಳಂ ಭಾಷೆ ಗೊತ್ತಿಲ್ಲ, ಬಾಯ್ಲ್ಡ್ ರೈಸ್ ಗೊತ್ತಿಲ್ಲ. ಸೊ ಇದೆಲ್ಲ ನಾನು ಇಲ್ಲಿ ಊರಿಗೆ ಬಂದು ಅದರಲ್ಲೂ ಕೂಡ ಓಡಾಟ ಮಾಡುವಂಥದ್ದು. ನಾವೆಲ್ಲವೂ ಕೂಡ ನಮ್ಮ ಮನೆ ಮುಂದೆ ಬಂದು ಗಾಡಿ ನಿಲ್ಲುವಂಥದ್ದು ಬೆಂಗಳೂರಿನಲ್ಲಿ. ಇಲ್ಲಿ ಬರುವಾಗ ನನಗೆ ಗಾಡಿ ಬಿಟ್ಟು ನಡ್ಕೊಂಡು ಅಂದ್ರೆ ಯಾವ್ದು ಗಾಡಿ ಕೂಡ ಬರುದಲ್ಲ, ನಮಗೆ ನಡಿಲಿಕ್ಕೆ ಜಾಗ ಇರಲಿಲ್ಲ. ಒಂದು ಕಡೆ ಈ ತರ ಈ ಹಿಳಿ ಪ್ರದೇಶ ಅಂತ ಹೇಳ್ತಾರಲ್ಲ, ಅಲ್ಲಿ ಹಿಳ್ಕೊಂಡು ಹೋಗುವಂತ ಪ್ರದೇಶಗಳು. ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ, ನಾನು ಟೀಚರ್ ಆಗಿದ್ದಾಗ ನಾನು ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸೈಡು ಕಂಡ, ಒಂದು ಸೈಡ್ ತೋಡು, ಅದ್ ನಡುವಲ್ಲಿ ನಡ್ಕೊಂಡು ಹೋಗುವಂಥದ್ದು, ಮಳೆ ಬರುವಂತ ಸ್ಥಿತಿ. ಮತ್ತೆ ನನ್ನ ಮಗ 2.5-3 ವರ್ಷ, ಅವನ ಅಂಗನವಾಡಿಗೆ ಹೋಗುವಂಥದ್ದು, ಎತ್ಕೊಂಡು ಹೋಗುವಂಥದ್ದು, ಅವನನ್ನ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಮಗು ನಡೆಯುವುದಿಲ್ಲಲ್ಲ, ಆ ಕಷ್ಟಗಳು ನನಗೆ. ಅದಾದ ನಂತರ ನನ್ನ ಬಾಡಿ ನನ್ನ ಊರಿಗೆ ಸೆಟ್ ಆಗ್ತಾ ಇರಲಿಲ್ಲ. ಇಲ್ಲಿ ತುಂಬಾ ಈ ಕಾಡು ಪ್ರದೇಶದಲ್ಲಿ ಹೋಗುವಾಗ ಇಡೀ ಮೈಯೆಲ್ಲ ಅಲರ್ಜಿ ಆಗಿ ಎಷ್ಟು ಮೆಡಿಸಿನ್ ತಗೊಂಡ್ರು ಕೂಡ ಆ ಮೆಡಿಸಿನ್ ನನಗೆ ಬಾಡಿಗೆ ಎಕ್ಸೆಪ್ಟ್ ಆಗ್ತಾ ಇರಲಿಲ್ಲ. ಒಂಥರ ಆ ಒಂದು ಕಷ್ಟ ಉಂಟಲ್ಲ, ನನ್ನನ್ನು ಇವತ್ತಿಷ್ಟು ಪವರ್ಫುಲ್ ಮಾಡೋದಕ್ಕೆ ಕಾರಣ ಅವತ್ತು ನಾನು ಪಟ್ಟ ಕಷ್ಟ. ಬಿಕಾಸ್ ಎಂಟೈರ್ ಲೈಫ್ ಸ್ಟೈಲ್ ಚೇಂಜ್ ಆಗೋದು, ಎಂಟೈರ್ ಲೈಫ್ ಸ್ಟೈಲ್. ಒಂದು ಜಾಯಿಂಟ್ ಫ್ಯಾಮಿಲಿ, ನಾವು ಇದ್ದಿದ್ದು ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಪ್ಪ ಅಮ್ಮ ಮಕ್ಕಳು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ನಮಗೆ. ಬೆಂಗಳೂರಿನಲ್ಲಿ ನಾವು ನಾವಲ್ಲೇ ಹುಟ್ಟಿ ನಾವು ಬೆಳೆದವರು. ರಿಲೇಷನ್ಸ್ ಎಲ್ಲ ಇರೋದು ಮಂಗಳೂರಿನಲ್ಲಿ, ಸಾಗರ್ನಲ್ಲಿ. ವರ್ಷಕ್ಕೊಂದ್ಸಲ ಲೀವಲ್ಲಿ ಹೋಗ್ತಾ ಇದ್ವಿ ನಾವು.
ಸೊ ಆ ಒಂದು ಬಾಂಡಿಂಗ್ ಬಿಟ್ರೆ ಮತ್ತೆ ಬಾಕಿ ದಿವಸ ಅಪ್ಪ ಅಮ್ಮ ಮಕ್ಕಳು ಓಕೆ ಅಷ್ಟೇ. ಓಕೆ ಅದು ಇಲ್ಲಿ ಬಂದು ನಾನು ಈ ಮನೆಗೆ ಅಡ್ಜಸ್ಟ್ ಆಗುವಂತದ್ದಾಗಿರ್ಬೋದು, ಒಂದು ನಿಮ್ಗೆ ಗೊತ್ತಿರ್ಬೋದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಎಲ್ಲರನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತದ್ದು. ಅದು ಕೂಡ ತರವಾಡು ಮನೆ, ಜಾಯಿಂಟ್ ಫ್ಯಾಮಿಲಿ, ನಿಮ್ಮ ಗಂಡನ ಮನೆಯಲ್ಲಿ ಹಸ್ಬೆಂಡ್ ಮನೆ, ತರವಾಡು ಮನೆ. ವಾರದಲ್ಲಿ ಒಂದು ಸಲ ಏನಾದ್ರು ಒಂದು ಚಿಕ್ಕ ಚಿಕ್ಕ ಫಂಕ್ಷನ್ ಇರುತ್ತೆ, ವರ್ಷದಲ್ಲಿ ಒಂದು 3-4 ಸಲ ದೊಡ್ಡ ದೊಡ್ಡ ಫಂಕ್ಷನ್ಸ್ ಇರುತ್ತೆ. ಸೊ ಎಲ್ಲವನ್ನು ಅದು ದೊಡ್ಡ ಸೊಸೆ ಬೇರೆ, ಮನೆಯನ್ನ ನಿಭಾಯಿಸಬೇಕಾಗಿರುವಂತ ಒಂದು ಇದರಲ್ಲಿದ್ದೆ ನಾನು. ಸೊ ಎಲ್ಲವನ್ನು ದೊಡ್ಡ ಇದು ಬಂದ ಕೂಡಲೇ ನನಗೆ ಆ ಚಿಕ್ಕ ಏಜ್ ನಲ್ಲಿ ಜವಾಬ್ದಾರಿ ಸಿಕ್ಕಿದ ಕಾರಣ ಸೊ ನಾನು ಗಟ್ಟಿ ಆದೆ. ಅವತ್ತಿನಿಂದ ನಾನು ಗಟ್ಟಿ ಆದೆ, ಮತ್ತೆ ನಾನು ಇಂಡಿಪೆಂಡೆಂಟ್ ಆದೆ. ಇಂಡಿಪೆಂಡೆಂಟ್ ಆಗಿ ನನಗೆ ಸ್ವಲ್ಪ ಏನು ಧೈರ್ಯ ಬಂತು. ಆ ಧೈರ್ಯ ಇವತ್ತು ನನಗೆ ಶಕ್ತಿಯಾಗಿ ಇಷ್ಟು ಮುಂದೆ ನಡ್ಕೊಂಡು ಬರ್ಲಿಕ್ಕೆ ಅದೇನೋ ಒಂದು ಪವರ್, ಪಾಸಿಟಿವ್ ಪವರ್ ನನಗೆ ಸಿಕ್ಕಿರುವಂಥದ್ದು ಅಂತ ಹೇಳಿ ನನಗೆ ಅನಿಸ್ತಾ ಇರುವಂಥದ್ದು. ಅದರಲ್ಲೂ ಕೂಡ ನಾನು ಆ ತರವಾಡು ಮನೇಲಿ ಇರುವಾಗ ಅಲ್ಲಿ ಮಾಡಿದಂಥ ಕೆಲಸ, ಪುಣ್ಯ ಕಾರ್ಯಗಳಾಗಿರ್ಬೋದು, ಅದು ನನಗೆ ಇವತ್ತು ಒಂದು ಪಾಸಿಟಿವ್ ವೈಬ್ಸ್ ನನಗೆ ಕೊಡ್ತಾ ಇದೆ. ಮತ್ತೆ ನನ್ನ ಹಸ್ಬೆಂಡಿನ ತಂದೆ ತಾಯಿ ಆಗಿರ್ಬೋದು, ಅವರ ಒಂದು ಆಶೀರ್ವಾದ ಅಂದ್ರೆ ಮೀನ್ಸ್ ಅವರನ್ನ ನಾನು ಯಾವುದೇ ರೀತಿಯಲ್ಲೂ ಕೂಡ ಕಡೆಗಣಿಸದೆ ಲಾಸ್ಟ್ ಮೂಮೆಂಟ್ ತನಕನೂ ಕೂಡ ನಾನು ಅವರನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಂಡದ್ದು. ಈಗ ಇಲ್ಲ ಅವರು, ಅವರ ಒಂದು ಪಾಸಿಟಿವ್ ನನಗೆ ಇರ್ಬೋದು ಅಂತ ಹೇಳುವಂಥದ್ದು ಒಂದು ಕಡೆ. ನನ್ನ ಹೆತ್ತ ತಂದೆ ತಾಯಿ ನಮಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಹೇಳಿಕೊಟ್ಟದ್ದು. ತುಂಬಾ ಕಷ್ಟ ಇತ್ತು ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ, ತುಂಬಾ ಕಷ್ಟ ಅಂತ ಹೇಳಿದ್ರೆ ಊಟಕ್ಕೂ ಕೂಡ ನಮಗೆ ತುಂಬಾ ಗತಿ ಇರಲಿಲ್ಲ. ನಮಗೆ ಅಪ್ಪ ಒಬ್ರು ದುಡಿತಾ ಇದ್ರು, ಅಮ್ಮ ಟೀಚರ್ ಆಗಿದ್ರು, ಅಂದ್ರೆ ಟ್ಯೂಷನ್ ಮಾಡ್ತಿದ್ರು, ಮತ್ತೆ ಹೊಲಿತಾ ಇದ್ರು, ಬಟ್ಟೆ ಹೊಲಿತಾ ಇದ್ರು. ಬೆಳಿಗ್ಗೆ ತಿಂದ್ರೆ ಮಧ್ಯಾಹ್ನಕ್ಕಿಲ್ಲ, ಮಧ್ಯಾಹ್ನ ತಿಂದ್ರೆ ರಾತ್ರಿಗಿಲ್ಲ ಅಂತ ಒಂದು ಪರಿಸ್ಥಿತಿನೆಲ್ಲ ನೋಡ್ಕೊಂಡು ಬಂದವ್ರು ನಾವು. ಸೊ ಈ ಅಷ್ಟೆಲ್ಲ ಇದ್ದು ನಾವಷ್ಟು ಕಷ್ಟಪಟ್ಟು ಬೆಳೆದು ಬಂದ್ವಲ್ಲ, ಅಮ್ಮ ಕಲಿಸಿದಂತಹ ಅದೇನು ನಮ್ಗೆ ನೀತಿ ಪಾಠ ಇದೆ. ಸಂಜೆ ಹೊತ್ತು ಭಜನೆ ಕಾರ್ಯಕ್ರಮ ಆಗಿರ್ಬೋದು, ಸಂಧ್ಯಾ ವಂದನೆ ಕುತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ಇಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥದ್ದು, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಬೇಕು ಅಂತ ಹೇಳಿಕೊಟ್ಟಿರುವಂಥದ್ದಾಗಿರ್ಬೋದು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ ಕಾರಣ ಇವತ್ತು ನಾನು ಈ ಮಟ್ಟಕ್ಕೆ ಒಂದು ಬೆಳಿಲಿಕ್ಕೆ ಸಾಧ್ಯ ಆಗಿದ್ದು ಅವತ್ತು ನನ್ನ ತಂದೆ ತಾಯಿಯಿಂದ, ಗುರು ಹಿರಿಯರ ಆಶೀರ್ವಾದದಿಂದ ಇವತ್ತು ನಾನು ಈ ಸ್ಥಿತಿಗೆ ಬಂದಿರುವಂಥದ್ದು. ನಿಜವಾಗ್ಲೂ ಗ್ರೇಟ್. ಯಾಕಂದ್ರೆ ಆ ಒಂದು ಅವ್ರು ಪಟ್ಟಂತ ಕಷ್ಟವನ್ನ ಹೇಳಿದ್ರು. ಜೊತೆಗೆ ಒಂದು ಹೆಣ್ಮಕ್ಳು ಅಂತ ಬಂದಾಗ ಒಂದು ಬೌಂಡ್ರಿ ಇರುತ್ತೆ. ಯಾಕಂದ್ರೆ ಒಂದು ಫ್ಯಾಮಿಲಿಯಿಂದ ಬಂದಾಗ ಆ ಒಂದು ಸೆಟಪ್, ಆ ಒಂದು ಆ ಬೌಂಡ್ರಿಯನ್ನ ಹೊಡೆದಾಕಿದ್ರೆ ಮಾತ್ರ ನಮಗೆ ಸಿಕ್ಕಂತಹ ಆಪರ್ಚುನಿಟಿಗಳನ್ನ, ತಾವು ಹೇಳಿದೆ ಅದೇ ಮಾತು, ಆಪರ್ಚುನಿಟಿಗಳನ್ನ ಯೂಸ್ ಮಾಡಬೇಕು. ಆವಾಗ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯ ಅನ್ನೋಂಥದ್ದು. ಬಹುಶಃ ಅದು ಎಲ್ಲ ಹೆಣ್ಮಕ್ಳಿಗೆ ಅಶ್ವಿನಿ ಟೀಚರ್ ಅವರು ರೋಲ್ ಮಾಡಲ್ ಆ ಒಂದು ವಿಚಾರಗಳಲ್ಲಿ, ನೋ ಡೌಟ್. ಯಾಕಂದ್ರೆ ಒಂದು ಪೊಲಿಟಿಷಿಯನ್ ಅಂತ ಬಂದಾಗ ಏನಾದ್ರೂ ಒಂದು ಅವರಿಂದ ಒಳ್ಳೆ ಕ್ವಾಲಿಟಿ ಇರಬೇಕು, ಇಲ್ಲಿದ್ರೆ ವೈ ಲೀಡರ್ ಅನ್ನೋಂಥ ನನ್ನ ಪ್ರಶ್ನೆ ಪ್ರತಿ ಬಾರಿ ಕೂಡ ಹೇಳುವಂಥ. ಸೊ ಆ ರೀತಿ ಇದ್ದಾಗ ಕಷ್ಟಪಟ್ಟಿದ್ದಾರೆ. ಸೊ ಕಷ್ಟಗಳ ನಡುವೆ ಈಗ ಮತ್ತಷ್ಟು ಕಷ್ಟಪಡ್ತಿದೆ, ಯಾಕಂದ್ರೆ ಚುನಾವಣೆ ಸಂದರ್ಭ. ಸೊ ಹಾಗೆ ಇವೆಲ್ಲದ ನಡುವೆ ಮೇಡಮ್ ಹೇಗಿದೆ ಈಗ ಕಾಸರಗೋಡು? ಯಾಕಂತ ಬಂದಾಗ ಕೇರಳ, ಕಾಸರಗೋಡು ಬಹಳಷ್ಟು ಕಷ್ಟ. ಏನೇ ಪಲ್ಟಿ ಹೊಡೆದು ಕೂಡ ಬಿಜೆಪಿ ವಿನ್ ಆಗಲ್ಲ, ಅಥವಾ ಅಲ್ಲಿ ಏನು ಕೇಸರಿ ಶಾಲ್ ತಾವು ಹಾಕಿದಿರಿ ಅದನ್ನ ನೋಡಿದ್ರೆ ಉಳಿದು ಬೀಳ್ತಾರೆ. ಅದೆಲ್ಲ ಲಾಜಿಕ್ ಇಲ್ಲ, ಕಷ್ಟ ಈ ಬಾರಿಯೂ ಕೂಡ. ಅಶ್ವಿನಿ ಮೇಡಮ್ ಅವ್ರು ನಿಂತರೂ ಕೂಡ ಏನ್ ಹೇಳ್ತೀರಿ? ಕಷ್ಟನೇ. ಬಿಕಾಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಮೆಜಾರಿಟಿಗಿಂತ ಈಗ ನಮಗೆ ಮುಸ್ಲಿಂ ಮೆಜಾರಿಟಿ ಜಾಸ್ತಿ ಇರುವಂಥದ್ದು. ಒಂದು ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿನ ಒಂದು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ವರ್ಗೀಯತೆ ಪಕ್ಷ ಅಂತ ಹೇಳಿ ಅಪೋಸಿಟ್ ಪಕ್ಷದವರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ. ನಾವು ಎಷ್ಟೇ ವರ್ಗೀಯತೆ ಇಲ್ಲ ಅಂತ ಹೇಳಿದ್ರು ಕೂಡ ಅದನ್ನ ತಳಮಟ್ಟಕ್ಕೆ ಅವರು ಮುಟ್ಟಿಸಿ ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅವರಿಗೊಂದು ಭಯ ಉಂಟು, ಇಲ್ಲಿ ಬಿಜೆಪಿ ಬಂದ್ಬಿಟ್ರೆ ನಮ್ಮನ್ನೆಲ್ಲ ಎಲ್ಲಿಂದ ಕಳಿಸ್ಬಿಡ್ತಾರಾ, ಅಥವಾ ನಮಗೆ ಅಸ್ತಿತ್ವ ಇಲ್ಲದೆ ಆಗ್ತದಾ. ಸೊ ಅವ್ರನ್ನ ಯಾವುದೇ ಒಂದು ಮಟ್ಟಕ್ಕೆ ಬಂದರೂ ಕೂಡ ಅವ್ರನ್ನ ಸೋಲಿಸಲೇಬೇಕು ಅಂತ ಹೇಳುವಂಥದ್ದು ಅವರ ಅಜೆಂಡಾ. ಅದು LDF ಆಗಿರ್ಬೋದು, UDF ಆಗಿರ್ಬೋದು, ಎರಡೂ ಪಕ್ಷಗಳು ನಮ್ಮನ್ನ ಸೋಲಿಸಲಿಕ್ಕೆ ಬೇಕಾಗಿ ಲಾಸ್ಟ್ ಮಿನಿಟ್ನಲ್ಲಿ ಕನ್ಸಾಲಿಡೇಷನ್ ಮಾಡ್ಕೊಂಡು ಬಿಡ್ತಾರೆ, ಡೀಲ್ ಮಾಡ್ಕೊಂಡು ಬಿಡ್ತಾರೆ. ಸೊ ಅದು ನಮಗೆ ತುಂಬಾ ಕಷ್ಟ ಆಗತ್ತೆ. ಈಗ ನಾನು 3 ಜನ ಕೂಡ ಒಟ್ಟಿಗೆ ಫೈಟ್ ಮಾಡಿದ್ರೆ, ಒಂದೇ ರೀತಿ ಫೈಟ್ ಮಾಡಿದ್ರೆ ನಮಗೆ ನಮ್ಮ ಅಸ್ತಿತ್ವನ ನಾವು ಉಳಿಸ್ಕೊಳ್ಬಹುದು. ಆದ್ರೆ ಇದು 3 ಪಕ್ಷ ಅಲ್ಲ, ನಾವು ಒಬ್ರು, ಅವರೆಲ್ಲ ಒಂದು. ಸೊ ಅದನ್ನ ನಮಗೆ ಡಿಫೀಟ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗತ್ತೆ. ಆದ್ರೆ ಜನರಿಗೆ ಈಗ ಒಂದು ಆಶಾಭಾವನೆ ಮೂಡಿಸ್ಬೇಕು. ಯಾಕಂತ ಹೇಳಿದ್ರೆ ಅವರಿಗೆ ತಿಳಿ ಹೇಳಬೇಕು. ನರೇಂದ್ರ ಮೋದಿಜಿ ಅವರು ಕಳೆದ 11 ವರ್ಷದಿಂದ ಆಡಳಿತ ಮಾಡ್ತಿರೋ ಸಂದರ್ಭದಲ್ಲಿ ಯಾವುದೇ ಒಂದು ಕಮ್ಯುನಿಟಿಗೋಸ್ಕರ ಕೆಲಸ ಮಾಡಲಿಲ್ಲ, ಯಾವುದೋ ಒಂದು ಪಕ್ಷಕ್ಕೋಸ್ಕರ ಕೆಲಸ ಮಾಡಲಿಲ್ಲ, ಯಾವುದೋ ಒಂದು ಮತಕ್ಕೋಸ್ಕರ ಕೆಲಸ ಮಾಡಲಿಲ್ಲ. ಎಲ್ಲರಿಗೂ ಭಾರತಕ್ಕೋಸ್ಕರ ಕೆಲಸ ಮಾಡಿರುವಂಥದ್ದು. ಯಾವುದೇ ಡೆವಲಪ್ಮೆಂಟ್ ಅಂದ್ರೂ ಕೂಡ ಎಲ್ಲರಿಗೂ ಕೂಡ ಅದು
ಅದು ಹಿಂದೂಗ್ ಮಾತ್ರ ಮುಸ್ಲಿಮಿಗಿಲ್ಲ ಅಂತ ಹೇಳುವಂಥದ್ದು ಎಲ್ಲೂ ಕೂಡ ಭೇದವ ಮಾಡಲಿಲ್ಲ. ಸೊ ಅದನ್ನ ನಾವು ಮುಂದೆ ಇಡ್ತಾ ಇದ್ವಿ. ಬಿಕಾಸ್ ಜನರಿಗೆ ಗೊತ್ತಾಗಬೇಕು. ಈ ಕೆಲವು ಲೀಡರ್ಸ್ ಮಾಡುವಂತ ಅಜೆಂಡಾ ಕಳಮಟ್ಟಕ್ಕೆ ಹೋಗುವಾಗ ಅದು ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ. ಸೊ ಆ ಕಳಮಟ್ಟದಲ್ಲಿರುವಂತವರಿಗೆ ಗೊತ್ತಾಗಬೇಕು ಭಾರತೀಯ ಜನತಾ ಪಾರ್ಟಿ ಬಂದ್ರೆ ಡೆವಲಪ್ಮೆಂಟ್ ಆಗತ್ತೆ ಅಂತ ಹೇಳುವಂಥದ್ದು. ಡೆವಲಪ್ಮೆಂಟ್ ಇದ್ರೆ ಮಾತ್ರ ನಮ್ಮ ಒಂದು ಊರು ಒಳ್ಳೆ ಆಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇವರಿಗೆ ಡೆವಲಪ್ಮೆಂಟ್ಗಿಂತ ಬಿಜೆಪಿನ ಸೋಲಿಸಬೇಕು ಅಂತ ಹೇಳುವಂತ ಅಜೆಂಡಾ ಇಟ್ಟುಕೊಂಡ ಕಾರಣ ನಮಗೆ ಅಲ್ಲಿ ಕಷ್ಟವೇ. ಅಲ್ಲಿ ನಮಗೆ ಕಷ್ಟ ಆದ್ರೆ ಕಷ್ಟ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಒಂದು ಡೆವಲಪ್ಮೆಂಟ್ಗೋಸ್ಕರ ಈ ಸಲ ಜನರು ಎಲ್ಲರೂ ಕೂಡ ವಿದ್ಯಾವಂತರು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೂಡ ನೋಡ್ತಾ ಇದ್ದಾರೆ. ಮೊದಲಿನ ಹಾಗೆ ಅಲ್ಲ, ಯಾರೋ ಹೇಳಿದ್ದನ್ನ ನಂಬಿಕೊಂಡು ನಾವು ಓಟ್ ಹಾಕ್ಬೇಕು ಅಂತ ಅಗತ್ಯ ಇಲ್ಲ. ಸೋಷಿಯಲ್ ಮೀಡಿಯಾ ನೋಡಿದ್ರೆ ಎಲ್ಲಿಂದ ಡೆವಲಪ್ಮೆಂಟ್ ಬರ್ತಾ ಇದೆ ಅಂತ ಹೇಳುವಂಥದ್ದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಎಲ್ಲರಿಗೂ ಇದೆ. ಸೊ ಅಟ್ಲೀಸ್ಟ್ ಡೆವಲಪ್ಮೆಂಟ್ಗೋಸ್ಕರ ಈ ಸಲ ಒಳ್ಳೆ ಪಕ್ಷವನ್ನ ಆಯ್ಕೆ ಮಾಡಬೇಕು, ಭಾರತೀಯ ಜನತಾ ಪಾರ್ಟಿನ ಆಯ್ಕೆ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಒಂದು ಅವರ ಮುಂದೆ ಇಡುವಂಥದ್ದು ಅಪೇಕ್ಷೆ ಅವರ ಹತ್ರ. ಸೊ ಈ ರೀತಿ ಇರುವಾಗ ಒಂದು ಕಡೆ ನಾನು ಆಗ್ಲೇ ಹೇಳಿದಾಗೆ ಮುಸ್ಲಿಂ ಡಾಮಿನೇಟೆಡ್ ಆಗ್ತಾ ಇದೆ, ಒಂದು ಕಡೆ ಹಿಂದೂ ಮೆಜಾರಿಟಿ ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೇಳುವಂಥದ್ದು ನಮಗೆ ಮುಂದೆ ಇರುವಂಥದ್ದು ಕ್ವೆಶ್ಚನ್. ಓಕೆ, ಬಟ್ ಸ್ಟಿಲ್ ಈ ಬಾರಿ ಸ್ವಲ್ಪ ಈಸಿ ಅಲ್ಲ ಅಂತ ಹೇಳ್ತೀರಾ? ಯಾಕಂದ್ರೆ ಇಲ್ಲಿ LDF ಮತ್ತು UDF ಇದೆ, ತ್ರಿಕೋನ ಸ್ಪರ್ಧೆ ಇದೆ, ಜೊತೆಗೆ ತಾವಿದ್ದೀರಿ ಅಂತ ಬಂದಾಗ ಆ ಒಂದು ಆಂಗಲ್ ಒಂದ್ ಕಡೆ ಇದ್ರೆ ನೀವು ಇಲ್ಲಿ ಸ್ಟ್ಯಾಂಡ್ ಅಲೋನ್ ಆಗ್ತೀರಿ. ಸೊ ಆ ರೀತಿ ಇದ್ದಾಗ ಏನೋ ಸ್ವಲ್ಪ ಏನ್ ಹೇಳ್ತೀರಿ, ತ್ರಿಕೋನ ಸ್ಪರ್ಧೆ ಯಾವ ಮಟ್ಟಿಗೆ ತಮ್ಗಳಿಗೆ ಕಷ್ಟ ತರಬಹುದು ಅಥವಾ ಏನಾಗ್ಬೋದು ಅಂತ? ಇಲ್ಲ, ತ್ರಿಕೋನ ಸ್ಪರ್ಧೆ ಇದ್ರೆ ಮಾತ್ರ ಅಲ್ಲಿ ನಮಗೆ ಒಂದು ಏನು ನಮಗೂ ಕೂಡ ಒಂದು ಕಂಟೆಸ್ಟ್ ಮಾಡಿ ಹೋರಾಟ ಮಾಡ್ಲಿಕ್ಕೆ ಒಂದು ಎನರ್ಜಿ ಇರುವಂತದ್ದು. ಸೊ ಇಲ್ಲದಿದ್ರೆ ನಮಗೆ ಎನರ್ಜಿ ಇಲ್ಲ. ಬಿಕಾಸ್ ನಮ್ಗೆ ಆಲ್ರೆಡಿ ಗೊತ್ತಾಗತ್ತೆ, ಡೀಲ್ ಮಾಡ್ಕೊಂಡಿದ್ರೆ ನಾವ್ ಎಷ್ಟೇ ಓಡಾಟ ಮಾಡಿದ್ರು ಕೂಡ ನಮ್ಗೆ ಅದು ಅಲ್ಲಿ ರಿಸಲ್ಟ್ ಫೇಲ್ಯೂರ್ ಅಂತ ಹೇಳಿ. ಬಟ್ ಆದ್ರೆ ಈ ಸಲ ಆತರ ಇಲ್ಲ. ಬಿಕಾಸ್ ಮುಸ್ಲಿಂ ಲೀಗಿಗೆ ಅವ್ರದೇ ಆದಂತಹ ಒಂದು ಲಕ್ಷ್ಯ ಉಂಟು, ಲೀಗಿಗೆ ಅವ್ರದೇ LDFಗೆ ಅವ್ರದೇ ಆದಂತಹ ಲಕ್ಷ್ಯ ಉಂಟು. ಸೊ ಆ ರೀತಿ ಅಲ್ಲಿ ಓಡಾಟ ಮಾಡುವಾಗ ಖಂಡಿತವಾಗ್ಲೂ ನಮಗೂ ಕೂಡ ಆ ಹೋರಾಟ ಮಾಡುವಂತ ಸ್ಪಿರಿಟ್ ಬರ್ತದೆ. ಜನರನ್ನ ಮೀಟ್ ಮಾಡ್ಲಿಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನರನ್ನ ಮೀಟ್ ಮಾಡ್ಲಿಕ್ಕೆ ನಾವು ಕಳಮಟ್ಟಕ್ಕೆ ಹೋಗ್ತಾ ಇರುವಂತದ್ದು. ಸೊ ಇದು ನಮಗೆ ಖಂಡಿತವಾಗ್ಲೂ ಈ ಸಲ ಒಂದು ತ್ರಿಕೋನ ಸ್ಪರ್ಧೆ, ಇನ್ನೊಂದು ನಾನು ಲೇಡಿ ಅನ್ನುವಂಥದ್ದು. ಬಿಕಾಸ್ ನಾನು ಒಂದು ಮಹಿಳೆಯರ ಧ್ವನಿಯಾಗಿ ನಿಲ್ತಿದ್ದೇನೆ. ನಾನು ಎಲ್ಲಾ ಮಹಿಳೆಯರ ಹತ್ರ ಕೂಡ ಈಗ ನನಗೆ ಸಿಗುವಂತ ಎಲ್ಲಾ ಮಹಿಳೆಯರ ಹತ್ರ ಮಾತಾಡುವಾಗ ನಾನು ಹೇಳಿದಷ್ಟೇ, ಮಹಿಳೆಯರಿಗೋಸ್ಕರ ನಾನು ಧ್ವನಿಯಾಗಿ, ನಿಮ್ಮ ಧ್ವನಿಯಾಗಿ ನಾನು ಕೇರಳದ ವಿಧಾನಸಭೆಗೆ ಹೋಗ್ಬೇಕು. ಸೊ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಒಂದು ಮಹಿಳೆಯನ್ನ ಕಳಿಸ್ಕೊಡಿ ಇಲ್ಲಿಂದ MLA ಮಾಡಿ, ನಿಮ್ಮೊಟ್ಟಿಗೆ ನಾನು ನಿಲ್ತೇನೆ ಅಂತ ಹೇಳುವಂಥದ್ದು. ಸೊ ಅವ್ರಿಗೆ ಧೈರ್ಯವಾಗಿ ನನ್ನ ಹತ್ರ ಮುಕ್ತವಾಗಿ ಮಾತಾಡ್ಬೋದು. ಯಾವ ಮಹಿಳೆಗಾದ್ರೂ, ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆಗಿರ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಮತ್ತೊಂದು ಅಂತ ಹೇಳಿದ್ರೆ, ನಾನು ಒಂದು 1.5 years ಇಂದ ಜಿಲ್ಲಾ ಅಧ್ಯಕ್ಷ ಆದ ನಂತರ ನಾನು ಸತತವಾದಂತ 100% ನನ್ನ ಟೈಮನ್ನ ನಾನು ಸಮಾಜಕ್ಕೋಸ್ಕರ ಕೊಟ್ಟಿದ್ದೇನೆ. ಏಕೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ಪಾರ್ಟಿ ಅವ್ರು ಬಂದರೂ ಕೂಡ ನಾನು ಅವರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ, ಅವ್ರಿಗೆ ವೆಲ್ಕಮ್ ಕೊಟ್ಟಿದ್ದೇನೆ. ಅವರ ಯಾವ ಕೆಲಸದಲ್ಲಿದ್ದರೂ ಕೂಡ, ಚಿಕ್ಕ ಚಿಕ್ಕ ವಿಷಯಗಳಿದ್ರೂ ಕೂಡ ನಾನು ಎಲ್ಲದರಲ್ಲೂ ಕೂಡ ಇಂಟರ್ಫಿಯರ್ ಆಗಿ ನಾನು ಜನತೆ ಒಟ್ಟಿಗೆ ನಿಂತ್ಕೊಂಡಿದ್ದೇನೆ. ನೀವು ನನ್ನ ರೀಸೆಂಟ್ ಅಲ್ಲ, 1.5 ವರ್ಷಕ್ಕಿಂತ ಆದ ನಂತರ ನೀವು ನನ್ನ FB ಪೋಸ್ಟ್ಗಳು ನೋಡಿದ್ರೆ ನಾನು ಸಾಧಾರಣವಾಗಿ ಎಲ್ಲಾ ಕಮ್ಯುನಿಟಿಗಳ ಜೊತೆ ಕೂಡ ಬೆರೆತು ಹೋಗಿದ್ದೇನೆ. ಬಿಕಾಸ್ ನನಗೆ ಅಂತ ಹೇಳಿದ್ರೆ ಭಾರತ ಮುಖ್ಯ, ಮೋದಿಜಿ ಅವ್ರಿಗೂ ಕೂಡ ಭಾರತ ಮುಖ್ಯ. ಸೊ ಅವರು ಇಟ್ಟಂತ ವಿಷನ್ ನ ಇದರಲ್ಲಿ ನಾನು ನಡೀತಾ ಇರುವಂಥದ್ದು. ಸೊ ನನಗೆ ನನ್ನ ಜನತೆಗೆ ಯಾವುದೇ ರೀತಿಯಂಥ ಕಷ್ಟ ಇದ್ರೆ ಅದನ್ನ ಬಗೆಹರಿಸೋದ್ರಲ್ಲಿ ನಾನು ಮುಂದೆ ನಿಲ್ತೇನೆ. ಸೊ ಅದು ಆ ಕಾಸರಗೋಡು ಜನತೆಗೆ ಗೊತ್ತಿದೆ. ಅಶ್ವಿನಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳುವಂಥದ್ದು ಆ ಕಾಸರಗೋಡು ಜನತೆಗೆ ಗೊತ್ತಿದೆ. ಸೊ ಈ ಸಲ ಖಂಡಿತವಾಗ್ಲೂ ಆ ಜನತೆ ನನ್ನನ್ನ ಹರಸಿ ಹಾರೈಸಿ ಮತ ಹಾಕಿ ಅವರ ಧ್ವನಿಯಾಗಿ ಕೇರಳದ ವಿಧಾನಸಭೆ ಕಳಿಸ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಓಕೆ, ಜೊತೆಗೆ ತಾವು ಮಾತನಾಡೋ ಒಂದು ಮಾತು ಹೇಳಿದ್ರಿ, ಮೋದಿಯವರು ಎಲ್ಲೂ ಕೂಡ ಭೇದ ಭಾವ ಮಾಡಿಲ್ಲ, ಹಿಂದೂ ಅಥವಾ ಅಲ್ಪಸಂಖ್ಯಾತರು ಅಂತ ಹೇಳಿ ಮಾಡಿಲ್ಲ. ಅಂಡ್ ತಾವು ಕೂಡ ಹೇಳ್ತೀರಿ, ತಾವು ಕೂಡ ಎಲ್ಲರ ಜೊತೆ ಬೆರಿತಾ ಇರ್ತೀರಿ, ಎಲ್ಲ ಕಮ್ಯುನಿಟಿ ಜೊತೆ ಇರ್ತೀರಿ ಅಂತೇಳಿ. ಬಟ್ ಸ್ಟಿಲ್ BJP ಅಂತ ಬಂದಾಗ ಒಂದು ಕಮ್ಯುನಿಟಿ ದೂರ ಓಡಿ ಹೋಗುತ್ತೆ, ಒಂದು ಅಲ್ಪಸಂಖ್ಯಾತರ ಕಮ್ಯುನಿಟಿ ಸ್ವಲ್ಪ ದೂರ ಓಡಿ ಹೋಗುತ್ತೆ, ಒಂದು ಕಮ್ಯುನಿಟಿ ಮಾತ್ರ ಇದರ ಹತ್ರ ಬರುತ್ತೆ, ಇದು ನಮ್ಮದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ NDA ಗವರ್ಮೆಂಟ್ ಬಂದ ನಂತರ 11 ವರ್ಷಗಳ ಕಳೀತು. ಸೊ ಅದರಲ್ಲಿ ಬಂದಂತ ಸ್ಕೀಮ್ಸ್ಗಳಿದೆ, ನಿಮಗೆ ಒಂದೊಂದೇ ತೆಗೆದು ನೋಡಿದ್ರೆ ನೀವು ಅದು ಒಂದು ಮಿಡಲ್ ಕ್ಲಾಸಿಗೆ ಯೂಸ್ ಮಾಡುವಂತ ಸ್ಕೀಮ್ ಆಗಿರ್ಬೋದು, ಬಿಲೋ ಪಾವರ್ಟಿಗೆ ಯೂಸ್ ಮಾಡುವಂತ ಸ್ಕೀಮ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಹೆಚ್ಚಿನ ಅಂಶವಾಗಿ ಅದನ್ನ ಇಂಪ್ಲಿಮೆಂಟ್ ಸಿಗ್ತಾ ಇರುವಂತದ್ದು, ಅದರ ಯೂಸ್ಫುಲ್ ಸಿಗ್ತಾ ಇರುವಂತದ್ದು ನಮ್ಮ ಮುಸ್ಲಿಂ ಕಮ್ಯುನಿಟಿಗೆ. ಅವ್ರಿಗೆ 100% ಗೊತ್ತಿದೆ ಇದು ಮೋದಿಜಿ ಅವ್ರು ಬಂದ ನಂತರ NDA ಗವರ್ಮೆಂಟ್ ನಿಂದ ನಮಗೆ ಸಿಗುವಂತಹ ಫೆಸಿಲಿಟೀಸ್ಗಳು ಅಂತ ಹೇಳಿ. ಆದ್ರೆ ಅದನ್ನ ಅವರು ಹೊರಗಡೆ ಹೇಳಲಿಕ್ಕೆ ತುಂಬಾ ಭಯ ಪಡ್ತಾರೆ. ಯಾಕಂತ ಹೇಳಿದ್ರೆ ಒಂದು
ಅವರ ಪಾರ್ಟಿ ಒಳಗಡೆ ಏನಾದರೂ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳುವಂಥದ್ದು. ಹೊರಗೆ ಬರ್ಲಿಕ್ಕೆ ತುಂಬಾ ಹೆದರ್ತಾರೆ. ಅದು ಮೋಸ್ಟ್ಲಿ ಅವರ ಪಾರ್ಟಿಯಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್ ಇರ್ಬೋದು ಅಂತ ಹೇಳೋದು ನನ್ನ ಅನಿಸಿಕೆ. ಬಿಕಾಸ್ ಒಬ್ಬರಿಗೆ ತಮ್ಮ ಒಂದು ಮತವನ್ನ ಯಾರಿಗೆ ಕೊಡ್ಬೇಕು ಅಂತ ಹೇಳುವಂತ ನಿರ್ಧಾರ ಮಾಡಬೇಕಾಗಿರೋದು ವ್ಯಕ್ತಿ, ಪಾರ್ಟಿ ಅಲ್ಲ. ಪ್ರಜಾಪ್ರಭುತ್ವ ಇದು. ಯಾರಿಗೂ ಕೂಡ ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡುವಂತಹ ರೈಟ್ ಅವರಿಗಿದೆ. ಸೊ ನಮಗೆ ಏನಾದ್ರೂ ಒಂದು ಉಪಕಾರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವರನ್ನ ಮೇಲೆ ಕೂರಿಸಿ ನಾವು ಯಾರ ಕೈಯಲ್ಲಿ ಆಡಳಿತ ಕೊಡ್ತೇವೆ ಅದರಿಂದ ನಮಗೆ ಏನು ಗುಣ ಇದೆ ಅಂತ ಹೇಳುವಂಥದ್ದು ನಾವು ಅರ್ಥಕೊಂಡು ಕೊಡ್ಬೇಕು. ಸೊ ಈಗಾಗಲೇ ನಮ್ಮ ಮೋದಿಜಿ ಅವರು ಹಲವಾರು ಸ್ಕೀಮ್ಸ್ ಕೊಟ್ಟಿದ್ದಾರೆ. ಕಿಸಾನ್ ಸಮ್ಮಾನ್ ನಿಧಿ, ಅದರಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದವ ಮಾಡ್ಲಿಲ್ಲ, ಎಲ್ಲರಿಗೂ ಸಿಗ್ತಾ ಇದೆ. ಸುಕನ್ಯಾ ಸಮೃದ್ಧಿ ಯೋಜನಾ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಲಿಲ್ಲ, ಎಲ್ಲರೂ ಕೂಡ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಭಾಗವಹಿಸಿಕೊಂಡಿದ್ದಾರೆ. ಜನ್ಧನ್ ಅಕೌಂಟ್ ಆಗಿರ್ಬೋದು, ಲೇಡೀಸ್ ಗಳಿಗೆ ಅವತ್ತು ಹಿಂದೂ ಮುಸ್ಲಿಂ ಅಂತ ಹೇಳಿ ಭೇದ ಭಾವ ಮಾಡದೆ ಎಲ್ಲರ ಸ್ತ್ರೀಯರ ಅಕೌಂಟಿಗೆ 500 ರೂಪೀಸ್ ಕೊಟ್ಟಿದ್ದಾರೆ. ಅನ್ನಭಾಗ್ಯ ಯೋಜನೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭೇದ ಭಾವ ಮಾಡಲಿಲ್ಲ. ಸೊ ಈ ರೀತಿ ಇರುವಾಗ ನಾನು ಒಂದೇ ಒಂದು ಹೇಳುದಂತ ಹೇಳಿದ್ರೆ, ಯಾಕೆ ಬಿಜೆಪಿಯನ್ನ ಕಂಡ್ರೆ ಇವರು ಸ್ವಲ್ಪ ಹಿಂದೆ ಸರಿತಾರೆ ಅಂದ್ರೆ ಅವ್ರಿಗೊಂದು ಹೆದರಿಕೆ ಇರ್ಬೋದು, ಒಂದು ಸುಳ್ಳು ಮಾಹಿತಿ ಇರ್ಬೋದು, ತಪ್ಪಾದ ಮಾಹಿತಿಯನ್ನ ಅವರ ಪಕ್ಷದವ್ರು ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೊಂದು ಅಜೆಂಡಾ ಇದೆ, ಇಲ್ಲಿ ಬಿಜೆಪಿ ಗೆಲ್ಬಾರ್ದು ಅಂತ ಹೇಳುವಂತದ್ದು. ಅವ್ರಿಗೆ ಮುಸ್ಲಿಂ ಲೀಗ್ ಗೆಲ್ಬೇಕು ಆಗಿರೋ ಕಾರಣ ಕಳಮಟ್ಟದಲ್ಲಿ ಕೊಡುವಾಗ ಬಿಜೆಪಿ ಗೆದ್ರೆ ಇಲ್ಲಿ ನಿಮ್ಮನ್ನ ಪಾಕಿಸ್ತಾನಕ್ಕೆ ಓಡಿಸ್ತಾರೆ, ನಮಗೆ ಇಲ್ಲಿ ಅಸ್ತಿತ್ವ ಇರುವುದಿಲ್ಲ, ಇದು ಹಿಂದೂ ರಾಷ್ಟ್ರ ಮಾಡ್ತಾರೆ, ನಮಗೆ ಇಲ್ಲಿ ಉಳಿವಿನ ಗಾಲ ಇಲ್ಲ ಅಂತ ಹೇಳುವಂತಹ ಮಿಸ್ಕಮ್ಯುನಿಕೇಶನ್, ಫಾಲ್ಸ್ ನ್ಯೂಸ್ ಅನ್ನ ಮುಸ್ಲಿಂ ಲೀಗಿನ ಒಳಗಡೆ ಇದನ್ನ ಹರಡ್ತಾ ಇದ್ದಾರೆ. ಸೊ ಅದು ಕೆಲವರಿಗೆ ಎಜುಕೇಟೆಡ್ ಪೀಪಲ್ ಹೂ ಇಸ್ ಸೀಯಿಂಗ್ ಸೋಷಿಯಲ್ ಮೀಡಿಯಾ ಖಂಡಿತವಾಗ್ಲೂ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ಬಟ್ ಇನ್ನೂ ಕೂಡ ಎಷ್ಟೋ ಜನ ಈ ಸೋಷಿಯಲ್ ಮೀಡಿಯಾ ನೋಡದಂತ ಜನ ಇದ್ದಾರೆ, ಯಾರೋ ಹೇಳಿದ್ದನ್ನ ನಂಬುವಂತವ್ರು ಇದ್ದಾರೆ. ಸೊ ಹೌದಾ, SIR ಬಂದಾಗ ಎಲೆಕ್ಷನ್ ಸಮಯದಲ್ಲಿ ಎಲ್ಲರೂ ಕೂಡ ಏನಂತ ಹೇಳಿದ್ರೆ, ಇಲ್ಲಿ ನಾವು SIR ನ ಫಾರ್ಮ್ಸ್ ಫಿಲ್ಅಪ್ ಮಾಡ್ಕೊಡಲಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ಅದೊಂಥರ ರಾಂಗ್ ಯಾವ ತರ ಮಾಡಿದ್ರು ಅಂತ ಹೇಳಿದ್ರೆ, ನಾವು ಇದೇನೋ ನಮ್ಮನ್ನೆಲ್ಲರನ್ನು ಕೂಡ ಇಲ್ಲಿಂದ ಓಡಿಸ್ಬಿಡ್ತಾರೆ, ನಮಗೆ ಇಲ್ಲಿ ವೋಟಿಂಗ್ ಇದು ಕೊಡುದಿಲ್ಲ, ಸೊ ನಮ್ಮ ಭಾರತವನ್ನ ಬಿಟ್ಟು ನಮ್ಮನ್ನ ಬೇರೆ ಕಡೆ ಕಳಿಸ್ತಾರೆ ಅಂತ ಹೇಳುವಂತ ಏನು ಇನ್ಫಾರ್ಮೇಶನ್ ನ ಕೆಳಗಡೆ ಅಲ್ಲಿ ಕೊಟ್ಟಿದ್ರು. ಸೊ ಅಷ್ಟೋ ಜನ ಅದನ್ನ ಕೂಡ ಅವರು ತಪ್ಪಾಗಿ ತಿಳ್ಕೊಂಡಿದ್ರು. ಈಗ ನಮ್ಮ SIR ಬಂತು, ಅದರಲ್ಲಿ ASD ಲಿಸ್ಟ್ ಗಳು ಬಂದಿತ್ತು, ಅದರಲ್ಲಿ ಹೆಚ್ಚಿನ ಅಂಶ ಯಾರ್ದು ಹೋಗಿದ್ದು ಕಾಸರಗೋಡ್ನಲ್ಲಿ ಮುಸ್ಲಿಮ್ಸ್ದಲ್ಲ, ಹಿಂದೂಸಿನದ್ದು ನಮ್ಮ ಜಾಸ್ತಿ ಓಟು ಡಿಲೀಟ್ ಆಗಿದ್ದು. ಮುಸ್ಲಿಮ್ಸಿನದ್ದು ಒಂದು ಶೇಕಡ ಅಂದ್ರೆ ಡೆತ್ ಆಗಿರುವಂತವ್ರು ಮಾತ್ರ ಡಿಲೀಟ್ ಆಗಿದೆ ಬಿಟ್ರೆ, ಅದರಲ್ಲಿ ಮುಸ್ಲಿಮ್ಸ್ನವ್ರದ್ದು ಯಾರ್ದು ಕೂಡ ನಾವು ಓಟನ್ನ ಡಿಲೀಟ್ ಮಾಡಲಿಲ್ಲ. ಆದ್ರೆ ಇದು ರಿಯಲ್ ಫ್ಯಾಕ್ಟ್ ಆಗಿ ಬಂದಾಗ ಮಾತ್ರ ಅವ್ರಿಗೆ ಗೊತ್ತಾಗುವಂಥದ್ದು. ಇಲ್ಲದಿದ್ರೆ ಮೊದಲೇ ಏನ್ ಹೇಳ್ತಿದ್ರು, SIR ಬಂತು ನಮ್ಮದೆಲ್ಲವೂ ಕೂಡ ಓಟ್ ಡಿಲೀಟ್ ಮಾಡ್ತಾರೆ ಅಂತ ಹೇಳುವಂಥದ್ದು ಇನ್ಫಾರ್ಮೇಶನ್ ಇತ್ತು. ಸೊ ಇದು ಅವರ ಪಾರ್ಟಿಯಲ್ಲಿ ಕೊಡುವ ಮಿಸ್ ಇನ್ಫಾರ್ಮೇಶನ್ ಇಂದ ಈ ರೀತಿ ಬಿಜೆಪಿಯನ್ನು ನೋಡುವಾಗ ಹಿಂದೆ ಓಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಕೇರಳದಲ್ಲಿ ಕಮ್ಯುನಿಸ್ಟರು ಜೊತೆಗೆ ಬಲಪಂಥೀಯರು ಅಥವಾ RSS ಅನ್ನುವಂಥದ್ದು ಬಹಳಷ್ಟು ವಿಚಾರಗಳಿವೆ. ಸೊ ಹಾಗಿದ್ದಾಗ ಈ ಹಿಂದುತ್ವದ ಅಜೆಂಡದ ಮೇಲೆ ತಾವುಗಳು ಹೋಗ್ತೀರಾ ಎಲೆಕ್ಷನ್ಗೆ? ಹಿಂದುತ್ವ ಅಥವಾ ಹೇಗೆ ತಮ್ಮ ಅಜೆಂಡಾ ಏನು ತಾವುಗಳು ಹೋಗುವಂಥದ್ದು? ನನ್ನ ಅಜೆಂಡಾ ಇಟ್ಸ್ ಕ್ಲಿಯರ್. ವಿಕಸಿತ ಕಾಸರಗೋಡು. ಬಿಕಾಸ್ ನರೇಂದ್ರ ಮೋದಿಜಿ ಅವರು ಇಟ್ಟಿರುವಂತದ್ದು ವಿಕಸಿತ ಭಾರತ, ಆ ವಿಷನ್ ಇಟ್ಕೊಂಡು ಮೋದಿಜಿಯವರು ಮುಂದೆ ಹೋಗ್ತಾ ಇದ್ದಾರೆ. ಅವರ ಹಿಂದೆ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಚಂದ್ರಶೇಖರ್ ಜಿ ಅವರು ವಿಕಸಿತ ಕೇರಳಂ ಅಂತ ಹೋಗ್ತಾ ಇದ್ದಾರೆ. ಸೊ ನಾನು ಅವರ ಫಾಲೋವರ್ ನರೇಂದ್ರ ಮೋದಿಜಿ ಅವರು. ನಾನು ಕೂಡ ವಿಕಸಿತ ಕಾಸರಗೋಡು ಅಂತ ಹೇಳುವಂತ ಲಕ್ಷ್ಯನ ಇಟ್ಟುಕೊಂಡು ಎಂಟೈರ್ ಕಾಸರಗೋಡನ್ನ ನಾನು ವಿಕಸಿತ ಮಾಡ್ತೇನೆ ಅಂತ ಹೇಳುವಂತದ್ದನ್ನ ಮುಂದೆ ಇಟ್ಟುಕೊಂಡು ನಾನು ಓಟು ಕೇಳಲಿಕ್ಕೆ ಹೋಗ್ತಾ ಇರುವಂತದ್ದು. ನಮ್ಗೆ ಒಂದೇ ಒಂದು ಬಿಜೆಪಿ MLA ಇಲ್ಲ ಕೇರಳದಲ್ಲಿ. ಎಷ್ಟು ದೊಡ್ಡ ವಿಶಾಲವಾದಂತ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ, ಮಂಗಳೂರಿಗಿದೆಯಾ? ನೋ. ಕೇರಳದಲ್ಲಿ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ, 2 ವಂದೇ ಭಾರತ್ ಟ್ರೈನ್ ಇದೆ, ಅಮೃತ್ ಭಾರತ್ ಬಂತು ನಮಗೆ. ಅದಾದ ನಂತರ ರೈಲ್ವೆ ಸ್ಟೇಷನ್ ನೋಡಿ ನೀವು, ಕಾಸರಗೋಡ್ನ ರೈಲ್ವೆ ಸ್ಟೇಷನ್ ನೀವು ಬಂದಿದ್ದೀರಾ ನೋಡ್ಲಿಕ್ಕೆ? ಯು ಸಿ ದಟ್ ಕಾಸರಗೋಡ್ ರೈಲ್ವೆ ಸ್ಟೇಷನ್ ಅದು ಏರ್ಪೋರ್ಟಾ ಅಥವಾ ರೈಲ್ವೆ ಸ್ಟೇಷನ್ ಅಂತ ಹೇಳುವಂಥದ್ದು ಒಮ್ಮೆಗೆ ಕನ್ಫ್ಯೂಷನ್ ಆಗುತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಡೆವಲಪ್ಮೆಂಟ್ ಅನ್ನ ನಾವು ಮುಂದೆ ಇಟ್ಟುಕೊಂಡು ನಮಗೆ ಓಟ್ ಕೊಡ್ಬೇಕು ಅಂತ ನಾವು ಕೇಳ್ತಾ ಇರೋದು. ಬಿಕಾಸ್ ಡೆವಲಪ್ಮೆಂಟ್ ನಾವು ತರ್ತೀವಿ, ಮೆಡಿಕಲ್ ಸಿಸ್ಟಮ್ ಇಲ್ಲ, ಎಜುಕೇಶನ್ ಸಿಸ್ಟಮ್ ಇಲ್ಲ, ಜಾಬ್ ಆಪರ್ಚುನಿಟಿಗಳಿಲ್ಲ. ಅಲ್ಲಿ ನಮಗೆ ಅಲ್ಲಿ ಎಷ್ಟು 11,000 ಎಕರೆ ಜಾಗಗಳು ವೇಸ್ಟ್ ಆಗಿ ಬಿದ್ದಿದೆ.
ಕಾಸರಗೋಡ್ನಲ್ಲಿ. ಮತ್ತೆ ನಮಗೆ ಹೈಯೆಸ್ಟ್ ನದಿಗಳಿರುವಂತದ್ದು 13 ರಿವರ್ಗಳಿದೆ ಅಲ್ಲಿ. ಆದ್ರೂ ಕೂಡ ಜಲ್ ಜೀವನ್ ಮಿಷನ್ ಇಂಪ್ಲಿಮೆಂಟ್ ಆಗ್ಲಿಲ್ಲ. ಅದಾದ ನಂತರ ನಮಗೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಉದ್ಯಾನವನ ಇಲ್ಲ. ಸೀನಿಯರ್ ಸಿಟಿಸನ್ಗೆ ಕೂತ್ಕೊಳ್ಳಿಕ್ಕೆ, ಸಂಜೆ ಹೊತ್ತು ಕೂತ್ಕೊಳ್ಳಿಕ್ಕೆ ಒಂದು ಪಾರ್ಕ್ ಫೆಸಿಲಿಟಿ ಇಲ್ಲ. ಕಾಸರಗೋಡು ಜಿಲ್ಲೆನಲ್ಲಿ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಲ್ಲ. ಟೂರಿಸಂನ ಇಂಪ್ರೂವ್ಮೆಂಟ್ ಮಾಡಲಿಲ್ಲ. ಸೊ ಇಷ್ಟು ವರ್ಷ ಇಲ್ಲಿ ಆಡಳಿತ ಮಾಡಿದಂತಹ ಎಡಪಂಥ ಮತ್ತು ಬಲಪಂಥ, ಅದರಲ್ಲೂ ಕೂಡ ಕಾಸರಗೋಡು ಅಸೆಂಬ್ಲಿನಲ್ಲಿ ಕಾಸರಗೋಡು ಫಾರ್ಮೇಶನ್ ಆದ ನಂತರ ಕಂಟಿನ್ಯೂಷನ್ ಆಗಿ ಮುಸ್ಲಿಂ MLA. ಯಾಕೆ ಇವರು ಡೆವಲಪ್ಮೆಂಟ್ ತರಲಿಲ್ಲ? ಸೊ ಇದನ್ನ ನಾನು ಮುಂದಿಟ್ಟುಕೊಂಡು ಡೆವಲಪ್ಮೆಂಟ್ಗೋಸ್ಕರ ನನಗೆ ಮತ ಕೊಡಬೇಕು. ಎಷ್ಟೋ ತಾಯಂದಿರು ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಲಿಕ್ಕೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಎಷ್ಟೋ ಮಕ್ಕಳು ಬೆಳಿಗ್ಗೆ 6 ಗಂಟೆಗೆ ಮನೆ ಬಿಡಬೇಕು. ಮತ್ತೆ ರಿಟರ್ನ್ ಮನೆಗೆ ಬರುವಾಗ 8 ಗಂಟೆ ರಾತ್ರಿ ಆಗುತ್ತೆ. ತಂದೆ ತಾಯಿ ಹತ್ರ ಸ್ಪೆಂಡ್ ಮಾಡಲಿಕ್ಕೆ ಟೈಮ್ ಇಲ್ಲ. ಅವ್ರು ಮತ್ತೆ ಮನೆಗೆ ಬಂದು ಓದೋದು ಯಾವಾಗ, ಪೇರೆಂಟ್ಸ್ ಟೈಮ್ ಸ್ಪೆಂಡ್ ಮಾಡೋದು ಯಾವಾಗ? ಈಗಿನ ಮಕ್ಕಳು ಏನಾಗಿದ್ದಾರೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದೋಳು ಕಾಲೇಜ್ಗೆ ಹೋಗು, ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬಾ, ಅವ್ರು ಫ್ರೆಶ್ ಅಪ್ ಆಗು, ಮಲಗು. ಅಟ್ಯಾಚ್ಮೆಂಟೇ ಇಲ್ಲ ಮಕ್ಕಳಿಗೆ. ಸೊ ಈ ರೀತಿ ಆಗಿರುವಂಥದ್ದು. ಸೊ ನಾನು ತಾಯಿಯಿಂದ ನಾನು ಕೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ನೀವು ನನಗೆ ಮತ ಹಾಕಿ ಗೆಲ್ಸಿದ್ರೆ ನಾನೊಂದು ತಾಯಿ, ಇದೇ ಕಷ್ಟ ನಾನು ಪಡ್ತಾ ಇದ್ದೀನಿ. ಸೊ ಇದೇ ಕಷ್ಟ ನಿಮ್ಮನೇಲೂ ಇದೆ ಅಂತ ನನಗೆ ಗೊತ್ತುಂಟು. ಒಂದು ತಾಯಿಗೆ ತಾಯಿಯ ಒಂದು ಏನ್ ಸಂಕಟ ಅಂತ ಗೊತ್ತಾಗ್ತದೆ. ಸೊ ಅದನ್ನ ನಾನು ಮನಸ್ಸಲ್ಲಿ ಅದನ್ನ ಇಟ್ಟುಕೊಂಡು ಮುಂದೆ ನಾನು MLA ಆಗಿ ಬಂದ್ರೆ ಖಂಡಿತವಾಗ್ಲೂ ಒಳ್ಳೆಯ ಎಜುಕೇಶನ್ ಸಿಸ್ಟಮ್ನ ನಾನು ಕಾಸರಗೋಡ್ಗೆ ತರ್ತೇನೆ ಅಂತ ಹೇಳುವಂತ ವಿಷಯನ ನಾನು ಮುಂದೆ ಇಟ್ಟುಕೊಂಡು ಮತ ಕೇಳ್ತಾ ಇರುವಂತದ್ದು. ಜೊತೆಗೆ ಮೇಡಮ್, ಈಗಾಗಲೇ ಹೇಳಿದ್ರಿ ತಾವು, ನಮ್ಮಲ್ಲಿ ಒಳ್ಳೆಯ ರೋಡ್ ಇದೆ, ಹೈವೇ ರೋಡ್ ಇದೆ, ಜೊತೆಗೆ ಒಳ್ಳೆಯ ರೈಲ್ವೆ ನಿಲ್ದಾಣ ಇದೆ ಅನ್ನುವಂಥದ್ದು. ಬಟ್ ಸ್ಟಿಲ್ ಈ ಬಗ್ಗೆ ಜನರಲ್ಲಿ ಕೇಳಿದಾಗ ಏನ್ ಹೇಳ್ತಾರೆ ಗೊತ್ತಾ, ಇದು ಕೇರಳ ಸರ್ಕಾರ ಅನ್ನುವಂಥದ್ದು, ಪಿಣರಾಯಿ ವಿಜಯನ್ ಆಗಿದ್ದಾರೆ. ಸೊ ಅವರ ಒಂದು ಸರ್ಕಾರ, ಅವರ ಮುತುವರ್ಜಿಯಿಂದ ಇಂಥ ಒಂದು ಒಳ್ಳೆ ಇನಿಷಿಯೇಟಿವ್ ಆಗ್ತಾ ಇದೆ ಕೇರಳದಲ್ಲಿ. ಕೇರಳನ್ ತುಲೆ ನಿಕ್ಕುಲು, ಅಲ್ಪದ ರೋಡ್ ತುಲೆ, ಅಲ್ಪದ ರೈಲ್ವೆ ತುಲೆ, ಬಾರಿ ಶೋಕುಂಡು ಅಂತ ಹೇಳಿ. ಸೊ ಆ ರೀತಿ ಮೈಂಡ್ ಸೆಟ್ ಇದೆ. ನಿಮ್ಮ ಸೆಂಟ್ರಲ್ ಮಾಡಿದೆ ಅಂತ ಯಾರು ಹೇಳಲ್ಲ. ಸೊ ಆ ರೀತಿ ಇದೆ. ಅದು ಕೇರಳಕ್ಕೆ ಬರುವಾಗ ಕೇರಳ ಗವರ್ಮೆಂಟ್ ಅಂತಾನೆ ಹೇಳುದು. ಆಕ್ಚುಲಿ ಅದರ ಯಥಾರ್ಥ ನಾವು ಆ ಪ್ರಾಜೆಕ್ಟ್ ಡೀಟೇಲ್ಸ್ ತೆಗೆದು ನೋಡುವಾಗ ಇದಕ್ಕೆ ಕೇರಳ ಗವರ್ಮೆಂಟಿನಿಂದ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಾವು ತೆಗಿಬೇಕು. ಆಗ ಇದಕ್ಕೆ ಎಂಟೈರ್ ಪ್ರಾಜೆಕ್ಟ್, ಈ ರೋಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕು. ಲ್ಯಾಂಡ್ ಪರ್ಚೇಸ್ ಮಾಡೋ ದುಡ್ಡು ಕೊಡ್ತೇವೆ ಅಂತ ಹೇಳಿ ಕೇರಳ ಸರ್ಕಾರ ಪ್ರಾಮಿಸ್ ಮಾಡಿದ್ರು. ಬಟ್ ಅವ್ರು ಕೊಟ್ಟದ್ದು ಇಷ್ಟು 5,000 ಕೋಟಿ ರೂಪಾಯಿ, 25,000 crores ಕೊಡ್ಬೇಕಾಗಿದ್ದು. ಇನ್ನು ಕೂಡ ಬಿಲ್ಸ್ ಪೆಂಡಿಂಗ್ ಇದೆ. ಸೊ ಆ ಬಿಲ್ಸ್ ಪೆಂಡಿಂಗ್ ಇದ್ರೂ ಕೂಡ ನಮ್ಮ ವರ್ಕ್ ಕಂಪ್ಲೀಟ್ ಮಾಡ್ಲೇಬೇಕಲ್ವಾ? ಸೊ ಇನ್ಕಂಪ್ಲೀಟ್ ಮಾಡ್ಲಿಲ್ಲ. ಕೇಂದ್ರದಿಂದ ಎಲ್ಲಾ ಹಣವನ್ನ ಹಾಕಿ ಅಟ್ ಎನಿ ಕಾಸ್ಟ್, ಆ ಕೇರಳ ಸರ್ಕಾರ ಕೊಡದಿದ್ರು ಪರವಾಗಿಲ್ಲ, ಅದನ್ನ ನಾವು ಫಂಡ್ ನ ರಿಲೀಸ್ ಮಾಡಿ ಕೆಲಸ ಮಾಡಿಸ್ತೀವಿ ಅಂತ ಹೇಳಿ ನಿತಿನ್ ಗಡ್ಕರಿಜಿ ಅವರು ಫಂಡ್ ನ ರಿಲೀಸ್ ಮಾಡಿ ಕೆಲಸ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಮೊನ್ನೆ ನರೇಂದ್ರ ಮೋದಿಜಿಯವರು ಬಂದಾಗ ಫಸ್ಟ್ ಫೇಸ್ ಇನಾಗ್ರೇಷನ್ ಮಾಡಿದ್ರು, ತಲಪಾಡಿ ಟು ಚೆಂಗಲ. ಸೊ ನಾವು ಆರಾಮಾಗಿ ಓಡಾಟ ಮಾಡ್ತಾ ಇದೀವಿ. ಆದ್ರೆ ಜನರಿಗೆ ಅವರ ಪಕ್ಷದಿಂದ, ಮೀನ್ಸ್ ಆ LDF ಪಕ್ಷದಿಂದ ಅವ್ರು ಮಿಸ್ಗೈಡ್ ಮಾಡುವಂತದ್ದು. ಈ ಮಿಸ್ಗೈಡ್ ಎಲ್ಲಿಗೆ ತನಕ ಅಂತ ಹೇಳಿದ್ರೆ ಕಳಮಟ್ಟ ತನಕ ಮುಟ್ಟಿದೆ. ಬಿಕಾಸ್ ಅವರಿಗೆ ಗವರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ ಒಂದು. ಎರಡನೇದು, ಯಾವುದೇ ಒಂದು ಗವರ್ಮೆಂಟಿನ ಒಂದು ಇದು ಸಿಗುದಾದ್ರೆ ಆ LDF ಒಬ್ಬೊಬ್ರು ಪ್ರತಿನಿಧಿ ಇರ್ತಾರೆ. ಸೊ ಅವರು ಅದನ್ನ ಯೂಸ್ ಮಾಡಿಕೊಂಡು ಕೆಳಗಡೆ ಕಳಮಟ್ಟದಲ್ಲಿ ಅವರಿಗೆ ಈ ತರ ಒಂದು ಮಿಸ್ ಗೈಡ್ ಕೊಡ್ತಾ ಇರುವಂತದ್ದು. ಸೊ ನಾವು ಎಲ್ಲ ಕಡೆ ಕೂಡ ಹೇಳ್ತಾ ಇದೀವಿ, ಬಿಕಾಸ್ ಇದು ಸೆಂಟ್ರಲ್ ಗವರ್ಮೆಂಟ್ ತಂದಿರುವಂತ ಅಂತ ಹೇಳ್ಬಿಟ್ಟು ಹೆಚ್ಚಿನ ಜನರಿಗೆ ಇದು ಸೆಂಟ್ರಲ್ ಗವರ್ಮೆಂಟಿನ ಸ್ಕೀಮ್ ಅಂತ ಹೇಳಿ ಗೊತ್ತುಂಟು. ಓಕೆ, ಎಸ್ ಮೇಡಮ್. ಜೊತೆಗೆ ತಾವು ಮಾತಾಡಿದಾಗ ಹೇಳಿದ್ರಿ ಪ್ರತಿ ಬಾರಿಯೂ ಕೂಡ ಮೋದಿಜಿಯವರ ಫಾಲೋವರ್ ಅಂತ ಹೇಳಿ. ನಾನು ಕಳೆದ ಬಾರಿಯೂ ಕೂಡ ಕೇಳಿದ್ದೆ, ಮತ್ತೆ ಅದನ್ನೇ ಕೇಳ್ತಾ ಇದ್ದೀನಿ. ಯಾಕಂತ ಬಂದಾಗ ತಮ್ಮ ಮೈಂಡ್ ಸೆಟ್ ಇನ್ನೂ ಕೂಡ ಬದಲಾಗಿಲ್ಲ ಅಶ್ವಿನಿ ಅವರು. ಯಾಕಂದ್ರೆ ಕಳೆದ ಬಾರಿ ಈಗ ತಾವು ಕೂಡ ಹಾಕಿರುವಂಥದ್ದು ಬಿಜೆಪಿಯ ಒಂದು ಶಾಲನ್ನು ಹಾಕಿದಿರಿ, ಬಿಜೆಪಿ ಅಂತ ಬರೆದಿದೆ, ಕಮಲ ಇದೆ. ಬಟ್ ತಾವು ಪ್ರತಿ ಬಾರಿ ಕೂಡ ಮೋದಿಜಿಯವರ ಬಗ್ಗೆನೇ ಹೇಳ್ತೀರಿ, ಬಿಜೆಪಿ ಬಗ್ಗೆ ಹೇಳಿರೋಂಥ ಬಹಳಷ್ಟು ಕಡಿಮೆ ಅಂತ ಅನ್ಕೊಳ್ತೀನಿ ನಾನು. ನಾನು ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ನಾನೊಂದು ನ್ಯೂಟ್ರಲ್ ಆಗಿದ್ದವಳು. ನಾನಾಯ್ತು, ನನ್ನ ಮನೆ ಆಯ್ತು, ನನ್ನ ಟೀಚಿಂಗ್ ಪ್ರೊಫೆಷನ್ ಆಯ್ತು ಅಂತ ಇದ್ದವಳು. ಓಟ್ ಹಾಕ್ಲಿಕ್ಕೆ ಬಂದಾಗ ಓಟ್ ಹಾಕ್ತಾ ಇದ್ದೆ, ಬಿಜೆಪಿಗೆ ಹಾಕ್ತಾ ಇದ್ದೆ ನಾನು. ಬಟ್ ಪೊಲಿಟಿಷಿಯನ್ಸ್ ಅಂತ ಹೇಳಿದ್ರೆ ಏನೋ ಒಂಥರ ನನಗೆ ಹೆಸಿಟೇಷನ್, ಮತ್ತೆ ಐ ವಾಸ್ ಹೇಟಿಂಗ್ ದೆಮ್ ಲೈಕ್ ಎನಿಥಿಂಗ್. ಸೊ ಮೋದಿಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ಬಂದ ನಂತರ ಒಂದು ಸ್ವಲ್ಪ ಬದಲಾವಣೆಗಳಾಗಿರ್ಬೋದು, ಅವರ ಒಂದು ಬಿಹೇವಿಯರ್ ಆಗಿರ್ಬೋದು. ಸೊ ಅದು ನನಗೆ ಏನೋ ಒಂಥರ ಒಂದು ಆಶಯ ಮೂಡಿಸಿದ್ದು, ಪೊಲಿಟಿಷಿಯನ್ಸ್ ಈಗೂ ಇರ್ತಾರೆ ಅಂತ ಹೇಳುವಂಥದ್ದು. ಸೊ ನಾನು ಆದ್ಮೇಲೆ ನನ್ನ ಪಕ್ಕ ಫಾಲೋವರ್ ಮೋದಿಜಿ ಆಗಿದ್ದು. ಸೊ ಫಾಲೋ ಮಾಡ್ಕೊಂಡೇ ಬರ್ತಾ ಇದ್ದಿದ್ದು. ಸೊ ಹಾಗೆ ನನಗೆ ಮೋದಿಜಿ ಅಂತ ಹೇಳುವಂಥದ್ದು ನನಗದು ಇನ್ನು ಲೈಫ್ ಟೈಮ್ ಮೋಸ್ಟ್ಲಿ ನಾನು ಅದು ಹೇಳ್ತಾನೆ ಇರ್ತೀನಿ ಅಂತ ಅನ್ಸುತ್ತೆ. ಅಲ್ಲ, ಅದೇ ಕಾಣ್ತೀನಿ. ಯಾಕಂದ್ರೆ ಪ್ರತಿ ಬಾರಿ ಕೂಡ ಮೋದಿಜಿ ಅಂತ ಹೇಳ್ತೀರಿ. ಬಿಜೆಪಿಯ ಗುಣಗಾನ ಮಾಡಿರುವಂತದ್ದು ಈಗಿನ ಬಿಜೆಪಿ ಬಹಳಷ್ಟು ಕಡಿಮೆ. ನೀವಂತಲ್ಲ, ಪ್ರತಿಯೊಬ್ರು ಕೂಡ ನಾನು ನೋಡಿದಾಗ ಪ್ರತಿಯೊಬ್ರು ಬಿಜೆಪಿ ಲೀಡರ್ಗಳು ಬಿಜೆಪಿಯಲ್ಲಿ ಇದ್ರು ಕೂಡ ಬಿಜೆಪಿಯ ಗುಣಗಾನ ಮಾಡುವಂತ ಬಹಳಷ್ಟು ಕಡಿಮೆ. ಮೋದಿಜಿಯವರ ಗುಣಗಾನ ಮಾಡ್ತೀರಿ, ಯಾಕೆ ಹೀಗೆ ತಾವುಗಳು? ಒಂದು ತರ ಡ್ರಾಸ್ಟಿಕ್ ಚೇಂಜ್ ತಂದು ಬಂದಂತ ವ್ಯಕ್ತಿ
ಪಾಸಿಟಿವ್ ವೈಬ್ಸ್ ತಂದಂತ ವ್ಯಕ್ತಿ. ಮೋದಿಜಿ ಅವರ ಜೊತೆ ನಾನೊಂದು ಸ್ಟೇಜ್ ಶೇರ್ ಮಾಡಿದ್ದೆ ಮಹಿಳಾ ಸಂಗಮ ಕಾರ್ಯಕ್ರಮದಲ್ಲಿ. ಸೊ ಅವ್ರ ಹತ್ರನೇ ಅವ್ರ ಬ್ಯಾಕ್ ಅಲ್ಲಿ ಇದ್ದಿದ್ದು ನಾನು. ಮತ್ತೆ ಆಮೇಲೆ ಲಾಸ್ಟಿಗೆ ಅವರು, ನೀವು ನೋಡಿರ್ಬೋದು ಆ ವಿಡಿಯೋ, ನನ್ನ ಫ್ರೆಂಡ್ ಕರೆ. ಸೊ ಅದೇನೋ ಒಂದು ಪಾಸಿಟಿವ್ ಎನರ್ಜಿ ನನಗೆ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಪಾಸಿಟಿವ್ ಎನರ್ಜಿ ಇವತ್ತು ನಾನು ಈ ರೀತಿ ಓಡಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇರುವಂತದ್ದು ಅಂತ ಹೇಳುವಂಥದ್ದು. ಅವ್ರ ಹತ್ರ ಅದೇನೋ ಒಂದು ಸ್ಪಿರಿಚುವಲ್ ಆಗಿರುವಂತ ಒಂದು ಎನರ್ಜಿ ತುಂಬಿಕೊಂಡಿದೆ. ಸೊ ಅದನ್ನ ಅವರು ಎಲ್ಲಿ ಹೋಗ್ತಾರೆ ಅಲ್ಲಿ ಸ್ಪ್ರೆಡ್ ಮಾಡ್ತಾರೆ, ಕಾರ್ಯಕರ್ತರಿಗೆ ಜೋಶ್ ತುಂಬಿಸ್ತಾರೆ. ಅವ್ರ ಮಾತು ಆ ಥರ ಅಷ್ಟು ಒಳ್ಳೆ ರೀತಿ. ಆ್ಯಂಡ್ ಈಸ್ ಅ ಡೌನ್ ಟು ಅರ್ತ್ ಪರ್ಸನ್. ಎಲ್ಲ ರೀತಿಲಿ ಎಲ್ಲ ಸೆಕ್ಟರ್ಗಳು ಕೂಡ ಅವ್ರು ಬೆರೀತಾರೆ. ಈ ವುಮೆನ್ಗೋಸ್ಕರ, ಯೂತ್ಗೋಸ್ಕರ, ಸೀನಿಯರ್ ಸಿಟಿಸನ್ಗೋಸ್ಕರ, ಫಾರ್ಮರ್ಸ್ಗೋಸ್ಕರ ಆ್ಯಂಡ್ ನಮ್ಮ ಭಾರತಕ್ಕೋಸ್ಕರ ಎಲ್ಲ ಇದರಲ್ಲೂ ಕೂಡ ಅವರು ಒಂದೊಂದು ಸೆಕ್ಟರ್ ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಈಗ ಒಂದು ಮೋದಿ ಈಗ ಈ ಥರ ಹೋರಾಟ ಆಗ್ತಾ ಇರುವಂಥದ್ದು. ಸೊ ಬಿಜೆಪಿ ಅಂತ ಹೇಳಿದ್ರೆ ಬಿಜೆಪಿ ಫಾರ್ಮೇಶನ್ ಆದಾಗಿಂದನೂ ಕೂಡ ಬಿಜೆಪಿ ನಡೀತಾ ಇದೆ. ಒಂದು ಲೀಡರ್ ಆದ ನಂತರ ಮತ್ತೊಂದು ಲೀಡರ್ ಇದ್ದಾರೆ, ಅದಕ್ಕೆ ಏನು ಕೊರತೆ ಇಲ್ಲ. ಈಗ ಈಗಲೂ ಕೂಡ ಇನ್ನು ಬಿಜೆಪಿ ಅಂತ ಹೇಳಿದ್ರೆ ನಮ್ಮ ಒಂದು ಇದೇ ಇದೆ, ನಮ್ಮ ಸ್ಲೋಗನ್ ಇದೆ, ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್, ಸೆಲ್ಫ್ ಲಾಸ್ಟ್ ಅಂತ ಹೇಳುವಂಥದ್ದು. ವ್ಯಕ್ತಿ ಯಾವಾಗ್ಲೂ ಕಡೆ. ಸೊ ಪಾರ್ಟಿಗೆ ನಾವು ಕೊಡುವಂತ ವ್ಯಾಲ್ಯೂಸ್ ನ ಅದನ್ನ ಯಾರು ಬಂದ್ರು ಕೂಡ ನಾವು ಪಾರ್ಟಿಗೆ ಕೊಡ್ತೇವೆ. ಓಕೆ, ಬಟ್ ಮೋದಿ ಅವರು ಬಂದ ಮೇಲೆ ಅದು ಉಲ್ಟಾ ಹೊಡೆದಿದೆ. ನೋ ಇಶ್ಯೂಸ್. ಎನಿವೆ, ಇವೆಲ್ಲದರ ನಡುವೆ ಮೇಡಮ್ ಈಗ ಸದ್ಯ ಈ ವಿಚಾರವನ್ನು ಕೇಳಬೇಕು ನಿಮ್ಮ ಕ್ಷೇತ್ರದ ಪರವಾಗಿ. ಯಾಕಂದ್ರೆ ತಾವು MP ಗೆ ಓಡಾಡಿದ್ದೀರಿ, MLA ಓಡಾಡ್ತಾ ಇದ್ದೀರಿ. ಬಹುಶಃ MP ಗೆ ಕಂಪೇರ್ ಮಾಡಿದ್ರೆ MLA ನಿಮಗೆ ಬಹಳಷ್ಟು ಸುಲಭ ಓಡಾಡುವಂಥ ಪರಿಸ್ಥಿತಿ, ಯಾಕಂದರೆ ಆಲ್ರೆಡಿ ಕವರ್ ಮಾಡಿದಿರಿ ತಾವು ಆ ಸಂದರ್ಭ. ಸೊ ಈ ಸಂದರ್ಭ ನೋಡಿದಾಗ ನಿಮ್ಮ ಊರಲ್ಲಿ ಪ್ರಮುಖವಾಗಿ ಹಿಂದೂಗಳ ವಿಚಾರವಾಗಿ ನೋಡಿದಾಗ ಯಾವುದು ಪ್ರಮುಖವಾಗಿ ಸಮಸ್ಯೆ ಆಗ್ತಾ ಇದೆ ಅಲ್ಲಿ? ಕಳೆದ ಬಾರಿ ಹೇಳಿದ್ರಿ ಅಲ್ಲಿ ಕೇರಳ ಅಂತ ಬಂದಾಗ ಹಿಂದುತ್ವ ಅಂತ ಬಂದಾಗ ಉರಿದು ಬೀಳ್ತಾರೆ, ಕಷ್ಟ ಇದೆ ಅಲ್ಲಿ ಕೆಲವು ಅಕ್ರಮ ಗೋಸಾಗಾಟ, ಅಕ್ರಮ ದನ ಹತ್ಯೆ, ಇವೆಲ್ಲದರ ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ಕೆಲವು ಕೊಲೆ ಕಗ್ಗೊಲೆಗಳು ಎಲ್ಲವೂ ಕೂಡ ನೇಷನ್ ವೈಡ್ ಸುದ್ದಿ ಆಗ್ತಾ ಇರುವಂಥ ವಿಚಾರ. ಈಗ ಆ ಪರಿಸ್ಥಿತಿ ಯಾವ ರೀತಿ ಇದೆ? ಇಲ್ಲ, ಈಗ ಅದೆಲ್ಲ ಕಡಿಮೆ ಆಗಿದೆ ಅಲ್ಲಿ. ಬಿಕಾಸ್ ನಾನೀಗ ಅಲ್ಲಿ ಒಂದು 1.5 years 2 years ಆಯ್ತು ನಾನು. ಸೊ ನಾನು ಕಾಸರಗೋಡ್ನ ಕೇಂದ್ರೀಕರಣ ಮಾಡ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಈಗ ಅದೆಲ್ಲ ಆಕ್ಚುಲಿ ಎಲ್ಲವೂ ಕೂಡ ನ್ಯೂಟ್ರಲ್ ಆಗಿದೆ. ಬಿಕಾಸ್ ಎಲ್ಲರೂ ಕೂಡ ಈಗ ಅವರವರ ಒಂದು ಕೆಲಸ ಕಾರ್ಯಗಳು ಮತ್ತೆ ಎಜುಕೇಟೆಡ್ ಆಗಿದ್ದಾರೆ. ಎಲ್ಲ ಇಂಡಿವಿಜುವಲ್ ದೇ ಆರ್ ಎಜುಕೇಟೆಡ್. ಸೊ ಅವ್ರಿಗೂ ಕೂಡ ಇಲ್ಲಿ ಜೀವನ ಮಾಡ್ಬೇಕು ಅಂತ ಇದೆ, ನಮಗೂ ಕೂಡ ಜೀವನ ಮಾಡ್ಬೇಕು ಅಂತ ಇರುವಂತದ್ದು. ಸೊ ಎಲ್ಲರೂ ಕೂಡ ಅದನ್ನ ಅರ್ಥಕೊಂಡು ಬೆರೆತುಕೊಂಡು ಸೌಹಾರ್ದವನ್ನ ನಾವು ಇವಾಗ ಅದು ಆಕ್ಚುಲಿ ಈಗ ಏನು ಅದು ನಡೀತಾ ಇರುವಂತದ್ದು. ಹಿಂದೂಸ್ ಫ್ರೆಂಡ್ಸ್, ಮುಸ್ಲಿಮ್ಸ್ ಫ್ರೆಂಡ್ಸ್ ಅವ್ರವ್ರು ಇದ್ದಾರೆ, ಇಲ್ಲ ಅಂತಿಲ್ಲ. ಸೊ ಎಲ್ಲೋ ಒಂದು ಸಣ್ಣ ಪುಟ್ಟ ಆಗ್ತದೆ, ಅದು ನಮ್ಮ ನಡುವಲ್ಲೂ ಕೂಡ ಆಗ್ತದೆ, ಅವ್ರ ನಡುವಲ್ಲೂ ಕೂಡ ಆಗ್ತದೆ. ಕೆಲವೊಮ್ಮೆ ಅದು ಜಾಸ್ತಿ ಜೋರಾಗಿ ಆಗ್ತದೆ, ಈಗ ಕೆಲವೊಮ್ಮೆ ಅದು ಸೈಲೆಂಟ್ ಆಗಿ ಆಗ್ತದೆ. ಬಟ್ ಆದ್ರೆ ಈಗ ಒಂದು 2 ವರ್ಷದಿಂದ ಆ ತರ ಒಂದು ಗಲಾಟೆ ಅಥವಾ ಬೇರೆ ಇಶ್ಯೂಸ್, ಕಮ್ಯುನಲ್ ಇಶ್ಯೂಸ್ ಕಾಸರಗೋಡ್ನಲ್ಲಿ ಕಮ್ಮಿ ಆಗಿದೆ. ಆಸ್ ಅ ಜಿಲ್ಲಾ ಪ್ರೆಸಿಡೆಂಟ್, ಬಿಜೆಪಿ ಜಿಲ್ಲಾ ಪ್ರೆಸಿಡೆಂಟ್, ನಾನು ಬಿಜೆಪಿ ಪಕ್ಷವನ್ನ ಬೆಳೆಸಲಿಕ್ಕೋಸ್ಕರ ನಾನು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇನೆ. ಅದೇ ರೀತಿ ನಾನು MP ಕ್ಯಾಂಡಿಡೇಟ್ ಆದ ಕಾರಣ ನಾನು ಆ ಕ್ಷೇತ್ರಕ್ಕೆ ಫುಲ್ MP ಕ್ಯಾಂಡಿಡೇಟ್. ಈಗ ನಾನು MLA ಕ್ಯಾಂಡಿಡೇಟ್. ನಾನು ಗೆದ್ದು ಬಂದ್ರೆ ನಾನು ಜನರ ವ್ಯಕ್ತಿ. ನಾನು ಒಂದು ಪಾರ್ಟಿಗೆ ಸೀಮಿತ ಅಥವಾ ಒಂದು ಮತಕ್ಕೆ ಸೀಮಿತವಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನನಗೆ ಏನು ಅಂತ ಹೇಳಿದ್ರೆ ಕಾಸರಗೋಡು ಡೆವಲಪ್ಮೆಂಟ್ ಆಗ್ಬೇಕು. ನನಗೆ ಹಿಂದೂಗೆ ಏನ್ ಡೆವಲಪ್ಮೆಂಟ್ ಆಗಬೇಕು ಅಥವಾ ಮುಸ್ಲಿಮ್ಗೆ ಏನ್ ಡೆವಲಪ್ಮೆಂಟ್ ಆಗಬೇಕು ಅಂತಲ್ಲ, ನನಗೆ ಕಾಸರಗೋಡು ಡೆವಲಪ್ಮೆಂಟ್ ಆಗಬೇಕು. ಸೊ ನನಗೆ ಅಲ್ಲಿ ಏಮ್ಸ್ ಬರಬೇಕು, ಎಜುಕೇಶನ್ ಸಿಸ್ಟಮ್ಸ್ಗಳು ಬರಬೇಕು, ಮೆಡಿಕಲ್ ಹಬ್ಗಳು ಬರಬೇಕು ಅಲ್ಲಿ. ನಮಗೆ ನಾನು ಆಗ್ಲೇ ಹೇಳಿದಾಗೆ ಜಾಬ್ಗಳು ಬೇಕು. ಯಾಕಂತ ಹೇಳಿದ್ರೆ ಕಾಸರಗೋಡಿನವರು ತುಂಬಾ ಮೈಗ್ರೆಂಟ್ ಆಗಿ ಹೋಗ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಯುವಕರಿಲ್ಲ, ಎಲ್ಲರೂ ಕೂಡ ಸ್ಟಡಿ ಮಾಡ್ಕೊಂಡು ಕೆಲಸ ಕಾರ್ಯಗಳಿಗೋಸ್ಕರ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ. ಸೊ ನನಗೆ ಕಾಸರಗೋಡಲ್ಲಿ ಇರುವಂತಹ ಯುವಕರನ್ನ ನಾನು ಉಳಿಸ್ಕೊಳ್ಬೇಕು. ಸೊ ಇದಕ್ಕೆ ನಾನು ಯಾವ ರೀತಿಯಾದಂತ ಸ್ಟೆಪ್ ತಗೊಳ್ಬೇಕು ಅಂತ ಹೇಳುವಂತ ಆಲೋಚನೆ ಮಾಡ್ತಿರೋ ಕಾರಣ ನಾನು MLA ಆಗಿ ಗೆದ್ದು ಬಂದ್ರೆ ಖಂಡಿತವಾಗ್ಲೂ ಕಾಸರಗೋಡ್ನಲ್ಲಿ ಈ ಎಲ್ಲ ಅಂಶವನ್ನ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತೇನೆ. ಸೊ ಅದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಕಂಬೈಂಡ್ ಆಗಿ ಈ ಕೆಲಸ ಕಾರ್ಯಗಳಾಗ್ತದೆ. ಓಕೆ, ಈಗ ಮೂವರಲ್ಲಿ LDF, UDF ಮತ್ತು NDA ಯಾರು ತಮಗೆ ಪ್ರಬಲ ಸ್ಪರ್ಧಿಗಳಾಗಿ ಕಾಣ್ತಾರೆ ಈ ಎರಡರಲ್ಲಿ, LDF ಅಂಡ್ UDF ಅಲ್ಲಿ? ಇಬ್ರು ಪ್ರಬಲ ಸ್ಪರ್ಧಿಗಳೇ. ಬಿಕಾಸ್ UDF ಭದ್ರಕೋಟೆ, ಮುಸ್ಲಿಂ ಭದ್ರಕೋಟೆ ಅದು. ಸೊ ಅವ್ರು ತುಂಬಾ ಸ್ಟ್ರಾಂಗ್. ಸೊ LDF ಇನದು ಶಹನವಾಜ್ ಫಾತೂರ್ನ ಬಗ್ಗೆ ಹೇಳ್ಬೇಕು ಅಂತಿಲ್ಲ. ಅಂಡ್ ಈಸ್ ಅ ವೆರಿ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್. ಸೊ ಎರಡು ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಅಲ್ಲಿ ನನಗೆ. ವಾಟ್ ಅಬೌಟ್ ಯು ಮೇಡಮ್? ಸ್ಟ್ರಾಂಗೆಸ್ಟ್ ಅಥವಾ ಹೇಗೆ ಅಂತ ಹೇಳಿ ಅದು ಜನ ಹೇಳ್ಬೇಕು. ಬಟ್ ಟಾಕಿಂಗ್ಸ್ ಬರ್ತಾ ಇರೋದು ಸ್ಟ್ರಾಂಗೆಸ್ಟ್ ಅಂತಾನೆ ಹೇಳ್ತಾ ಇರೋಂಥದ್ದು. ಆಕ್ಟಿವ್ ಆಗಿ ಸ್ಟ್ರಾಂಗ್ ಆಗಿ ನಾನು ಅಲ್ಲಿ ಓಡಾಟ ಮಾಡ್ತಿರೋ ಕಾರಣ ಮತ್ತೆ ಜನರ ಕಷ್ಟಕ್ಕೆ ನಾನು ಸ್ಪಂದನೆ ಮಾಡ್ತಾ ಇರುವಂಥದ್ದು. ನಿಮ್ಗೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಲಾಸ್ಟ್ ಒಂದು 1 year ಬ್ಯಾಕ್ ನಾನೊಂದು
ಪ್ರತಿಭಟನೆ ಮಾಡಿದ್ದೆ. ಏನು ಅಂತ ಹೇಳಿದ್ರೆ ಡೆಡ್ ಬಾಡೀಸ್ಗಳು ಪೋಸ್ಟ್ಮಾರ್ಟಮ್ ಮಾಡಿ ಕೊಡ್ತಾ ಇರಲಿಲ್ಲ. ಸೊ ಅವತ್ತು ನಮ್ಗೆ ಎಮರ್ಜೆನ್ಸಿಯಾಗಿ ಅದು ಬೇಕಿತ್ತು ನಮಗೆ. ನಾವು ಫೋನ್ ಮಾಡಿದಾಗ ತುಂಬಾ ಆಟ ಆಡಿಸಿದ್ರು ಅವರು. ಸೊ ನಾನು ಅಲ್ಲೇ ಕೂತ್ಕೊಂಡೆ. ನನ್ನೊಟ್ಟಿಗೆ 100 ಜನ ಕಾರ್ಯಕರ್ತರು ಕೂತ್ಕೊಂಡ್ರು. ಮಳೆ ಬಂತು, ಮಳೆಯಿಂದ ಅಲ್ಗಾಡ್ಲೇ ಇಲ್ಲ. DC ಫೋನ್ ಮಾಡಿದ್ವಿ, ಈ ತರ ವಿಷಯ ಆಗಿದೆ. ನಾನಂದ್ರೆ ಅದು ಫಸ್ಟಿಗೆ ನಾವು ಅಲ್ಲಿದ್ದ ಎಲ್ಲ ಅಥಾರಿಟಿಗಳನ್ನ ಟ್ರೈ ಮಾಡಿದ್ವಿ, ಏನೂ ಆಗಲಿಲ್ಲ. DC ಫೋನ್ ಮಾಡಿ ಹೇಳಿದ್ವಿ, ಈ ಥರ ಇಲ್ಲಿ ಪ್ರಾಬ್ಲಮ್ ಆಗಿದೆ, ನಮಗೆ ಈಗ ಅವರು ಬೇಕು, ಏನು ಪೋಸ್ಟ್ಮಾರ್ಟಮ್ ಮಾಡೋ ಡಾಕ್ಟರ್ನ ಕರೆಸ್ಬೇಕು, ಸರ್ಜನ ಕರೆಸ್ಬೇಕು ಅಂತ ಹೇಳಿ. ಸೊ ಅವರು ನೋಡುವ ಏನಾಗುತ್ತೆ ಅಂತ ಹೇಳಿದ್ರು. ಮತ್ತೆ ಇವತ್ತು ಆಗೋದಿಲ್ಲ, ನಾಳೆ ಮಾಡ್ತೀವಿ. ಆಯಿತು, ನೀವು ನಾಳೆ ಮಾಡೋದು ನಾಳೆ ಮಾಡಿ, ಇಲ್ಲಿ ಏನಾಗ್ತದೆ ಅಂತ ಮತ್ತೆ ನಾಳೆ ನೀವು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ ಹೇಳಿ ನಾನು ಫೋನ್ ಕಟ್ ಮಾಡಿದೆ. ಕುತ್ಕೊಂಡ್ವಿ ನಾವು ಪ್ರಬಲವಾಗಿ ಅವರೊಟ್ಟಿಗೆ ಕುತ್ಕೊಂಡು ಹೋರಾಟ ಮಾಡಿ ಲಾಸ್ಟಲ್ಲಿ ವಿತಿನ್ ಹಾಫ್ ಅನ್ ಅವರಲ್ಲಿ ಆ ಸರ್ಜನ್ ಬಂದು ಪೋಸ್ಟ್ಮಾರ್ಟಮ್ ಮಾಡಿ ನಮಗೆ ಬಾಡಿ ಬಿಟ್ಕೊಟ್ರು. ಇದೊಂದು ಇಶ್ಯೂ. ಸೊ ನಾವು ಈ ರೀತಿ ಜನರ ಒಟ್ಟಿಗೆ ನಾನು ಕೆಲಸ ಕಾರ್ಯಗಳು ಮಾಡ್ತಾ ಇರುವಂಥದ್ದು. ಮತ್ತೆ ಈ ನಮ್ಮ ಟೋಲ್ನ ವಿಷಯ ಗೊತ್ತಿರ್ಬೋದು ನಿಮಗೆ. ಆರಿಕಾಡಿ ಟೋಲ್ ಪ್ಲಾಜಾ ಇನ್ಸ್ಟಾಲ್ ಆಗುತ್ತೆ ಅಂತ ಹೇಳಿ ಗೊತ್ತಾದ ಸಮಯದಿಂದನೇ ನಾನು ಆ ಮೇ ತಿಂಗಳಿಂದನೇ ಯಾರನ್ನ ಕಾಣಬೇಕು ಅವರಿಗೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಟೋಲಿನ ಅವಶ್ಯಕತೆ ಇಲ್ಲ ಅಂತ ಹೇಳುವಂತ ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೆ. ಗಡ್ಕರಿಜಿಯವ್ರನ್ನ ಕಂಡು ಕೊಟ್ಟಿದ್ದೆ, ನಾನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಕಂಡು ಕೊಟ್ಟಿದ್ದೆ. ಅದಾದ ನಂತರ ಮತ್ತೆ ವಾಪಸ್ ಫಾಲೋ ಅಪ್ ಲೆಟರ್ ಆ ತರ ಮತ್ತೊಮ್ಮೆ ಕೊಟ್ಟಿವು. ಮತ್ತೆ PD ನ ಕಂಡು, ಮತ್ತೆ Rನ ಕಂಡು ಎಲ್ಲವನ್ನೂ ಮಾಡಿದ್ವಿ. ಲಾಸ್ಟಿಗೆ MOS ನ ಇಟ್ಕೊಂಡ್ವಿ ನಾವು. ಸೊ MOSಗೆ ಗಡ್ಕರಿಜಿಗಿಂತ ಸ್ವಲ್ಪ ಕೆಲಸ ಕಡಿಮೆ. ಸೊ ಅವ್ರನ್ನ ಇಟ್ಟುಕೊಂಡು ನಾವು ಸ್ವಲ್ಪ ಕೆಲಸ ಕಾರ್ಯಗಳನ್ನ ಮಾಡಿ ಫಾಲೋ ಅಪ್ ಮಾಡಿ ಅವರ ನಿರಂತರವಾದಂತಹ ಫಾಲೋ ಅಪ್ ಮಾಡಿಸಿ ಲಾಸ್ಟಿಗೆ ಒಂದು ದಿವಸ ಓಕೆ ಏನು ಇದು ಟೋಲನ್ನ ಸ್ಟಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಅದಾದ ನಂತರ ವಿತಿನ್ 2 days ನಲ್ಲಿ ನಿತಿನ್ ಗಡ್ಕರಿಜಿ ಅವರ ಹತ್ರ ಈ ಫೈಲ್ ಹೋಗಿ ಅಲ್ಲಿಂದ ಅವರು ಕ್ಲೋಸ್ ಮಾಡಿದ್ರು. ಸೊ ಇದು BJP ಮಾಡಿದ ಕೆಲಸ ಕಾರ್ಯಗಳಿಂದನೇ ಟೋಲ್ ಸ್ಟಾಪ್ ಆಗಿದ್ದು. ಸೊ ಈ ರೀತಿ ನಿರಂತರವಾಗಿ ನಾನು ಕೆಲಸ ಮಾಡ್ತಾ ಇರುವಂತದ್ದು. ಅದೇ ರೀತಿ ಅಲ್ಲಿ ಇರುವಂತಹ ಹೈವೇಗಳಿಗೆ ಅಂಡರ್ ಪಾಸ್ ಆಗಿರ್ಬೋದು, ಫುಟ್ ಓವರ್ ಬ್ರಿಡ್ಜ್ಗಳಾಗಿರ್ಬೋದು, ಅಲ್ಲಿನ MLA ಇದನ್ನ ಐಡೆಂಟಿಫೈ ಮಾಡಿ ಕೊಡಿಸ್ಬೇಕಾಗಿತ್ತು. ಸೊ ಅವರು ಆ ಮಾಡದ ಕೆಲಸವನ್ನ ನಾವು ನಿರಂತರವಾದಂತಹ ಫಾಲೋ ಅಪ್ ಮಾಡಿ ಇವತ್ತು ನನ್ನ 11 ಫುಟ್ ಓವರ್ ಬ್ರಿಡ್ಜ್ಗಳನ್ನ ಕೊಟ್ಟಿದ್ದೆ. ಅದ್ರಲ್ಲಿ 9 ಫುಟ್ ಓವರ್ ಬ್ರಿಡ್ಜ್ ಪಾಸ್ ಆಗಿದೆ. ಅದು ಗೋವಿಂದ ಪೈ ಕಾಲೇಜು, ಉದ್ಯಾವರ ಮಾಡ, ಕನಿಲ ಭಗವತಿ, ಅದೇ ರೀತಿ ನಮ್ಮ ಐಲ, ಆರಿಕಾಡಿ, ಅಡ್ಕತ್ತ ಬೈಲು, ಮತ್ತೆ ಇಂದ್ರಾನಗರ್, ನುಲಿಪಾಡಿ. ಸೊ ಈ ರೀತಿಯಾದಂತ ಫುಟ್ ಓವರ್ ಬ್ರಿಡ್ಜ್ ಗಳೆಲ್ಲ ಪಾಸ್ ಆಯಿತು. ಸೊ ಜನರಿಗೆ ಗೊತ್ತುಂಟು ಅಶ್ವಿನಿ ಇಸ್ ಡೂಯಿಂಗ್ ಸಮಥಿಂಗ್ ವರ್ಕ್. ಸೊ ಈ ಸಲ BJPನ ಗೆಲ್ಸಿದ್ರೆ ಖಂಡಿತವಾಗ್ಲೂ ಜನರೊಟ್ಟಿಗೆ ಇರ್ತಾರೆ ಅಂತ ಹೇಳುವಂತಹ ಒಂದು ಮೆಸೇಜ್ ಅನ್ನ ಈಗಾಗಲೇ ನಾನು ಕೊಟ್ಟಿರುವ ಕಾರಣ ಸೊ ಜನರು ಈ ಸಲ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಹೇಳುವಂಥದ್ದು ಭರವಸೆ ನನಗಿದೆ. ಓಕೆ, ಹಾಗಾದರೆ ಅಶ್ವಿನಿ ಮೇಡಮ್ ಅವ್ರು ಗೆದ್ದರೆ ತಾವು ಏನು ದೊಡ್ಡ ಮಟ್ಟದ ರಾಜಕಾರಣಿಗಳನ್ನು, ದೊಡ್ಡ ಮಟ್ಟದ ಏನು ತಮ್ಮ ಪಾರ್ಟಿಯ ಸೂಪರ್ ಪವರ್ಗಳನ್ನು ಮೀಟ್ ಮಾಡ್ಬೋದು, ಡೈರೆಕ್ಟಾಗಿ ತಾವು ಅವರಿಂದ ಕೆಲಸಗಳನ್ನು ತೆಗಿಬೋದು, ತಮ್ಮಗಳಿಗೆ ಸಾಧ್ಯ ಇದೆ ಹಾಗಾದರೆ? ಖಂಡಿತವಾಗ್ಲೂ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಮೂಲಕವಾಗಿ ನಾವು ಅವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ರಾಜು ಚಂದ್ರಶೇಖರ್ ಜಿ ಅವರು ನೀವು ನೋಡಿರ್ಬೋದು, ಈಗ ನಿರಂತರವಾದಂಥ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಕೂಡ ಅವರು ನಮ್ಮನ್ನ ತೊಡಗಿಸ್ಕೊಳ್ತಾ ಇದ್ದಾರೆ. ಅವರನ್ನ ಯಾಕಂದ್ರೆ ತಮಗೆ ಅಷ್ಟು ಪವರ್ ಇದೆಯಾ ಅಂತ ಹೇಳಿ. ಯಾಕಂದ್ರೆ ಕೆಲವು ಸಲ ಬರುತ್ತೆ, ಒಂದು ಹೆಣ್ಮಗಳಪ್ಪ ಏನು ಅಶ್ವಿನಿ ಅವರೇ ಇಲ್ಲಿರ್ಬೋದೇನು, ಅವರನ್ನ ವಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಅಂದ್ರೆ ನಮ್ಮ ಕೆಲಸ ಕಾರ್ಯಗಳು ಆಗುತ್ತಾ ಅನ್ನೋಂಥ ಮೈಂಡ್ ಸೆಟ್ ಜನರಲ್ಲೂ ಕೂಡ ಬರುತ್ತೆ. ಇವರಲ್ಲಿ ನಮಗೆ UDF LDF ತಿಳಿದವರೇ, ಇಲ್ಲಿ ಅವರಿಂದ ಕೆಲಸಗಳು ಆಗುತ್ತೆ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಸೊ ಹಾಗೆ ಕೇಳಿದ್ರು ಅಂತ. ಖಂಡಿತವಾಗ್ಲೂ ಅಶ್ವಿನಿಯನ್ನ ಗೆಲ್ಸಿಕೊಟ್ರೆ ಇಲ್ಲಿ ಏನ್ ಕೆಲಸ ಕಾರ್ಯಗಳು ಆಗ್ಬೇಕು ಅದು ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಈಗಾಗಲೇ ಪವರ್ ಇದೆಯಾ ತಮ್ಗೆ? ನನಗೆ ಪವರ್ ಇದೆ ಅಂತ ಹೇಳಿದ್ರೆ ನನಗೆ ನನ್ನ ಪಾರ್ಟಿ ಮೇಲೆ ನಂಬಿಕೆ ಇದೆ. ಪಕ್ಷ ನಮಗೊಂದು ಜವಾಬ್ದಾರಿ ಕೊಟ್ಟು ನಿಲ್ಲಿಸಿ ಗೆಲ್ಲಿಸಿ ಕೊಟ್ಟ ನಂತರ ಆ ಪಕ್ಷ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಕೂಡ ನಮಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಇಲ್ಲಿ ಏನ್ ಅಗತ್ಯ ಇದೆ ಅದನ್ನ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಪಕ್ಷ ನಮಗೆ ಅದನ್ನ ಮಾಡ್ಕೊಡ್ತಾರೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಸೊ ಇದು ನನ್ನ ಪವರ್. ಅದೇ ರೀತಿ ಟ್ರಿವಾಂಡ್ರಮ್ ಕಾರ್ಪೊರೇಷನ್ ಗೆದ್ದ ನಂತರ ನರೇಂದ್ರ ಮೋದಿಜಿ ಅವರು 27 days ಅಲ್ಲಿ ಬಂದು ಬ್ಲೂ ಪ್ರಿಂಟ್ ಅನ್ನ ತಗೊಂಡು ಹೋದ್ರು, ನಿಮಗೆಲ್ಲ ಗೊತ್ತಿರುವಂತ ವಿಷಯ. ಅದೇ ರೀತಿ ಇಲ್ಲಿ ಕಾಸರಗೋಡ್ನಲ್ಲೂ ಕೂಡ ನಾನು ಗೆದ್ರೆ ನನ್ನ ಫಸ್ಟ್ ಏನು ನನ್ನ ಕಾಸರಗೋಡು ಡೆವಲಪ್ಮೆಂಟ್ ಹೈಟೆಕ್ ಸಿಟಿ ಮಾಡಬೇಕು ಅಂತ ಹೇಳುವಂತ ಬ್ಲೂ ಪ್ರಿಂಟ್ ಅನ್ನ ಮೋದಿಜಿ ಅವರನ್ನ ಕರೆಸಿ ಅವರ ಕೈಯಲ್ಲಿ ನಾನು ಕೊಡ್ತೇನೆ. ಓಕೆ, ಬಹುಶಃ ಈ ಸಂದರ್ಭ ಸುರೇಶ್ ಗೋಪಿ ಅವರಿಗೂ ಕೂಡ ಸಿಕ್ಕಿರುವಂತಹ ಸ್ಥಾನಮಾನ BJPಯಲ್ಲಿ ಗೆದ್ದದಕ್ಕೆ. ಸೊ ಹಾಗಿದ್ದಾಗ ಬಹುಶಃ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಭಾರತವನ್ನು ಬಹಳಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇದೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಆದರೆ ಮೇಡಮ್ ಅವರಿಗೆ ಮಂಜೇಶ್ವರದಲ್ಲಿ ನಿಲ್ಬೇಕು ಅನ್ನೋದು ಬಹಳಷ್ಟು ಆಸೆ ಇತ್ತು ತಮ್ಗಳಿಗೆ ಅಲ್ವಾ? ಆಗಿಲ್ಲ ಕೊನೆ ಪಕ್ಷದಲ್ಲಿ. ಏನ್ ಹೇಳ್ತೀರಿ, ಬೇಸರ ಇದೆಯಾ ಆ ಒಂದು ವಿಚಾರದಲ್ಲಿ? ಇಲ್ಲ, ಇವಾಗ ನನ್ಗೆ ಬೇಸರ ಇಲ್ಲ. ಬಿಕಾಸ್ ಮಂಜೇಶ್ವರ ಅಂತ ಹೇಳುವಂತದ್ದು ನನ್ನ ಸೆಂಟಿಮೆಂಟ್, ನನ್ನ ಕಾನ್ಸ್ಟಿಟ್ಯೂನ್ಸಿ. ಯಾರಿಗಾದ್ರೂ ಕೂಡ
ತಮ್ಮ ಸ್ವಂತ ಊರಿನಲ್ಲಿ ನಿಲ್ಬೇಕು ಅಂತ ಹೇಳುವಂಥದ್ದು ಆಶೆ ಇರುತ್ತೆ. ಸೊ ಆ ಒಂದು ಆಶೆ ನನಗಿತ್ತು, ಇಲ್ಲ ಅಂತ ಅಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿ, ನಾನು ಅಲ್ಲಿ ಕೇಂದ್ರೀಕರಣ ಮಾಡ್ಕೊಂಡು ಕೆಲಸ ಮಾಡ್ತಾ ಇರುವಂತದ್ದು ಅಂತ ಹೇಳುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಮಂಜೇಶ್ವರ ಕಾನ್ಸ್ಟಿಟ್ಯೂನ್ಸಿ ಸಿಗ್ಬೇಕಿತ್ತು ಅಂತ ಹೇಳುವಂಥದ್ದು ನನಗೆ ಒಂದು ಆಶೆ ಇತ್ತು. ಅದಾದ ನಂತರ ಮತ್ತೆ ಸುರೇಂದ್ರನ್ ಜಿ ಅವ್ರು ಬಂದ್ರು. ಸೊ ಅವರು ಮತ್ತೆ ಲಾಸ್ಟಿಗೆ ಓಡಾಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ನನಗೆ ಅವಾಗ ಕನ್ಫರ್ಮ್ ಆಯ್ತು, ಇಲ್ಲ ಇನ್ನು ಸುರೇಂದ್ರನ್ ಜಿ ಅವ್ರು ನಿಲ್ತಾರೆ ಇಲ್ಲಿ ಅಂತ ಹೇಳುವಂಥದ್ದು. ಸೊ ಅದಾದ ನಂತರ ನನ್ನ ಮೈಂಡ್ ಸೆಟ್ ನಾನು ಚೇಂಜ್ ಮಾಡ್ಕೊಂಡೆ. ನಾನು ಅನ್ಕೊಂಡೆ ಸರಿಯಾದ ವ್ಯಕ್ತಿಯೇ ಬಂದಿದ್ದಾರೆ. ಬಿಕಾಸ್ ಸ್ಟೇಟ್ ಲೀಡರ್ಸ್ ಬಂದ್ರೆ ಮಂಜೇಶ್ವರದಲ್ಲಿ ಇನ್ನೊಂಥರ ಒಂದು ಎಫೆಕ್ಟಿವ್ ಆದಂತ ಎರ ಬರ್ಲಿಕ್ಕೆ ಸಾಧ್ಯ ಇರುವಂತದ್ದು. ಅದು ಕೂಡ ನಮ್ಮ ಗೆಲ್ಲುವಂತಹ ಒಂದು 100% ಗೆಲ್ಲುವಂತಹ ಒಂದು ಅಸೆಂಬ್ಲಿ. ಸೊ ಅವರು ಅಲ್ಲಿ ನಿಂತ ಅದಕ್ಕೆ ಜಾಸ್ತಿ ಎಫೆಕ್ಟ್ ಇರುತ್ತೆ. ಸೊ ನಾನು ಇನ್ನು ಕಲಿಬೇಕಾಗಿದ್ದವಳು, ಎಕ್ಸ್ಪೀರಿಯನ್ಸ್ ನನಗೆ ಕಡಿಮೆ. ಸೊ ಅಲ್ಲಿ ಒಬ್ಬೊಬ್ರಿಗೆ ಸರಿಯಾದಂತಹ ವ್ಯಕ್ತಿಯನ್ನೇ ಕೊಟ್ರೆ ಮಾತ್ರ ಆ ಒಂದು ಮಂಡಲಗಳನ್ನ ಕಾನ್ಸಂಟ್ರೇಷನ್ ಆಗತ್ತೆ ಅಂತ ಹೇಳುವಂತದ್ದು ನಾನು ಅರ್ಥಕೊಂಡ ಕಾರಣ ಬೇಜಾರುಗಳನ್ನ ತೆಗೆದು ಬಿಸಾಕಿದ್ದೇನೆ. ಬೇಸರ ಇತ್ತು ಸ್ವಲ್ಪ ಸ್ವಲ್ಪ ಒಂದು ಇದ್ದೇ ಇರುತ್ತಲ್ಲ. ಓಕೆ ಸೊ ಹಾಗೆ ಮಂಜೇಶ್ವರದಲ್ಲಿ ಅಶ್ವಿನಿ ಮೇಡಮ್ ಅವ್ರು ನಿಲ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಎನಿವೆ ಕೆ ಸುರೇಂದ್ರನ್ ಅವರು ಅಲ್ಲಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವೆಲ್ಲರ ಜೊತೆಗೆ ಈಗ ಫುಲ್ ಫ್ಲೆಜ್ಡ್ ಆಗಿದ್ದೀರಿ, ಯಾವುದೇ ರೀತಿಯ ಡೌಟ್ಗಳಿಲ್ಲ. ಎಷ್ಟು ಕ್ಷೇತ್ರಗಳಲ್ಲಿ ಎಲ್ಲವೂ ಕೂಡ ಕವರ್ ಮಾಡಿದ್ರ ಹೇಗೆ ಸದ್ಯ? ನಾನು ಇವಾಗ ನನ್ನ ಅಸೆಂಬ್ಲಿನಲ್ಲಿ ಎಲ್ಲ ಪಂಚಾಯತ್ಗಳಲ್ಲೂ ಕೂಡ ನಾನು ಮುಟ್ಟಾಯಿತು. ಶಕ್ತಿ ಕೇಂದ್ರ ಅಂತ ಇರುತ್ತೆ, ಶಕ್ತಿ ಕೇಂದ್ರದಲ್ಲೂ ಕೂಡ ಸಾಧಾರಣ 50% ಶಕ್ತಿ ಕೇಂದ್ರಗಳು ಹೋಗಿದ್ದೇನೆ. ಅದು ಎಡೆಯಲ್ಲಿ ನಾನು ಎಲ್ಲ ಬೂತ್ಗಳಿಗೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕೂಡ ಸಾಧ್ಯವಾದಷ್ಟು ನಾನು ಟಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನ್ನ ಕ್ಯಾಂಪೇನ್ ಬೆಳಗ್ಗೆ 6:30 ಸ್ಟಾರ್ಟ್ ಆದರೆ ರಾತ್ರಿ 9:30 10 o'clock ತನಕ ಆಗ್ತದೆ. ಅದಾದ ನಂತರ ಮತ್ತೆ ಕೂಡ ಮೀಟಿಂಗ್ಸ್ ಅದು ಇದು ಅಂತ ಹೇಳಿ ನಾನು ಮತ್ತೆ ರಿಟರ್ನ್ ಬರುವಾಗ 12 o'clock ನೈಟ್ ಆಗ್ತದೆ. ಬೆಳಿಗ್ಗೆ 6:00 ಶುರು ಆಗುತ್ತೆ, 12 o'clock ನೈಟ್ ಅಲ್ಲಿ. ಓಕೆ, ಎಲ್ಲಾದ್ರೂ ಒಂದ್ಸಲ ಆಗಿತ್ತಾ ನಮ್ಗಳಿಗೆ ಇದು ಬೇಡ ಇತ್ತು, ನಾನು ಟೀಚರ್ ಆಗ್ತಾ ಇದ್ದೆ, ಇದೆಲ್ಲ ಹೆವಿ ಹೆಕ್ಟಿಕ್ ಶೆಡ್ಯೂಲ್ ಅಂತೇಳಿ, ಸೊ ಎಲ್ಲಾದ್ರೂ ಆಗಿತ್ತಾ ಅಂತ ಹೇಳಿ? ಇಲ್ಲ ಬಿಕಾಸ್ ಅದು ಏನೋ ಒಂಥರ ನಾನು ಆಗ್ಲೇ ಹೇಳಿದಾಗೆ ಕಾರ್ಯಕರ್ತರೇ ನನ್ನ ಬೂಸ್ಟಿಂಗ್ ಪವರ್. ಅವ್ರು ಕೊಡುವಂತ ಬೂಸ್ಟ್, ಅವ್ರು ಕರಿತಾರಲ್ಲ, ಇಲ್ಲ ಬರ್ಬೇಕು ಅಶ್ವಿನಕ್ಕ, ನೀವು ಬರ್ಲೇಬೇಕು, ಎಷ್ಟು ರಾತ್ರಿದ ಪರವಾಗಿ ನಾವ್ ಇಲ್ಲಿದ್ದೀವಿ, ನಾ 12 ಗಂಟೆ ಆದ್ರೂ ಪರವಾಗಿಲ್ಲ ನೀವು ಬನ್ನಿ ಅಂತ ಹೇಳ್ತಾರಲ್ಲ, ಆ ಒಂದು ಮಾತಿಗೆ ಅವ್ರು ನಮ್ಗೋಸ್ಕರ ಕಾಯ್ತಾರಲ್ಲ, ಅದಕ್ಕೋಸ್ಕರ ನಾನು ಹೋಗುವಂತದ್ದು. ಇವತ್ತು ನಾನು ಬೆಳಿಗ್ಗೆ ನನ್ನ ಪ್ರೋಗ್ರಾಮ್ಸ್ ನೋಡ್ಬಿಟ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ಬಿಡ್ತೀರಿ. ಅಷ್ಟು ಪ್ರೋಗ್ರಾಮ್ಗಳನ್ನ ಅಟೆಂಡ್ ಮಾಡ್ಕೊಂಡು ನಾನು ಬರ್ತಾ ಇರುವಂತದ್ದು. ಅದು ಕರೆಯುವಾಗ ಟೆನ್ನಿಕಾಸ್ ಅಲ್ಲಿ ಮುಟ್ಟಬೇಕು ಅಂತ ಹೇಳೋದು ನನ್ನ ಒಂದು ಇದು ಇಂಟೆನ್ಷನ್. ಸೊ ನಾನು ಹೋಗ್ತೇನೆ. ಸೊ ನಾನು ಈ MP ಎಲೆಕ್ಷನ್ಸ್ ಅಲ್ಲಿ ರಾತ್ರಿ 2 ಗಂಟೆ ತನಕ ಕೂಡ ಕ್ಯಾಂಪೇನ್ ಮಾಡಿದ್ದೇನೆ. ಸೊ 12 ಗಂಟೆ ಏನ್ ದೊಡ್ಡ ವಿಷಯ ಅಲ್ಲ ಇವಾಗ. ಓಕೆ, ಅದೇ MP ಕವರ್ ಮಾಡಿದ್ಮೇಲೆ MLA ಸ್ವಲ್ಪ ಈಸಿ ಅಂತ ಅನ್ಕೊಳ್ತೀನಿ. ಇವೆಲ್ಲದರ ಜೊತೆಗೆ ಕಾರ್ಯಕರ್ತರ ಬಗ್ಗೆ, ತಮ್ಮ ಕಾರ್ಯಕರ್ತರ ಬಗ್ಗೆ, ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಪ್ರಬಲ ಸ್ಪರ್ಧೆ ಇರುವಂತಹ ಸಂದರ್ಭಗಳಲ್ಲಿ ಆ ಕಾರ್ಯಕರ್ತರು ಕಷ್ಟಪಡ್ತಾರಲ್ಲ, ಅದು ಮೆಚ್ಚಬೇಕಾಗುತ್ತೆ. ನಾವು ನಿಮ್ಮ ಕಡೆಯ ಕಾರ್ಯಕರ್ತರುಗಳನ್ನು ನೋಡಿದಾಗ ಆ ಒಂದು ಹುಮ್ಮಸ್ಸು ಹುರುಪು ಹೇಗೆ ಬಂದದಂದ್ರೆ, ಒಂದು ಕಾಲಘಟ್ಟ ಇತ್ತು ಕೇರಳಡು ದಾಲ ಯೂಸ್ ಇಜ್ಜಪ್ಪ ಪಕ್ಕಡ ಮುಕ್ಕಳು ಕೈಕಾರ ಹಾಕೋಣ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಒಂದು ಹಂತಕ್ಕೆ ಹೋರಾಟ ಮಾಡೋಣ ಅನ್ನುವಂತಹ ಒಂದು ಧೈರ್ಯ ಬಂದಿದೆ, ನೋಡ್ಬಿಡೋಣ ಅನ್ನುವಂಥ ಪರಿಸ್ಥಿತಿ ಹೇಗಾಯ್ತು ಅಂತ ಹೇಳಿ. ಸೊ ಹಾಗೆ ನೋಡಿ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ನಮಗೆ 3 ಪಂಚಾಯತ್ ಮುಂಚೆ ಅಧಿಕಾರಕ್ಕಿದ್ದದ್ದು. ಈ ಸಲ ನಾನ್ ಜಿಲ್ಲಾಧ್ಯಕ್ಷ ಆದ ನಂತರ 5 ಪಂಚಾಯತ್ ನಮಗೆ ಅಧಿಕಾರಕ್ಕೆ ಬಂದಿದೆ. ಸೊ 25 ವರ್ಷಗಳ ಕಾಲ ಮುಸ್ಲಿಂನ ಕೈಯಲ್ಲಿದ್ದಂತಹ ಬದಿಯಡ್ಕ ಗ್ರಾಮ ಪಂಚಾಯತಿನ ನಾವು ತಗೊಂಡ್ವಿ. 15 ವರ್ಷಗಳ ಕಾಲ ಕುಂಬಳಾಜಿ ಗ್ರಾಮ ಪಂಚಾಯತ್ ಮುಸ್ಲಿಂ ಲೀಗಲ್ ಇದ್ದನ್ನ ಕೂಡ ನಾವು ತಗೊಂಡ್ವಿ. ಇದು ನಮ್ಮ ಕಾರ್ಯಕರ್ತರಲ್ಲಿ ಬಂದಂತ ಒಂದು ಬೂಸ್ಟಿಂಗ್ ಪವರ್. ಮತ್ತೆ ಅವರಿಗೆ ಈ ಸಲ ಗೆಲ್ಲೇಬೇಕು, ನಮಗೆ ಅಟ್ ಎನಿ ಕಾಸ್ಟ್ ನಮಗೆ ಈ ಸಲ ಗೆಲ್ಲೇಬೇಕು. ಮತ್ತೆ ಅವರಿಗೆ ಜಿಲ್ಲಾ ಅಧ್ಯಕ್ಷಕ್ಕಿಂತನೂ ಅಶ್ವಿನಿ ಅಕ್ಕ ಅಂತ ಹೇಳುವಂತದ್ದು ಒಂದು ಪ್ರೀತಿ ಅವರಲ್ಲಿದೆ. ಮತ್ತೆ ಅದೊಂದು, ಎರಡನೇದು ಪಕ್ಷವನ್ನ ಗೆಲ್ಲಿಸ್ಬೇಕು ಅಂತ ಹೇಳುವಂತ ನಮ್ಮ ಕಾರ್ಯಕರ್ತರ ಒಂದು ಹೋರಾಟ. ಅದಿನ್ ಯಾರೇ ಕ್ಯಾಂಡಿಡೇಟ್ ಆಗ್ಲಿ ಪಕ್ಷವನ್ನ ಗೆಲ್ಲಿಸ್ಲಿಕ್ಕೋಸ್ಕರ ಹಗಲು ರಾತ್ರಿ ದುಡಿತಾರೆ. ಈಗ ನಾನು ಸತತವಾಗಿ ನನ್ನ ಯಾತ್ರೆಯನ್ನು ನೋಡ್ತಾ ಇದ್ದೀನಿ, ನಮ್ಮ ಕಾರ್ಯಕರ್ತರು ಕೆಲಸ ಮಾಡ್ತಾ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಕ್ಕಾದ್ರೂ ಆ ದೇವರೊಮ್ಮೆ ಕಣ್ಬಿಟ್ಟು ಅಲ್ಲೊಮ್ಮೆ ಕಮಲವನ್ನ ಅರಳಿಸ್ಬೇಕು ಅಂತ ಹೇಳುವಂಥದ್ದು ಪ್ರಾರ್ಥನೆ ನನಗಿರುವಂಥದ್ದು. ಯಾಕಂತಂದ್ರೆ ಅವರ ಆ ಕಷ್ಟಕ್ಕೆ ಒಂದು ಫಲ ಸಿಗ್ಬೇಕು ಅಂತ. ಓಕೆ, ಅಂತೂ ಇಂತೂ ಈ ಬಾರಿ ಗೆಲ್ತೀರಿ ಹಾಗಾದ್ರೆ? ಖಂಡಿತವಾಗ್ಲು. ಪ್ರಮುಖವಾಗಿ ನಿಮ್ಮ ಕಾಸರಗೋಡಿನಲ್ಲಿ ಯಾವ್ದಾದ್ರು 3 ಅಂಶಗಳನ್ನ ತಾವುಗಳು ಪರ್ಫೆಕ್ಟ್ ಆಗಿ ಮೊದಲು ಮಾಡ್ಬೇಕಂತ ಹೇಳಿದ್ರೆ 3 ಅಂಶ ಪ್ರಮುಖವಾಗಿ ಯಾವ್ದು ಅಂಶಗಳನ್ನ ಇದನ್ನ ನಾನು ಮಾಡಬೇಕು ಕಾಸರಗೋಡಿನಲ್ಲಿ ಅಂತ ಹೇಳಿದಾಗ ಏನು ಧ್ಯೇಯ ಇಟ್ಕೊಂಡಿದ್ದೀರಿ? ಮೊದಲಿಗೆ ನಾನು ಹೇಳುವಂತದ್ದು ನಮ್ಮ ಮೆಡಿಕಲ್ ಸಿಸ್ಟಮ್ ಅನ್ನ ಅಲ್ಲಿ ಮಾಡ್ಲಿಕ್ಕೆ ಬೇಕಾಗಿದೆ. ಬಿಕಾಸ್ ತುಂಬಾ ನಾವು ಕಷ್ಟ ಪಡ್ತಾ ಇದೀವಿ ಅಲ್ಲಿ ಮೆಡಿಕಲ್ ಸಿಸ್ಟಮ್ಗೋಸ್ಕರ. ಎರಡನೇದು ನಮ್ಮ ಎಜುಕೇಶನ್ ಸಿಸ್ಟಮ್. ಮೂರನೇದು ಜಾಬ್ ಆಪರ್ಚುನಿಟಿಗಳು. ನಾನು ಹೇಳಿದಾಗೆ IT ಇಂಡಸ್ಟ್ರಿಯಲ್ ಪಾರ್ಕ್ಗಳು ಮಾಡಬೇಕು ಅಂತ ಹೇಳುವಂಥದ್ದು. ಅದರೊಟ್ಟಿಗೆ ಇದನ್ನು ಜಾಯಿನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಾನು. ಆಯುಷ್ಮಾನ್ ಭಾರತ್ ಕಾರ್ಡ್ ನಮ್ಮ ಕೇರಳದಲ್ಲಿ ಇಂಪ್ಲಿಮೆಂಟ್ ಆಗುದಿಲ್ಲ.
ಕೇರಳ ಸರ್ಕಾರ ಅದಕ್ಕೆ ಯಾವುದೇ ರೀತಿಯ ಅಕ್ಸೆಪ್ಟೆನ್ಸ್ ಕೊಡೋದಿಲ್ಲ. ಸೊ ನಾನು MLA ಆಗಿ ಬಂದರೆ ಈ ಆಯುಷ್ಮಾನ್ ಭಾರತನ್ನು ನಾನು ಕಾಸರಗೋಡಿನಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿ ನರೇಂದ್ರ ಮೋದಿಜಿಯವರಿಗೆ ಡೈರೆಕ್ಟಾಗಿ ನಾನು ರಿಕ್ವೆಸ್ಟ್ ಕಳಿಸಿ ಇದನ್ನು ನೀವು ಇಂಪ್ಲಿಮೆಂಟ್ ಮಾಡಿಸಬೇಕು ಅಂತ ಹೇಳುವಂಥ ರಿಕ್ವೆಸ್ಟನ್ನು ಕೊಟ್ಟು ಬಿಲೋ ಪಾವರ್ಟಿ ಲೆವೆಲ್ ಇರೋರಿಗೆ ಆ 5 ಲಕ್ಷ ರೂಪಾಯಿದ ಇನ್ಸೂರೆನ್ಸ್ ಸಿಗುವಾಗೆ ನಾನು ಮಾಡ್ತೇನೆ. ಓಕೆ, ತಾವು ಈಗ 6 ಭಾಷೆಗಳನ್ನ ಮಾತಾಡ್ತೀರಿ ಅಲ್ವಾ? ಸೊ 6 ಭಾಷೆಗಳಲ್ಲೇ ನಮ್ಮ ಜನರಲ್ಲಿ ಅವರ ಒಂದು ಮತಯಾಚನೆಯನ್ನ ಮಾಡ್ತಾರೆ. ಸೊ ಕೊನೆಯದಾಗಿ ಮೇಡಮ್ ಏನು ಹೇಳ್ತೀರಿ ಎಲ್ಲರಲ್ಲಿ 6 ಭಾಷೆಯಲ್ಲೂ ಕೂಡ? ಎಲ್ಲರಿಗೂ ನಮಸ್ಕಾರ. ನಾನು ಕಾಸರಗೋಡಿನ BJP ಅಭ್ಯರ್ಥಿ. ಹಾಗಾಗಿ ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಅಂತ ಹೇಳಿದ್ರೆ, ಕಾಸರಗೋಡಿನ ಸಮಗ್ರ ಅಭಿವೃದ್ಧಿಗೋಸ್ಕರ ತಾವರೆ ಚಿಹ್ನೆಗೆ ಮತ ನೀಡಿ ನನ್ನನ್ನು ಗೆಲ್ಲಿಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಇದು ಕನ್ನಡ ಆಯ್ತು ಮೇಡಮ್. ಎಸ್, ಮಾತೆರಗ್ಲ ಸೋಲ್ಮೇಲು ಯಾನ್ ಕಾಸರಗೋಡು ಅಸೆಂಬ್ಲಿದ NDA ಅಭ್ಯರ್ಥಿ. ನಮ್ಮ ಕಾಸರಗೋಡಿನ ಸಮಗ್ರ ಅಭಿವೃದ್ಧಿಗೆ ಓಡಾದು ಮಾತೆನೆಲ್ಲ ಅತ್ಯ ಅಮೂಲ್ಯ ಆಯ್ನಂಚಿನ ಓಟನ್ನು ತಾವರೆ ಚಿಹ್ನೆಗೆ ಕೊರ್ದು ಏನನ್ನು ಗೆಲ್ಪಾದು ಕೊರಡು ಪನ್ನೋದು ನನಗೇನೊಂದಿಲ್ಲ. ಓಕೆ, ತುಳು ಆಯ್ತು ಮೇಡಮ್. തുളു ആയിത്തു മലയാളം. എല്ലാവർക്കും നമസ്കാരം. ഞാൻ അശ്വിനി ML കാസർഗോഡ് അസംബ്ലിൻ്റെ NDA സ്ഥാനാർത്ഥിയാണ്. നമ്മുടെ കാസർഗോഡിൻ്റെ ഡെവലപ്മെൻറ്റ് വേണ്ടിയിട്ട് നിങ്ങളെ ഓരോരോ വിലയേറിയ വോട്ട് താമര അടയാളത്തിൽ രേഖപ്പെടുത്തിക്കൊണ്ട് എന്നെ വിജയിപ്പിക്കണം എന്ന് അഭ്യർത്ഥിക്കുന്നു. ഇത് ತುಂಬ ಗ್ರಿಪ್ಪಲ್ಲೇ ಆಯಿತು. ನೆಕ್ಸ್ಟ್ ಒನ್. I am Ashwini ML. I am a NDA candidate from Kasaragod Assembly. I request you to cast your valuable vote for the development of Kasaragod. Thank you. Yes madam. Next, Hindi. ಹಿಂದಿ ಸ್ವಲ್ಪ ಈಗ ನನಗೆ ಮರ್ತೋಗಿದೆ. ಅಲ್ಲ, ಮರ್ತೋಗ್ಲಿಲ್ಲ. नमस्कार, मैं अश्विनी ML हूँ, कासरगोड कॉन्स्टिट्यूंसी का उम्मीदवार हूँ. आप सबका एक वोट मेरे को बहुत इम्पोर्टेंट है, इसीलिए आप सबका मतदान BJP को दे के मेरे को जिता के विधानसभा को भेजना करके आप सबसे मैं विनंती करती हूँ. ಓಕೆ, ಹಿಂದಿ ಆಯಿತು. ಲಾಸ್ಟ್ ತಮಿಳು ನಮಗೆ ಕಾಸರಗೋಡಿನಲ್ಲಿ ಅಗತ್ಯ ಇಲ್ಲ ಅಂತ ಅನ್ಕೊಳ್ತೇನೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ತಮಿಳ್ ವೋಟರ್ಸ್ ತುಂಬ ಕಡಿಮೆ ಇದ್ದಾರೆ. ಸೊ ತಮಿಳ್ನಾಡಿಗೆ ಹೋದಾಗ ನಾನು ಅಲ್ಲಿ ತಮಿಳ್ನಲ್ಲಿ ರಿಕ್ವೆಸ್ಟ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಓಕೆ, ಎಸ್, 6 ಭಾಷೆಗಳನ್ನು ಮಾತಾಡ್ತಾರೆ. ಕಳೆದ ಬಾರಿ ಮಾತಾಡಿದ್ರು. ಈಗ ಬಹುಶಃ ಎಸ್ ಅಲ್ಲಿಗೆ ಹೋದಾಗ, ತಮಿಳ್ನಾಡಿಗೆ ಹೋದಾಗ ಕಲ್ತುಕೊಂಡು ಬರ್ತೀರಿ ತಾವು. ಬಟ್ ಎನಿವೇ, ಒಂದು 5 ಭಾಷೆಗಳನ್ನ ಸುಲಲಿತವಾಗಿ, ನಿರರ್ಗಳವಾಗಿ, ಅದ್ಭುತವಾಗಿ ಮಾತಾಡ್ತಾರೆ ಅಶ್ವಿನಿ ಮೇಡಮ್ ಅವರು. ಕಳೆದ ಬಾರಿಯೂ ಕೂಡ ಇವರು ಇದೇ ರೀತಿ ಸೆನ್ಸೇಷನ್ ಸೃಷ್ಟಿ ಮಾಡಿದ್ರು. ಮತ್ತೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮನ್ನಣೆಯನ್ನು ಕೊಟ್ಟಿದೆ ಅಶ್ವಿನಿ ಮೇಡಮ್ ಅವರಿಗೆ, ಅಶ್ವಿನಿ ಟೀಚರ್ ಅವರಿಗೆ. ಕೊನೆಯದಾಗಿ ಒಂದು ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ, 1 ವರ್ಡ್ ಅಲ್ಲಿ ಉತ್ತರವನ್ನು ಕೊಡಬೇಕು ಮೇಡಮ್. ನರೇಂದ್ರ ಮೋದಿ, ವಿಶ್ವನಾಯಕ. ಓಕೆ. ರಾಹುಲ್ ಗಾಂಧಿ, ಪಪ್ಪು. ಓಕೆ. NDA, ಡೆವಲಪ್ಮೆಂಟ್. ಓಕೆ. ಕಾಂಗ್ರೆಸ್, ಡಿಫಿಟಿಂಗ್ ಪಾರ್ಟಿ. ಓಕೆ. ಕೇರಳ, ಗಾಡ್ಸ್ ಓನ್ ಕಂಟ್ರಿ. ಕಾಸರಗೋಡು, ಸಪ್ತ ಭಾಷಾ ಸಂಗಮ ಭೂಮಿ. ಓಕೆ. ಮಂಜೇಶ್ವರ, ನನ್ನ ಊರು. ಓಕೆ. RSS, ಸೆಲ್ಫ್ಲೆಸ್ ಸರ್ವಿಸಸ್. ಓಕೆ. LDF, ಕಾಮ್ರೇಡ್ಸ್. UDF, ಮುಸ್ಲಿಂ ಲೀಗ್. ಶಾನ್ವಾಸ್ ಪಾದೂರ್, opposition candidate. ಓಕೆ. ಮಾಹಿನ್ ಹಾಜಿ, again he is an opposition candidate of me. ಓಕೆ. ಪಿಣರಾಯಿ ವಿಜಯನ್, Kerala CM. K ಸುರೇಂದ್ರನ್, ಬಡ ಫೈಟರ್. ಓಕೆ. ಅಶ್ವಿನಿ ML, ನಾನು ಕೇಳಿದಂತ ಹೇಳಿ ನಾರಿ ಶಕ್ತಿ. ಓಕೆ, ನಿಜವಾಗ್ಲೂ ಕೂಡ ನಾನು ಅದೇ ಹೇಳ್ತೀನಿ. ಯಾಕಂದರೆ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಲೇಡಿ, ಏನಾದರೂ ಒಂದು ಸಾಧನೆ ಮಾಡಬೇಕು, ಇಲ್ಲದ್ರ ಜೊತೆಗೆ ಸಿಕ್ಕಂತಹ ಆಪರ್ಚುನಿಟಿಯನ್ನು ಬಳಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ ಅಶ್ವಿನಿ ML ಅವರು ಬಹಳಷ್ಟು ಸೌಂಡ್ ಮಾಡ್ತಾ ಇದ್ದಾರೆ ಈ ಬಾರಿ ML ಎಲೆಕ್ಷನ್ ಅಲ್ಲೂ ಕೂಡ. ಹಾಗಿದ್ದಾಗ ಅಶ್ವಿನಿ ML ಅವರು ಬಿಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಕುಡ್ಲ ವಾಹಿನಿಗೆ ಬಂದಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಬಿಫೋರ್ ದ್ಯಾಟ್ ಎಲ್ಲರಿಗೂ ಕೂಡ ಒಂದು ಮಾತು, ತಮ್ಮ ಕ್ಷೇತ್ರದ ಜನರಿಗೆ ಜೊತೆಗೆ ಎಲ್ಲ ಯೂತ್ಗಳಿಗೆ ಅಶ್ವಿನಿ ML ಅವರ ಮೆಸೇಜ್ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಸ್ ಮೇಡಮ್. ಖಂಡಿತವಾಗ್ಲೂ ಈ ಸಲ ಕಾಸರಗೋಡಿನಿಂದ ಒಂದು BJP MLA ಗೆದ್ದು ಕೇರಳದ ವಿಧಾನಸಭೆಗೆ ಕಾಸರಗೋಡಿನ ಜನತೆಯ ಧ್ವನಿಯಾಗಿ ಹೋಗ್ತೇನೆ ನಾನು. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಒಂದು ಪಾರ್ಟಿಸಿಪೇಷನ್ ಇದರಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ಯೂತ್, ಅದೇ ರೀತಿ ಮಹಿಳಾ, ಅವರ ಒಂದು ಶಕ್ತಿಯಾಗಿ ನಿಮ್ಮ ಶಕ್ತಿ ನನಗೆ ನೀಡಬೇಕು. ನಾನು ಇಟ್ಟ ಒಂದು ಹೆಜ್ಜೆಯ ಜೊತೆ ನೀವು ಕೂಡ ನಿಲ್ಲಬೇಕು ಅಂತ ಹೇಳುವಂಥ ನನ್ನ ಆಶಯ. ಸೊ ಕಾಸರಗೋಡಿನ ಸಮಗ್ರ ಡೆವಲಪ್ಮೆಂಟ್ಗೋಸ್ಕರ BJPಯನ್ನು ಗೆಲ್ಲಿಸಬೇಕು ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಇದು ತಮ್ಮ ಮಾತುಗಳು ಕೊನೆಯದಾಗಿ.
ಓಕೆ, ಬಹಳಷ್ಟು ಜನರು ಹೇಳ್ತಾ ಇದ್ರು ಎಸ್ ಅಶ್ವಿನಿ ML ಈ ಸಲ ಉಂತುದೇರು ಸೊರೆನೊಂಜಿ ಲೆಪ್ಪಲೆ ಅರಡೊಂಚೂರು ಪಾತೆರ್ಲೆ ದಯಪಣಗ ಲಾಸ್ಟ್ ಟೈಮ್ ಅರ ಪಾತೆರ್ನಾಗ ಕೆಲವು ವಿಚಾರ ನಿಂಕುಲ್ ತೂತ ಅರ್ನ ಈ ಸಲದ ವಿಷನ್ ಎಂಚುಂಡು ಮಸ್ತ್ ಜನ ಪನಂತಿರ. ಸೊ ದಟ್ಸ್ ವೈ ಅಶ್ವಿನಿ ML ಬಿಸಿ ಶೆಡ್ಯೂಲ್ಡ್ ಬೈದೇರು. ನಿಜವಲ್ಲ ಥ್ಯಾಂಕ್ಸ್ ಪನ್ನೋಡು ದಯಪಣಗ ಒರ್ಂಬ ದಿನ ನನ್ನ ಬಾಕಿ ಉಪ್ಪುನು ಆ ಒರ್ಂಬ ದಿನಟ್ ಆ ಇಡೀ ಊರಿಗೂ ಕಾರ್ಗೆ ಚಕ್ರ ಗಟ್ಟದ ತಿರ್ಗೋಡು. ಸೊ ಆಯ್ತಾ ಬಿಸಿ ಶೆಡ್ಯೂಲ್ ಆಯ್ತೊಟ್ಟಿಗೆ ಅಕ್ಕಲ್ನ ಕಾರ್ಯಕರ್ತೆರ್ನಕುಲ್ಲ. ಸೊ ಮಸ್ತ್ ಬೇಲೆ ಮಂತದಲ್ಲಿರ ಒಂದು ಹೆಣ್ಮಗಳು ಈ ಬಾರಿ ಕೇರಳದಲ್ಲಿ 13 ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ NDA. ಇವೆಲ್ಲದರ ಜೊತೆಗೆ ಅಶ್ವಿನಿ ML ಅವರಿಗೆ ತಾಲೂಕು ಪಂಚಾಯತ್ನಲ್ಲಿ ಗೆದ್ದದಕ್ಕೆ ತದನಂತರ ಅವರು MP ಆಗಿ ತದನಂತರ ಅವರು ಜಿಲ್ಲಾಧ್ಯಕ್ಷೆಯಾಗಿ ಇದೀಗ ಅವರು MLA ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ NDA ಇಂದ ಆಯ್ಕೆಯಾಗಿದ್ದಾರೆ. ಸೊ ಹಾಗಿದ್ದಾಗ ಮತ್ತೊಮ್ಮೆ ನಾರಿ ಶಕ್ತಿ ಮಹಿಳಾ ಶಕ್ತಿ ಗೆಲ್ಲುತ್ತಾ ಅನ್ನುವಂತಹ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಇನ್ನೇನು ನಮಗೆ ಮುಂದಿನ ದಿನಗಳಲ್ಲಿ ಸಿಗಬೇಕಾಗಿದೆ. ಸೊ ಹಾಗಿದ್ದಾಗ ಮತ್ತೊಮ್ಮೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.